हरे राम हरे राम 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 हरे हरे। हरे कृष्ण कृष्ण हरे हरे राम राम राम। हरे कृष्ण कृष्ण हरे हरे राम राम हरे हरे। हरे कृष्ण हरे राम। हरे कृष्ण हरे हरे राम राम हरे हरे। हरे कृष्ण हरे राम हरे। जय राधा माधव जय बिहारी जय राधा माधव कुंज विहारी जय गोपी जन वल्लभ जय गोपी जन वल्लभ गिरिवरधारी। यमुना तीरा वनचारी जय राधा माधव कुंज विहार जय राधा माधव कुंज विहार। कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ ಮಾತಾಜಿಗಳೇ ಪ್ರಭುಜಿಗಳೇ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಓಕೆ, ಇವತ್ತೊಂದ್ ದಿವಸ ನಾನ್ ತಗೋತಾ ಇದ್ದೀನಿ ಕುಸುಮ ಮಾತಾಜಿ ಬದಲು. ಸೊ ಕುಸುಮ ಮಾತಾಜಿ ಅವರು 6:30 ತಗೋತಾ ಇದ್ದಾರೆ, ನಾನ್ 6:30 ತಗೋತಾ ಇದ್ದೆ. ನನಗೆ ಇವತ್ತೊಂದ್ ಸ್ವಲ್ಪ ಕೆಲಸ ಇರೋದ್ರಿಂದ ಎಕ್ಸ್ಚೇಂಜ್ ಮಾಡ್ಕೊಂಡಿದೀವಿ. ಹರೇ ಕೃಷ್ಣ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರ ವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ
ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆಯ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು, ಗುರು ಪರಂಪರೆಯ ಮೂಲಕ ಕೊಡ್ಲಿ ಅಂತ ಹೇಳ್ಬಿಟ್ಟು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ನಿನ್ನೆ ಯಾವ ಒಂದು ಅಧ್ಯಾಯವನ್ನ ನಾವು ತಿಳ್ಕೊಂಡ್ವಿ? ಹರೇ ಕೃಷ್ಣ. ವಿಶ್ವರೂಪ ದರ್ಶನ. ವಿಶ್ವರೂಪ ದರ್ಶನ. ಹಾ, ಸೊ ವಿಶ್ವರೂಪ ದರ್ಶನದಲ್ಲಿ ನಿಮ್ಗೆ ಮನಸ್ಸಲ್ಲಿ ಉಳ್ಕೊಂಡಿರುವಂತ ವಿಷಯ ಏನು? ಇಡೀ ಬ್ರಹ್ಮಾಂಡನೇ ಭಗವಂತ, ಎಲ್ಲ ಅವನ ಕಾಲ ಅವನೇ, ಇದು ಅವನೇ, ಪ್ರತಿಯೊಂದು ಅವನೇ ಅಂತ. ಓಕೆ, ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಏನ್ ತಿಳ್ಕೊಂಡ್ರಿ? ನಿಮ್ ಮನಸ್ಸಲ್ಲಿ ಉಳ್ಕೊಂಡಿರುವಂತ ವಿಷಯ ಏನು 11ನೇ ಅಧ್ಯಾಯದ್ದು? ಹರೇ ಕೃಷ್ಣ. ಕಣಕಣದಲ್ಲೂ ಹಾ ಇದ್ದಾನೆ ಅಂತ ಗೊತ್ತಾಯ್ತು. ಹಾ, ಭಗವಂತ ಸರ್ವವ್ಯಾಪಿ ಅಂತ ಗೊತ್ತಾಯ್ತು, ಎಲ್ಲವೂ ಭಗವಂತನಲ್ಲಿದೆ ಅಂತ ಗೊತ್ತಾಯ್ತು. ಓಕೆ, ಹರಿ ಬೋಲ್ ಪ್ರಭುಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಭಗವಂತನೇ ಆದಿ, ಭಗವಂತನೇ ಅನಂತ. ಓಕೆ, ಸೊ ಭಗವಂತನೇ ಸಕಲ ಅಂತ ಹೇಳ್ಬಿಟ್ಟು ಗೊತ್ತು. ಸಕಲ ಕಾರಣಗಳಿಗೆ ಕಾರಣ ಭಗವಂತ ಅಂತ ಗೊತ್ತಾಯ್ತು. ಭಗವಂತ ಅನಂತ, ಅವನನ್ನ ನಾವು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅರ್ಜುನನಿಗೆ ಎಲ್ಲಾ ದಿಕ್ಕಲ್ಲಿ ಎಲ್ಲ ನೋಡಿದ್ರು ಸಹ ಭಗವಂತನೇ ಕಾಣಿಸ್ತಾ ಇದೆ, ಅಂದ್ರೆ ವಿಶ್ವರೂಪನೇ ಕಾಣಿಸ್ತಾ ಇದೆ ಅಲ್ವಾ? ಸಹಸ್ರಾರು ತಲೆಗಳು, ಸಹಸ್ರಾರು ಕಣ್ಣುಗಳು, ಸಹಸ್ರಾರು ಕೈಗಳು, ಉದರಗಳು ಅಲ್ವಾ? ಸೊ ಇದೇ ತರ ಎಲ್ಲ ನೋಡಿದ್ರು ಸಹ ಭಗವಂತನೇ ಕಾಣಿಸ್ತಾ ಇದಾರೆ. ಯಾವ್ದು ಆದಿ, ಯಾವ್ದು ಮಧ್ಯ, ಯಾವ್ದು ಅಂತ್ಯ ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವಾ ಅರ್ಜುನನಿಗೆ. ಅವ್ರು ಬಾರಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅಲ್ವಾ? ಮುಂದೆಯಿಂದ ಹಿಂದೆಯಿಂದ ಎಲ್ಲಾ ದಿಕ್ಕುಗಳಿಂದ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದಾರೆ. ಅವರು ದಿಗ್ಭ್ರಾಂತರಾಗ್ತಾರೆ ಆ ಒಂದು ರೂಪವನ್ನ ನೋಡಿ. ಅದಾದ್ಮೇಲೆ ಕಾಲರೂಪವನ್ನ ನೋಡಿ ಅವರ ಮನಸ್ಸು ತಲ್ಲಣಗೊಳ್ಳುತ್ತೆ ಅಲ್ವಾ? ಅವರ ಸಮಸ್ಥಿತಿಯನ್ನ ಅವರು ಕಳ್ಕೊಂಡ್ಬಿಡ್ತಾರೆ. ಅವಾಗ ಮತ್ತೆ ಪ್ರಾರ್ಥನೆಯನ್ನ ಮಾಡ್ಬಿಟ್ಟು, ನನಗೆ ನೀನು ಮೊದಲಿನ ರೂಪವನ್ನೇ ನನಗೆ ತೋರಿಸು, ಅದಕ್ಕಿಂತ ಮುಂಚೆ ನನಗೆ ನಿನ್ನ ಆ ಚತುರ್ಭುಜ ರೂಪವನ್ನ ತೋರಿಸು ಅಂತ ಹೇಳ್ಬಿಟ್ಟು ಅವರು ವಿನಂತಿಯನ್ನ ಮಾಡ್ಕೋತಾರೆ ಅಲ್ವಾ? ಹೌದು, ಯಾಕೆ ವಿಶ್ವರೂಪವನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅರ್ಜುನ ಇಚ್ಛೆ ಪಟ್ಟಿದ್ದು? ಅವರು ವಿಭೂತಿಗಳು ಹೇಳಿದ್ರಲ್ಲ ಮಾತಾಜಿ ಹಿಂದಿನ ಅಧ್ಯಾಯದಲ್ಲಿ, ಆ ವಿಭೂತಿಗಳೆಲ್ಲ ಹೇಳಿದ್ರಲ್ಲ, ಅದನ್ನ ಅವರು ನೋಡ್ಬೇಕಂತ ಇಚ್ಛೆ ಪಟ್ರು. ಬಟ್ ಅರ್ಜುನನಿಗೆ ಬೇಕಾಗಿರ್ಲಿಲ್ಲ, ಅವ್ರು ನಮಗೋಸ್ಕರ ಮಾಡಿದ್ದಷ್ಟೇ. ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು ಅಲ್ವಾ? ಅಂದ್ರೆ ಇವಾಗ ಎಲ್ಲರೂ ನಂಬೋದಿಲ್ಲ ಅಲ್ವಾ? ಬಾಯಿ ಮಾತಲ್ಲಿ ಹೇಳಿದ್ರೆ ಓ ಸುಮ್ನೆ ಏನೋ ಬಡಾಯಿ ಕೊಚ್ಕೋತಾ ಇದಾರೆ ಅಂತ ಅನ್ಕೋತಾರೆ ಅಲ್ವಾ? ಅದಕ್ಕೋಸ್ಕರ ಅವರು ಪ್ರಾಕ್ಟಿಕಲ್ ಆಗಿ ತೋರ್ಸಿದ್ರೆ ಏನಾಗುತ್ತೆ? ಸೊ ಎಲ್ಲರೂ ಸಹ ನಂಬುತ್ತಾರೆ. ಮತ್ತೆ ಮುಂದೆ ನಾನು ದೇವ್ರು ಅಂತ ಹೇಳ್ಬಿಟ್ಟು ಹೇಳ್ಕೊಂಡವ್ರು ತುಂಬಾ ಜನ ಬರ್ತಾರೆ, ಜನಗಳಿಗೆ ಮೋಸ ಮಾಡೋರು ಬರ್ತಾರೆ. ಸೊ ಅವಾಗ ಅವರು ದೇವ್ರು ಅಂತ ಅವ್ರನ್ನ ಘೋಷಿಸ್ಕೋಬೇಕು ಅಂತಂದ್ರೆ ಅವರು ಈ ವಿಶ್ವರೂಪವನ್ನ ಅವರು ತೋರಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ಮಾನದಂಡವನ್ನ ಸ್ಥಾಪಿಸ್ಲಿಕ್ಕೋಸ್ಕರನು ಸಹ ಅರ್ಜುನ ಇದನ್ನ ಅಂದ್ರೆ ವಿಶ್ವರೂಪವನ್ನ ತೋರಿಸು ಅಂತ ಬಿಟ್ಟು ಕೇಳ್ತಾರೆ. ಮತ್ತೆ ಅದಕ್ಕಿಂತ ಮುಂಚೆ ಮಾತಾಜಿ ಹೇಳ್ದಂಗೆ ನಾವು ವಿಭೂತಿ ಯೋಗದಲ್ಲಿ ಭಗವಂತ ಏನ್ ಹೇಳಿದ್ರು? ಎಲ್ಲದರಲ್ಲೂ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ? ಎಲ್ಲವೂ ನನ್ನನ್ನೇ, ಅಂದ್ರೆ ಯಾವ್ದ್ಯಾವ್ದು ಉಜ್ವಲವಾಗಿದೆ ಮತ್ತೆ ಸುಂದರವಾಗಿದೆ ಈ ಒಂದು ಸೃಷ್ಟಿಯಲ್ಲಿ, ಅದು ಏನನ್ನೇ ನೋಡಿದ್ರು ಸಹ ಅದು ನನ್ನ ಒಂದು ಶಕ್ತಿಯ ಒಂದೇ ಒಂದು ಏನು ಕಣ ಅಂತ ಹೇಳ್ಬಿಟ್ಟು ನೀನ್ ತಿಳ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಅರ್ಜುನನಿಗೆ ಅದನ್ನ ಅವರು ಹೇಗೆ ಭಗವಂತ ಈ ಇಡೀ ವಿಶ್ವದಲ್ಲಿ ವ್ಯಾಪಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಅಂತ ಇಚ್ಛೆ ಆಗತ್ತೆ. ಸೊ ಅದಕ್ಕೋಸ್ಕರ ಅವರು ವಿಶ್ವರೂಪವನ್ನ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವಿಯಾದರೆ ನೀ ನನಗೆ ತೋರಿಸು ಅಂತ ಕೇಳ್ತಾರೆ ಅಲ್ವಾ? ಅವರು ತಾಕೀತ್ ಮಾಡೋದಿಲ್ಲ, ಏ ಕೃಷ್ಣ ತೋರ್ಸು, ನೀನ್ ನನ್ನ ಫ್ರೆಂಡ್ ಅಲ್ವಾ ಅಂತ ಹೇಳ್ಬಿಟ್ಟು ಹಂಗೆ ಕೇಳೋದಿಲ್ಲ ಅಲ್ವಾ? ಅವ್ರು ಏನ್ ಕೇಳ್ತಾರೆ? ನಿನಗೆ ನಾನು ನಿನ್ನ ವಿಶ್ವರೂಪವನ್ನ ನೋಡಬಲ್ಲೆ ಅಂತ ನಿನಗೆ ಅನ್ಸಿದ್ರೆ ಮಾತ್ರ ನನಗೆ ತೋರಿಸು ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ವಿನಂತಿಯನ್ನ ಮಾಡ್ಕೊತಾರೆ ಅಲ್ವಾ? ಸೊ ಈ ಒಂದು ವಿಶ್ವರೂಪ ದರ್ಶನದಲ್ಲಿ 55 ಶ್ಲೋಕಗಳಿತ್ತು. ಸೊ
ಸೊ ಅರ್ಜುನ ವಿಶ್ವರೂಪವನ್ನ ತೋರಿಸ್ಬೇಕಂತ ಹೇಳ್ಬಿಟ್ಟು ಕೃಷ್ಣನಿಗೆ ವಿನಂತಿಯನ್ನ ಮಾಡ್ಕೋತಾರೆ. ಕೃಷ್ಣ ವಿಶ್ವರೂಪವನ್ನ ತೋರಿಸ್ಲಿಕ್ಕಿಂತ ಮುಂಚೆ ವಿವರಿಸ್ತಾರೆ ಹೇಗಿದೆ ನನ್ನ ವಿಶ್ವರೂಪ ಅಂತ ಹೇಳ್ಬಿಟ್ಟು. ವಿವರಿಸ್ಬಿಟ್ಟು ಅವ್ರಿಗೆ ಒಂದು ಅಂದ್ರೆ ಅವರಿಗೆ ದಿವ್ಯ ಚಕ್ಷುಗಳನ್ನ ಕೊಟ್ಬಿಟ್ಟು ಅವರ ವಿಶ್ವರೂಪವನ್ನ ಅವರು ತೋರಿಸ್ತಾರೆ. ಅರ್ಜುನ ವಿಶ್ವರೂಪವನ್ನ ನೋಡ್ತಾರೆ. ವಿಶ್ವರೂಪವನ್ನ ನೋಡಿದ್ಮೇಲೆ ಅವ್ರಿಗೆ ಏನ್ ಅನುಭವ ಆಯ್ತು ಅಂತ ಹೇಳ್ಬಿಟ್ಟು ಅವ್ರದನ್ನ ಹೇಳ್ತಾರೆ. ಅದಾದ್ಮೇಲೆ ಅವ್ರಿಗೆ ಕಾಲರೂಪ ನೋಡಿದಾಗ ಅವ್ರಿಗೆ ತುಂಬಾ ಭಯ ಆಗುತ್ತೆ. ಯಾಕಂದ್ರೆ ಭವಿಷ್ಯತ್ತನ್ನ ನೋಡ್ತಾ ಇದ್ದಾರೆ, ಈ ಒಂದು ಯುದ್ಧದ ಪರಿಣಾಮವನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಭಯ ಆಗ್ಬಿಟ್ಟು ನೀನ್ ಯಾರು, ನೀನ್ ಯಾಕೆ ಬಂದಿದ್ಯಾ, ನಿನ್ನ ಉದ್ದೇಶ ಏನು ಅಂತ ಬಿಟ್ಟು ಕೇಳ್ತಾರೆ. ಸೊ ಅದಕ್ಕೆ ಆ ಭಗವಂತ ಅವರು ಉತ್ತರವನ್ನ ಕೊಡ್ತಾರೆ. ನಾನು ಯಾಕೆ ಬಂದಿದ್ದೀನಿ, ನಾನು ಇಲ್ಲೆಲ್ಲರನ್ನೂ ಸಹ ನಾನು ಕಾಲನಾಗಿ ಬಂದಿದ್ದೀನಿ, ಎಲ್ಲರನ್ನೂ ಸಹ ನಾನು ಹತ ಮಾಡ್ತೀನಿ. ನಾನು ಅದಕ್ಕೋಸ್ಕರ ನೀನು ಎದ್ದೇಳು, ಯುದ್ಧ ಮಾಡು. ಆಲ್ರೆಡಿ ಇವರೆಲ್ಲ ನನ್ನಿಂದ ಹತರಾಗಿದ್ದಾರೆ, ನೀನು ಯುದ್ಧ ಮಾಡ್ತೀಯೋ ಇಲ್ವೋ ಅವ್ರನ್ನ ನಾನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಯೋಜನೆ ಮಾಡಿದೀನಿ. ನೀನ್ ಎದ್ದೇಳು, ಯುದ್ಧ ಮಾಡಿ ಯಶಸ್ಸನ್ನ ಪಡಿ, ನೀನು ಬರೇ ನಿಮಿತ್ತ ಮಾತ್ರ, ನನ್ನ ಕೈಯಲ್ಲಿ ಒಂದು ಆಯುಧವಾಗಿ ನಿಲ್ಲು ನೀನು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಅದಾದ್ಮೇಲೆ ಅರ್ಜುನ ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ಕೊನೆಗೆ ಅವರು ವಿನಂತಿಯನ್ನ ಮಾಡ್ಕೋತಾರೆ, ನನಗೆ ಈ ರೂಪ ನನಗೆ ತುಂಬಾ ಮನಸ್ಸಿಗೆ ಉದ್ವೇಗ ತಂದ್ಕೊಡ್ತಾ ಇದೆ. ನೀ ನನಗೆ ಮೊದಲಿನ ಶ್ಯಾಮ ಸುಂದರ ರೂಪ, ಸುಂದರ ಮಾನವ ಸದೃಶ ರೂಪವನ್ನು ನನಗೆ ತೋರಿಸು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಅದಕ್ಕಿಂತ ಮುಂಚೆ ನನಗೆ ನಿನ್ನ ಆ ಚತುರ್ಭುಜ ರೂಪವನ್ನ ನೋಡ್ಬೇಕಂತ ಇಚ್ಛೆ ಆಗ್ತಾ ಇದೆ, ಅದನ್ನೂ ಸಹ ನನಗೆ ತೋರಿಸು ಕೃಷ್ಣ ಅಂತ ಬಿಟ್ಟು ಕೇಳ್ತಾರೆ. ಅದಾದ್ಮೇಲೆ ಕೃಷ್ಣ ಹೇಳ್ತಾರೆ, ನೀನ್ ಏನ್ ರೂಪ ನೋಡ್ದೆ ಅರ್ಜುನ, ಇದು ಸಾಮಾನ್ಯವಾದದ್ದಲ್ಲ. ಇದನ್ನ ಯಾವುದೇ ಒಂದು ಯಜ್ಞ, ದಾನ, ತಪ, ವೇದಾಧ್ಯಯನ ಏನನ್ನ ಮಾಡಿದ್ರು ಸಹ ಈ ಒಂದು ನನ್ನ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿಗೂ ಸಹ ಇದು ತುಂಬಾ ಸುದುದರ್ಶನ ಅಂತಂದ್ರೆ ಇದು ಸಿಗೋದಿಲ್ಲ, ಇದು ಸುಲಭವಾದದ್ದಲ್ಲ. ಇದನ್ನ ಯಾರಾದ್ರೂ ನೋಡ್ಬೇಕು ಅಂತಂದ್ರೆ ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಕೊನೆಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ. ಸೊ ಇವತ್ತಿನ ಅಧ್ಯಾಯ ಭಕ್ತಿ ಯೋಗದ ಅಧ್ಯಾಯ ತುಂಬಾ ಮುಖ್ಯವಾದಂತಹ ಅಧ್ಯಾಯ. ಇಷ್ಟು ದಿನಗಳ ಕಾಲನೂ ಸಹ ನಾವು ಭಕ್ತಿ ಯೋಗವನ್ನೇ ನಾವು ತಿಳ್ಕೊತಾ ಇದ್ದಿದ್ದು. ಮೊದಲ 6 ಅಧ್ಯಾಯಗಳು ಕರ್ಮಯೋಗದ ಅಧ್ಯಾಯಗಳು, ಮಧ್ಯದ 6 ಅಧ್ಯಾಯಗಳು ಭಕ್ತಿ ಯೋಗದ ಅಧ್ಯಾಯಗಳು, ಕೊನೆಯ 6 ಅಧ್ಯಾಯಗಳು ಜ್ಞಾನದ ಅಧ್ಯಾಯಗಳು ಅಲ್ವಾ. ಈಗ ಇದು ಕೊನೆಯ ಅಧ್ಯಾಯ ಭಕ್ತಿ ಯೋಗದಲ್ಲಿರುವಂತದ್ದು. ಇದರ ಹೆಸರೇನೆ ಭಕ್ತಿ ಯೋಗ ಅಂತ. ಸೊ ಭಕ್ತಿ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಭಕ್ತಿ ಅಂತಂದ್ರೆ ಏನು? ಭಗವಂತನ ಸ್ಮರಣೆ ಮಾಡೋದು, ಭಗವಂತನ ಜೊತೆ ಕನೆಕ್ಟ್ ಆಗೋದೇ ಭಕ್ತಿ. ಓಕೆ, ಭಗವಂತನ ಜೊತೆ ಸಂಪರ್ಕಕ್ಕೆ ಬರೋದನ್ನೇ ಭಕ್ತಿ ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ ಭಕ್ತಿ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ನಾವು ತುಂಬಾ ಯೂಸ್ ಮಾಡ್ತೀವಿ ಅಲ್ವಾ, ಭಕ್ತಿ, ಧರ್ಮ, ಆ ತರದೆಲ್ಲ ಪದಗಳು ತುಂಬಾ ಯೂಸ್ ಮಾಡ್ತೀವಿ. ಆದ್ರೆ ನಮ್ಗೆ ಅದರ ನಿಜವಾದ ಅರ್ಥ ಏನಂತಂತಂದ್ರೆ ನಮ್ಗೆ ಗೊಂದಲಕ್ಕೆ ಒಳಗಾಗ್ತೀವಿ ಅಲ್ವಾ. ಏನು ಹೌದು ಭಕ್ತಿ ಅಂದ್ರೆ ಏನ್ ಅರ್ಥ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ ಭಕ್ತಿ ಅಂತಂದ್ರೆ ಏನು ಅಂತ? ನಮ್ಮನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ಳೋದು. ಸದಾ ಭಗವಂತನ ಜೊತೆ ಕನೆಕ್ಟ್ ಆಗಿರೋದು. ಓಕೆ, ಸೊ ಭಗವಂತನಿಗೆ ನಮ್ಮನ್ನ ಸಮರ್ಪಣೆ ಮಾಡ್ಕೊಳ್ಳೋದು, ಭಗವಂತನ ಜೊತೆ ಕನೆಕ್ಟ್ ಆಗಿರೋದು. ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಗವಂತನ ಪ್ರೀತಿಸೋದು ಭಕ್ತಿ ಅಂದ್ರೆ. ಹರಿ ಬೋಲ್. ಸೊ ಭಕ್ತಿ ಅಂತಂದ್ರೆ ಪ್ರೀತಿ ಅಲ್ವಾ. ನಾನು ಹೇಳ್ತೀನಿ ನಂದಿನಿ ಮಾತಾಜಿ ನನಗೆ ನೀವಂದ್ರೆ ತುಂಬಾ ಪ್ರೀತಿ ಅಂತ. ಅಷ್ಟು ಸಾಕಾಗತ್ತಾ? ಅವಾಗ ಏನ್ ಹೇಳ್ತೀರಾ ನೀವು? ಬರೇ ಬಾಯಿ ಮಾತಲ್ಲ ಆಯ್ತು, ಏನಾದ್ರೂ ಒಂದ್ ಸ್ವಲ್ಪ ಕೆಲಸದಲ್ಲಿ ತೋರಿಸಿ ಅಂತ ಅಲ್ವಾ. ಇವಾಗ ಅಮ್ಮನೂ ಅಷ್ಟೇ, ಮಗು ಹೇಳುತ್ತೆ ಅಲ್ವಾ, ಅಮ್ಮ ಹೇಳುತ್ತೆ ಅಲ್ವಾ, ನನಗೆ ತುಂಬಾ ಇಷ್ಟಪಟ್ಟ ನೀನಂದ್ರೆ ಅಂತ ಹೇಳ್ಬಿಟ್ಟು. ಅವಾಗ ಏನು ಬೆಳಗ್ಗೆ ಎದ್ದು ಮಗು ಸ್ಕೂಲಿಗೆ ಹೋದಾಗ ಅಮ್ಮ ಏನು ತಿಂಡಿನೂ ರೆಡಿ ಮಾಡ್ಕೊಡೋದಿಲ್ಲ ಎದ್ದು ಅಲ್ವಾ. ಏನೋ ಬ್ರೆಡ್ ತಂದಿಟ್ಬಿಟ್ಟು ಬ್ರೆಡ್ ನ ಬಾಕ್ಸ್ ಹಾಕಿ ಕಳಿಸ್ಬಿಡ್ತಾಳೆ. ಆಗ ಮಗು ಏನ್ ಹೇಳುತ್ತೆ ಅಲ್ವಾ, ಅಮ್ಮ ಬಾಯಿ ಮಾತಲ್ಲಿ ಸುಮ್ನೆ ನನಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ ಅಂತೀಯ, ನೋಡಿದ್ರೆ ನನಗೆ ತಿಂಡಿ ಸಹ ನೀನ್ ಮಾಡ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಆ ಪ್ರೀತಿಯನ್ನ ನಾವು ವ್ಯಕ್ತಪಡಿಸ್ಬೇಕು, ಕೆಲಸದ ಮೂಲಕ ನಾವು ವ್ಯಕ್ತಪಡಿಸಿದಾಗ ಅಷ್ಟೇ ಅದಕ್ಕೆ ಒಂದು ಪರಿಪೂರ್ಣತೆ ಬರುತ್ತೆ. ಅದಕ್ಕೋಸ್ಕರನೇ ಪ್ರಭುಪಾದರು ಇದನ್ನ ಭಕ್ತಿ ಯೋಗ ಅಂತ ನಾವೇನ್ ಕರಿತೀವಿ, ಇದಕ್ಕೆ ಪ್ರಭುಪಾದರು ಭಕ್ತಿ ಸೇವೆ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಪ್ರೀತಿಯನ್ನ ನೀವು ವ್ಯಕ್ತಪಡಿಸ್ಬೇಕು, ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು. ಅದಕ್ಕೋಸ್ಕರನೇ ಇದನ್ನ ಭಕ್ತಿ ಸೇವೆ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಡಿವೋಷನಲ್ ಸರ್ವಿಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ನಾವು ಭಕ್ತಿಯನ್ನ ನಾವು ಅಂದ್ರೆ ಪ್ರೀತಿ, ಭಗವಂತನಿಗೆ ತೋರಿಸೋ ಪ್ರೀತಿಯನ್ನ ಭಕ್ತಿ ಅಂತ ಕರಿತೀವಿ. ಅದನ್ನ ನಾವು ಒಂದು ಸೇವೆಯ ಮೂಲಕ ನಾವು ವ್ಯಕ್ತಪಡಿಸ್ಬೇಕಾಗತ್ತೆ ಅಲ್ವಾ. ಭಕ್ತಿ ಅನ್ನೋದು ಎಲ್ಲರಲ್ಲೂ ಇದೆ. ಇವಾಗ ಹೇಗೆ ಒಂದು ಚಿಕ್ಕ ಮಗು ಅದು ನಡೆಯೋದನ್ನ ಕಲ್ತ್ಕೊಳುತ್ತೆ ಅಲ್ವಾ, ಅದನ್ನೇನ್ ಯಾರೋ ಕಲ್ಸೋದ್ ಬೇಕಾಗಿಲ್ಲ, ಅದ್ರಲ್ಲಿ ಇರುತ್ತೆ. ಅಂದ್ರೆ ಅದ್ರಲ್ಲಿ ಆ ಒಂದು ಶಕ್ತಿ ಇದೆ, ಮಗುವಲ್ಲಿ ನಡೆಯೋ ಶಕ್ತಿ ಇದೆ, ಸ್ವಲ್ಪ ಸಹಾಯ ಮಾಡ್ಬೇಕು ಅಲ್ವಾ. ಅದೇ ತರ ಎಲ್ಲರಲ್ಲೂ ಸಹ ಈ ಭಕ್ತಿ ಅನ್ನೋದು ಸುಪ್ತವಾಗಿ ಇದೆ. ಅದಕ್ಕೆ ನೋಡಿ, ಒಂದ್ ಸ್ವಲ್ಪ ಯಾರ ಜೊತೆನಾದ್ರೂ ಇವಾಗ ಭಕ್ತರ ಜೊತೆ ಕನೆಕ್ಷನ್ ಬಂದಿದ ತಕ್ಷಣನೇ
ನಮ್ಗೆ ಆ ಭಕ್ತಿ ಅನ್ನೋದು ಜಾಗೃತ ಆಗ್ಬಿಡುತ್ತೆ ಅಲ್ವಾ. ಸುಪ್ತವಾಗಿರೋದನ್ನ ಜಾಗೃತಿಗೊಳಿಸ್ತಾರೆ ಹೊರತು ಅಲ್ಲಿ ಏನೋ ಒಂದು ಹೊಸದಾಗಿ ನಮ್ಗೆ ಒಂದು ಕಲಿಸ್ತಾ ಇಲ್ಲ ಈ ಭಕ್ತಿ ಅನ್ನೋದನ್ನ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಎಲ್ಲರಲ್ಲೂ ಸಹ ಇದೆ ಆ ನಡೆಯೋ ಕಲೆ. ಹೇಗೆ ಆ ಮಗುವಿನಲ್ಲಿ ಇದೆಯೋ ಅದೇ ತರ ನಮ್ಮಲ್ಲಿ ಭಕ್ತಿ ಇದೆ, ಆದ್ರೆ ಅದು ಮಲ್ಕೊಂಡಿದೆ. ಅದನ್ನ ನಾವು ಎದ್ದೊಳಿಸ್ಬೇಕು, ಜಾಗೃತಗೊಳಿಸ್ಬೇಕು. ಅದನ್ನೇ ಈ ಒಂದು ಕೃಷ್ಣ ಪ್ರಜ್ಞೆ ಇಸ್ಕಾನ್ ಸಂಸ್ಥೆ ಮಾಡ್ತಾ ಇರೋದು. ಇವಾಗ ಭಕ್ತಿ ಸೇವೆಯನ್ನ ನಾವು ನೋಡೋಣಂತೆ. ಇವಾಗ ಭಕ್ತಿ ಅಂತಂದ್ರೆ ಪ್ರೀತಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಈ ಪ್ರೀತಿ ಇರ್ಬೇಕು ಅಂದ್ರೆ ಅಲ್ಲಿ ಇಬ್ರು ಇರ್ಬೇಕು ಅಲ್ವಾ. ಇಬ್ರಿದ್ರೆ ಅಷ್ಟೇನೆ ಅಲ್ಲಿ ಪ್ರೀತಿ ಅನ್ನೋ ಒಂದು ಸಂಬಂಧ ಬರ್ಲಿಕ್ಕೆ ಸಾಧ್ಯ. ಸೊ ಈ ಭಕ್ತಿ ಅನ್ನೋದು ಯಾರ ನಡುವೆ ಇದೆ ಅಂತಂದ್ರೆ, ಈ ಪ್ರೀತಿ ಅನ್ನೋದು ಯಾವ ನಡುವೆ ಇದೆ ಅಂತಂದ್ರೆ ಭಕ್ತ ಮತ್ತೆ ಭಗವಂತ. ಭಕ್ತ ಮತ್ತೆ ಭಗವಂತನ ನಡುವೆ ಇರುವಂತಹ ಈ ಸಂಬಂಧವನ್ನೇ ನಾವು ಪ್ರೀತಿ ಅಂತ ಕರಿತೀವಿ. ಸೊ ಅದನ್ನ ನಾವು ವ್ಯಕ್ತಪಡಿಸ್ಬೇಕು. ವ್ಯಕ್ತಪಡಿಸಿದಾಗ ಅದು ಭಕ್ತಿ ಸೇವೆಯಾಗಿ ಪರಿಪೂರ್ಣವಾಗತ್ತೆ. ಮತ್ತೆ ಈ ಪ್ರೀತಿ ಅನ್ನೋದು ಎಲ್ಲರಲ್ಲೂ ಇದೆ ಅಲ್ವಾ. ಎಲ್ಲರನ್ನು ಸಹ ಆ ಪ್ರೀತಿಸ್ತಲ್ಲ ಇರ್ಲಿಕ್ಕೆ ಆಗಲ್ಲ, ನಾವು ಬದುಕ್ಲಿಕ್ಕೇನೆ ಆಗೋದಿಲ್ಲ ಅಲ್ವಾ. ಆ ಪ್ರೀತಿ ಅನ್ನೋದು ನಮ್ಮ ಸಹಜ ಸ್ವಭಾವ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಸೊ ಈ 12ನೇ ಅಧ್ಯಾಯ ಈ 18 ಅಧ್ಯಾಯದಲ್ಲಿ ತುಂಬಾ ಚಿಕ್ಕ ಅಧ್ಯಾಯ, ಆದ್ರೆ ಇದರಲ್ಲಿ ತುಂಬಾ ನಾವು ತಿಳ್ಕೊಬೇಕಾಗಿರುವಂತಹ ಹೆಚ್ಚಿನ ಜ್ಞಾನ ಈ ಒಂದು ಅಧ್ಯಾಯದಲ್ಲಿದೆ. 20 ಶ್ಲೋಕಗಳಿದೆ ಇದರಲ್ಲಿ. ಇದು ಬಿಟ್ರೆ 15ನೇ ಅಧ್ಯಾಯನೂ ಸಹ 20 ಶ್ಲೋಕಗಳನ್ನ ಒಳಗೊಂಡಿದೆ. ಸೊ ಈ ಭಕ್ತಿ ಯೋಗ ಅಂತ ನಾವೇನ್ ಕರಿತೀವಿ 12ನೇ ಅಧ್ಯಾಯವನ್ನ, ಇದನ್ನ ಪ್ರಭುಪಾದರು ಭಕ್ತಿ ಸೇವೆ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಟ್ಟಿದ್ದಾರೆ. ಇದು ತುಂಬಾ ಮುಖ್ಯವಾಗಿರೋದು, ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈ ಅಧ್ಯಾಯದಲ್ಲಿ ನಾವ್ ಏನನ್ನ ತಿಳ್ಕೊತಾ ಇದೀವಿ ಅಂತಂದ್ರೆ, ಇಲ್ಲಿ 3 ವಿಷಯಗಳನ್ನ ನಾವು ತಿಳ್ಕೊತಾ ಇದೀವಿ. ಅರ್ಜುನನ ಪ್ರಶ್ನೆಯಿಂದ ಶುರುವಾಗುತ್ತೆ. ಅರ್ಜುನ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಅವರು ವಿಶ್ವರೂಪವನ್ನ ನೋಡಿದ್ದಾರೆ ಅಲ್ವಾ. ವಿಶ್ವರೂಪ ಅದು ಭಗವಂತನ ನಿರಾಕಾರ ರೂಪ ಅಂತಂದ್ರೆ ಅದನ್ನ ಒಂದು ಕಲ್ಪನೆ, ಅದು ನಿಜವಾಗೂ ಆತರ ಇಲ್ಲ. ಸೊ ಅಲ್ಲಿ ಅರ್ಜುನನಿಗೆ ಅವರು ಭಗವಂತ ತೋರಿಸ್ತಾ ಇದಾರೆ ಅಷ್ಟೇನೆ. ಈ ಒಂದು ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ ಅದನ್ನ ಏಕಕಾಲದಲ್ಲಿ ನೋಡೋ ತರ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ರು. ಅದು ಒಂದು ಕಲ್ಪನೆ. ಮತ್ತೆ ಅದು ಏನಂತಂದ್ರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಮಾತ್ರ ಇರುವಂತಹ ರೂಪ ಆ ವಿಶ್ವರೂಪ ಅನ್ನೋದು. ಅದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅದು ಇಲ್ಲ. ಸೊ ಅದಕ್ಕೆ ಅರ್ಜುನನಿಗೆ ಒಂದು ಅಂದ್ರೆ ಡೌಟ್ ಬರುತ್ತೆ. ಸೊ ಯಾವ ರೂಪದಲ್ಲಿ ಭಗವಂತನನ್ನ ನಾನು ಪೂಜೆ ಮಾಡ್ಬೇಕು, ಸಾಕಾರ ರೂಪದಲ್ಲ ಅಥವಾ ನಿರಾಕಾರ ರೂಪದಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಅವನು ಭಗವಂತನನ್ನ ಕೇಳ್ತಾರೆ, ಕೃಷ್ಣನನ್ನ, ನಿನ್ನನ್ನ ನಾನು ಸಾಕಾರ ರೂಪದಲ್ಲಿ ಪೂಜೆ ಮಾಡ್ಬೇಕಾ ಅಥವಾ ನಿರಾಕಾರ ರೂಪದಲ್ಲಿ ಪೂಜೆ ಮಾಡ್ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಭಗವಂತ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಭಕ್ತಿಯ ಹಂತಗಳನ್ನ ಭಗವಂತ ಹೇಳ್ತಾರೆ. ಇವಾಗ ನಮ್ಗೆ ಭಕ್ತಿಯನ್ನ ಮಾಡ್ಬೇಕು, ಸೊ ಅದರಲ್ಲಿ ಹಂತಗಳಿದೆ. ಸೊ ಆ ಹಂತಗಳು ಯಾವುದು ಅಂತ ಹೇಳ್ಬಿಟ್ಟು ನಮ್ಗೆ ಭಗವಂತ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಕೊನೆಯದಾಗಿ ಕೃಷ್ಣ ಹೇಳ್ತಾರೆ, ನನ್ಗೆ ಎಂತಹ ಭಕ್ತ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರ ಮಾತಲ್ಲೇ ನಾವು ಕೇಳೋಣಂತೆ. ಕೊನೆಯ 8 ಶ್ಲೋಕಗಳಲ್ಲಿ ಕೃಷ್ಣ ತನಗೆಂತಹ ಭಕ್ತ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಅದನ್ನ ಪ್ರಿಯ ಅಷ್ಟಕ ಅಂತ ಕರೀತಾರೆ. ಇವಾಗ ನಾವು ಗುರುವಾಷ್ಟಕ ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆ ಮಂಗಳಾರತಿ ಸಮಯದಲ್ಲಿ ನಾವು ಗುರುವಾಷ್ಟಕ ಅಂದ್ರೆ 8 ಶ್ಲೋಕಗಳನ್ನ ಒಳಗೊಂಡಿರುವಂತಹ ಒಂದು ಅದನ್ನ ಅಷ್ಟಕ ಅಂತ ಕರಿತೀವಿ. ಆ ಗುರುವಾಷ್ಟಕದಿಂದ ನಾವು ನಮ್ಮ ದಿನಚರಿಯನ್ನ ನಾವು ಶುರು ಮಾಡ್ತೀವಿ ಅಲ್ವಾ. ಸೊ ಅದೇ ತರನೇ ಇಲ್ಲೂ ಸಹ ಅಷ್ಟಕ 8 ಶ್ಲೋಕಗಳಿದೆ. ಇದನ್ನ ಪ್ರಿಯ ಅಷ್ಟಕ ಅಂದ್ರೆ ಕೃಷ್ಣನಿಗೆ ಇವಾಗ ಪ್ರೀತಿ ಪಾತ್ರರಾಗ್ಬೇಕಂದ್ರೆ ಹೇಗಿರ್ಬೇಕು ನಾವು ಅಂತ ಅಲ್ವಾ. ಇವಾಗ ನಮ್ಗೂನು ಅಷ್ಟೇ, ಇವಾಗ ಯಾರಾದ್ರೂ ಒಬ್ಬ ಶ್ರೇಷ್ಠ ವ್ಯಕ್ತಿ, ದೊಡ್ಡ ವ್ಯಕ್ತಿ ಇದ್ರೆ ನಾವು ಸಹ ಅವರ ಪ್ರೀತಿನ ಗಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಡ್ತೀವಿ ಅಲ್ವಾ. ಅವ್ರಿಗೆ ಹೆಂಗಿದ್ರೆ ಇಷ್ಟ ಅಂತ ಹೇಳ್ಬಿಟ್ಟು. ಇವಾಗ ಅದೇ ತರನೇ ಒಂದ್ ಹೆಂಡತಿನೂ ಅಷ್ಟೇನೆ, ಗಂಡನಿಗೆ ನಾನು ಹೇಗಿದ್ರೆ ನಾನು ಇಷ್ಟಪಡ್ತಾರೆ ನನ್ನ ಗಂಡ ಅಂತ ಹೇಳ್ಬಿಟ್ಟು ಅವಳು ಸಹ ಗಂಡನ ಇಷ್ಟಕ್ಕೆ ಅನುಗುಣವಾಗಿ ನಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಅದೇ ತರ ಇವಾಗ ನಮ್ಮ ಜೀವನದ ಗುರಿ ಕೃಷ್ಣನ ಸಂತೋಷವೇ ನಮ್ಮ ಸಂತೋಷ. ಇವಾಗ ನಮ್ಗೆ ಕೃಷ್ಣನಿಗೆ ಇಷ್ಟ ಆಗುತ್ತೆ, ಏನ್ ಇಷ್ಟ ಆಗುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು. ಅದನ್ನ ಕೃಷ್ಣನೇ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇದಕ್ಕಿನ್ನ 10ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ, ಕೃಷ್ಣನನ್ನ ಬಲ್ಲವರು ಯಾರು ಇಲ್ಲ. ಯಾಕಂದ್ರೆ ಅವರು ಆದಿ ಪುರುಷ, ಎಲ್ಲರ ಮೂಲ ಅವರೇ ಅಲ್ವಾ. ದೇವತೆಗಳಿಗೂ ಋಷಿ ಮುನಿಗಳಿಗೂ ಸಹ ಕೃಷ್ಣನ ಬಗ್ಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ. ನೋಡಿ ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ, ನನಗೆ ಇಂತಹ ಭಕ್ತ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ 3 ವಿಷಯಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊತಾ ಇದೀವಿ. ಏನೆಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇದು ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಾ ಇದೆ. ಅರ್ಜುನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅರ್ಜುನ ಉವಾಚ ಏವಂ ಸತತ ಯುಕ್ತ ಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಾಹ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು. ನೋಡಿ ಇಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಸೊ ನಿನ್ನನ್ನ ಅಂದ್ರೆ ನಿನಗೊಂದು ಆಕಾರ ಇದೆ, ಒಂದು ರೂಪ ಇದೆ ಅಂತ ಹೇಳ್ಬಿಟ್ಟು ನಿನ್ನನ್ನ ಪೂಜೆ ಮಾಡೋರು, ಮತ್ತೆ ನಿನಗೆ ರೂಪನೇ ಇಲ್ಲ ಅಂತ ಅನ್ಕೊಂಡು ಅಂದ್ರೆ ನಿನ್ನನ್ನ
ಪೂಜೆ ಮಾಡೋರು, ಅವರಲ್ಲಿ ಯಾರು ಪರಿಪೂರ್ಣರು ಅಂತ ಹೇಳ್ಬಿಟ್ಟು ನನಗೆ ಹೇಳು ಕೃಷ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಿಮ್ಗೆ ಈ ಪ್ರಶ್ನೆಯನ್ನ ಕೇಳಿದ್ರೆ ನೀವೇನಂತ ಹೇಳ್ತೀರಾ? ಹರೇ ಕೃಷ್ಣ, ಸಾಕಾರ ರೂಪ ನಿರಾಕಾರ ರೂಪದಲ್ಲಿ ಆ ಪರಮ ಸತ್ಯನನ್ನ ಪೂಜೆ ಮಾಡೋದ್ರಲ್ಲಿ ಯಾವುದು ಪರಿಪೂರ್ಣತೆ ಅಂತ ನಿಮ್ಗೆ ಅನ್ಸುತ್ತೆ? ಸಾಕಾರ. ಯಾಕೆ ಸಾಕಾರ? ಅಂದ್ರೆ ನಾವು ಚಿತ್ರ ಒಂದು ನಮ್ಮ ಮನ್ಸಲ್ಲೂ ಮೂಡಿರುತ್ತೆ, ನಾವು ನೋಡ್ತಾ ಇರ್ತೀವಿ. ಓಕೆ, ಮತ್ತೆ ನಾವು ಬರೀ ಕಲ್ಪನೆ ಮಾಡ್ಕೊಂಡ್ರೆ ಏನು ಕಾಣಲ್ಲ ಮಾತಾಜಿ. ಬರೀ ಈಗ ನಮ್ ಮಗುಗೆ ಒಂದ್ ಅಲಂಕಾರ ಮಾಡಿ ನಾವು ನೋಡಕ್ಕೂ, ಸುಮ್ನೆ ಮಗು ಇದೆ ಅಲಂಕಾರ ಮಾಡಿದ್ವಿ ಅಂತ ಅಂದ್ಕೊಳಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹಾಗೆ ಭಗವಂತನಿಗೆ ನಾವು ಪೂಜೆ ಅಲಂಕಾರ ಮಾಡಿ ಅವನು ಇದನ್ನ ನೋಡಿದಾಗ ನಮ್ಗೆ ಮನಸ್ಸಿಗೆ ತೃಪ್ತಿ ಆಗತ್ತೆ. ಧನ್ಯವಾದಗಳು ಕೃಷ್ಣ ಹೀಗಿದ್ದಾನೆ ಹಾಗಿದ್ದಾನೆ ನಾವು ನೋಡಕ್ ಸಾಧ್ಯತೆ ಇಲ್ಲ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದೀನಿ. ಇವಾಗ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ, ಇದನ್ನ ನಿಮ್ಗೆ ಕೇಳಿದ್ರೆ ನೀವೇನಂತ ಹೇಳ್ತಾ ಇದ್ರಿ? ಈ ತರ ಯಾರಾದ್ರೂ ಬಂದು ಕೇಳ್ತಾರೆ ನಿಮ್ಗೆ, ಸೊ ಇವಾಗ ನೀವು ಭಗವದ್ಗೀತೆ ಕ್ಲಾಸ್ಗೆ ಹೋಗ್ತಾ ಇದ್ದೀರಾ, ನಿರಾಕಾರದಲ್ಲಿ ಪೂಜೆ ಮಾಡೋದು ಒಳ್ಳೇದಾ, ನನಗೆ ಅಂದ್ರೆ ಸಾಕಾರ ರೂಪದಲ್ಲಿ ಪೂಜೆ ಮಾಡೋದು ಒಳ್ಳೇದಾ, ನನಗೆ ಒಂದ್ ಸ್ವಲ್ಪ ತಿಳಿಸಿ ಹೇಳಿ ಅಂತಂದ್ರೆ ನೀವೇನ್ ಹೇಳ್ತೀರಾ? ಅದೇ ಮಾತಾಜಿ, ಒಬ್ಬರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅವ್ರ ಆಕಾರ ಗೊತ್ತಿದ್ರೇನೆ ನಾವು ಅವ್ರನ್ನ ಪ್ರೀತಿಸಕ್ಕಾಗುತ್ತೆ. ಸುಮ್ನೆ ನನ್ನನ್ ಪ್ರೀತಿಸಿ ಅಂತಂದ್ರೆ ಪ್ರೀತಿಸಕ್ ಆಗಲ್ವಲ್ಲ ಮಾತಾಜಿ ಯಾರುನು. ಅದಕ್ಕೆ ಸಾಕಾರ ರೂಪನೇ ಪೂಜೆ ಮಾಡ್ಬೇಕು ಮಾತಾಜಿ ನಾವು. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇವಾಗ ಕೃಷ್ಣ ಏನ್ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ ಅರ್ಜುನನ ಪ್ರಶ್ನೆಗೆ. ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಹ ತೇ ಮೇ ಯುಕ್ತತಮಾ ಮತಾಹ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೆಯೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೆಯೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ನೋಡಿ, ಇಲ್ಲಿ ಭಗವಂತನ ಅಭಿಪ್ರಾಯ ಏನು? ಯಾರ ಅಭಿಪ್ರಾಯ ತುಂಬಾ ಮುಖ್ಯ ನಮ್ಗೆ? ನಾವಿಲ್ಲಿ ಯಾರ ಅಭಿಪ್ರಾಯವನ್ನ ತಿಳ್ಕೊಳ್ಲಿಕ್ಕೆ ನಾವು ಇಲ್ಲಿ 1 ಗಂಟೆಗಳ ಕಾಲ ನಾವು ಸಮಯವನ್ನ ಕೊಡ್ತಾ ಇದೀವಿ? ಭಗವಂತನ ಅಭಿಪ್ರಾಯ ತುಂಬಾ ಮುಖ್ಯ ಅಲ್ವಾ? ಭಗವಂತನ ನೋಡಿ ಏನೇ ಹೇಳ್ತಾ ಇದ್ದಾರೆ ಇಲ್ಲಿ ಅರ್ಜುನನ ಪ್ರಶ್ನೆಗೆ, ಸಾಕಾರ ರೂಪದಲ್ಲಿ ಪೂಜೆ ಮಾಡೋರು ಅಥವಾ ನಿರಾಕಾರ ರೂಪದಲ್ಲಿ ಪೂಜೆ ಮಾಡೋರು ಪರಿಪೂರ್ಣರು ಅಂದಿದ್ದಕ್ಕೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ರೆ, ಯಾರು ಸಾಕಾರ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೋ ಅಲ್ವಾ, ತಮ್ಮ ಮನಸ್ಸನ್ನ ನಿಲ್ಲಿಸಿ, ಮತ್ತೆ ಅವರು ಶ್ರದ್ಧೆಯ, ತುಂಬಾ ಇಂಪಾರ್ಟೆಂಟ್, ಶ್ರದ್ಧೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಶ್ರದ್ಧೆ ಇಲ್ಲ ಅಂತಂದ್ರೆ ಯಾವುದೇ ಒಂದಕ್ಕೂ ಸಹ ಪರಿಪೂರ್ಣತೆ ಸಿಗೋದಿಲ್ಲ. ಇವಾಗ ನಾವು ಭಕ್ತಿಯ 9 ಹಂತಗಳಿದೆ ಅಲ್ವಾ? ಸೊ ನಾವು ಇದಕ್ಕಿಂತ ಮುಂಚೆ ಸಹ ನಾವು ತಿಳ್ಕೊಂಡಿದೀವಿ ಅನ್ಸುತ್ತೆ. ಯಾರಿಗಾದ್ರೂ ಗೊತ್ತಿದ್ಯಾ? ಹೊಸದಾಗಿ ಬಂದಿರೋರು ಹೇಳಿ, ಇದು ಭಕ್ತಿಯ 9 ಹಂತಗಳು ಯಾವುದು ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಇದಕ್ಕಿಂತ ಮುಂಚೆ ನೀವು ಕೇಳಿಲ್ವಾ? ಮಾತಾಜಿ ಯಾರು ಕೇಳಿಲ್ವಾ ಮಾತಾಜಿ? ಅಲ್ಲ ಮಾತಾಜಿ, ಭಕ್ತಿ 9 ಹಂತಗಳಿಗೆ ಹೇಳಿದ್ರಾ? ಇದಕ್ಕಿಂತ ಮುಂಚೆ ನೀವು ಕೇಳಿಸ್ಕೊಂಡಿದ್ರಾ? ಕೇಳಿದ್ದೀನಿ ಮಾತಾಜಿ, ಕೇಳಿದ್ದೀನಿ. ಹೇಳಿ ಶ್ರವಣ ಕೀರ್ತನ ಅದು ನವವಿಧ ಭಕ್ತಿ ಮಾತಾಜಿ, ಅದು ನವವಿಧ ಭಕ್ತಿ. 9 ವಿಧದಲ್ಲಿ ನಾವು ಭಗವಂತನಿಗೆ ಭಕ್ತಿಯನ್ನ ಮಾಡೋದು. ನಾವ್ ಇವಾಗ ನಮ್ಗೆ ಹೇಳ್ತಾರೆ ಭಕ್ತಿ ಮಾಡಿ ಅಂತ, ನಮ್ಗೆ ಹೆಂಗೆ ಭಕ್ತಿ ಮಾಡೋದಂತಾನೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನಮ್ಮ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠೆ, ನಿಷ್ಠೆ ಆದ್ಮೇಲೆ ರುಚಿ, ಭಾವ, ಆಸಕ್ತಿ, ಭಾವ, ಪ್ರೇಮ ಅಲ್ವಾ? ಸೊ ಈ 9 ಭಕ್ತಿಯ 9 ಹಂತ ಶುರುವಾಗಿದ್ದು ಎಲ್ಲಿಂದ? ಶ್ರದ್ಧೆಯಿಂದ. ಶ್ರದ್ಧೆ ಇಲ್ಲ ಅಂತಂದ್ರೆ ನಾವು ಯಾವುದೇ ಒಂದ್ರಲ್ಲೂ ಗುರಿಯನ್ನ ನಾವು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಮ್ಮ ಮಕ್ಕಳೇ ಆಗ್ಲಿ ಅಲ್ವಾ, ಅವ್ರು ಚೆನ್ನಾಗಿ ಓದಿದ್ರೇನೆ ಅಷ್ಟೇನೆ, ಶ್ರದ್ಧೆಯಿಂದ ಓದಿದ್ರೆ ಅಷ್ಟೇನೆ ಅವರು ಹೆಚ್ಚು ಮಾರ್ಕ್ಸ್ ಅನ್ನ ತಗೊಂಡು ಅವರು ಒಂದು ತಮ್ಮ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಅವರ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಶ್ರದ್ಧೆ ಇಲ್ಲ ಅಂದ್ರೆ ಎಲ್ಲೂ ಪರಿಪೂರ್ಣತೆ ಬರೋದಿಲ್ಲ. ಅದಕ್ಕೆ ನೋಡಿ, ಈ ಶ್ರದ್ಧೆ ಅನ್ನೋದನ್ನ ನಾವು ತುಂಬಾ ಸತಿ ನಾವು ನೋಡ್ತೀವಿ ಈ ಭಗವದ್ಗೀತೆಯಲ್ಲಿ ಅಲ್ವಾ? ಸೊ ಇದು ಭಕ್ತಿಯ 9 ಹಂತಗಳು ಯಾವುದು ಅಂತಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇದು ಭಕ್ತಿಯ 9 ಹಂತಗಳು. ಸೊ ನಮ್ಗೆ ಭಕ್ತಿಯಲ್ಲಿ ನಾವು
ಮುಂದುವರೆದ್ರೆ ನಮ್ಮ ಗುರಿ ಏನು ಅಂತಂದ್ರೆ ಆ ಪ್ರೇಮ, ಯಾರ ಪ್ರೇಮವನ್ನ ಪಡಿಬೇಕು? ಭಗವಂತನ ಪ್ರೇಮವನ್ನ ನಾವು ಪಡಿಬೇಕು. ಇವಾಗ ನೋಡಿ, ತಾಯಿಯ ಪ್ರೇಮ ಅಲ್ವಾ, ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ತಾಯಿಯ ಪ್ರೇಮಕ್ಕೆ ನಾವು ತುಂಬಾ ಹೆಚ್ಚು ಮಹತ್ವವನ್ನ ಕೊಡ್ತೀವಿ, ಅದಕ್ಕೆ ಸರಿ ಸಾಟಿ ಇಲ್ಲ ಅಂತ ಹೇಳ್ತೀವಿ ಅಲ್ವಾ. ತಾಯಿಯ ಪ್ರೇಮಕ್ಕೆ ನೋಡಿ, ತಾಯಿಯ ಪ್ರೇಮವೇ ಅಷ್ಟು ಸವಿಯಾಗಿದ್ರೆ ಇನ್ನ ಭಗವಂತನ ಪ್ರೇಮ ಇನ್ನು ಹೇಗಿರ್ಬೇಕು ಅಲ್ವಾ. ಆ ಭಗವಂತನ ಪ್ರೇಮವನ್ನ ಪಡೆಯೋದೇ ನಮ್ಮ ಜೀವನದ ಗುರಿ. ಅದು ಶುರುವಾಗ್ತಿರೋದು ಮೊದಲ ಮೆಟ್ಟಲು ಯಾವುದು ಅಂತಂದ್ರೆ ಶ್ರದ್ಧೆಯಿಂದ ಅದು ಶುರುವಾಗ್ತಾ ಇದೆ ಅಲ್ವಾ. ಇಲ್ಲಿ ಅದಕ್ಕೆ ನೋಡಿ, ಭಗವಂತನು ಸಹ ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ಶ್ರದ್ಧೆಯ ಪರ್ಯೋಪೇತ ತೇಮೇಯುಕ್ತ ತಮಾಮತಃ. ಯಾರು ಆ ಶ್ರದ್ಧೆಯಿಂದ ಭಗವಂತನ ಆ ಸಾಕಾರ ರೂಪವನ್ನ ಪೂಜೆ ಮಾಡ್ತಾರೋ ಅವ್ರನ್ನ ಇಲ್ಲಿ ಭಗವಂತ ಪರಿಪೂರ್ಣರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಮ್ಗೆ ಅನ್ಸುತ್ತೆ ಅಲ್ವಾ, ನಾವ್ ಇವಾಗ ಭಗವಂತನನ್ನ ಪೂಜೆ ಮಾಡ್ಬೇಕಂದ್ರೆ ಅವ್ರು ನಮ್ಮ ಮುಂದೆ ಅವರು ವ್ಯಕ್ತಿಯಾಗಿ ಬಂದು ನಿಂತ್ಕೊಳೋದಿಲ್ಲ. ಸರಿ, ಸಾಕಾರ ಅಂತ ಹೇಳ್ತಿದ್ದಾರೆ, ಒಂದು ರೂಪ ಇದೆ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಮುಂದೆ ಬಂದವರು ನಿಂತ್ಕೊಳೋದಿಲ್ಲ ಅಲ್ವಾ. ನಾವ್ ಇವಾಗ ಪೂಜೆ ಮಾಡೋದು ಅಂತಂದ್ರೆ ಒಂದು ಚಿತ್ರಪಟಕ್ಕೋ ಅಥವಾ ಒಂದು ವಿಗ್ರಹಕ್ಕೋ ಅಥವಾ ಇನ್ಯಾವುದಾದ್ರೂ ಲೋಹದಿಂದ ತಯಾರು ಮಾಡಿರೋದು, ಮರಳಿನಿಂದ ತಯಾರು ಮಾಡಿರೋದು, ಮಣ್ಣಿನಿಂದ ತಯಾರು ಮಾಡಿರೋದು ಯಾವುದೋ ಒಂದು ಭಗವಂತನ ರೂಪ ಅಂತ ಅನ್ಕೊಂಡು ನಾವು ಪೂಜೆಯನ್ನ ಮಾಡ್ತೀವಿ ಅಲ್ವಾ. ಅವಾಗ ನಮ್ಗೆ ಅನ್ಸುತ್ತೆ ಅಲ್ವಾ, ಇವಾಗ ನಮ್ಮ ಮಕ್ಕಳೇ ಕೇಳ್ತಾರೆ, ಅಮ್ಮ ಇದೇನೋ ಕಲ್ಲಿಗೆ ನೀನ್ ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ, ಇದು ಭಗವಂತನಿಗೆ ನಿಜವಾಗ್ಲೂ ಸೇರುತ್ತಾ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನೇ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ಅರ್ಥ ಮಾಡಿಸ್ತಾರೆ, ಒಂದು ಸಾಮ್ಯತೆಯನ್ನ ಕೊಡ್ತಾ ಇದ್ದಾರೆ. ಇವಾಗ ಅಕಸ್ಮಾತ್ ನಾವೇನಾದ್ರೂ ಒಂದು ಲೆಟರ್ ಅನ್ನ ಬರ್ದಿರ್ತೀವಿ, ಆ ಲೆಟರ್ ಅನ್ನ ಒಬ್ಬ ವ್ಯಕ್ತಿಗೆ ಬರ್ದಿರ್ತೀವಿ, ನಮ್ಮ ನೆಂಟರಿಗೆ ಬರ್ದಿರ್ತೀವಿ, ಅದನ್ನ ನಾವು ತಗೊಂಡ್ ಹೋಗ್ಬಿಟ್ಟು ನಾವು ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕ್ತಿವಿ. ಆ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಯಾರ ಅಡ್ರೆಸ್ ಅನ್ನ ಬರ್ದಿರ್ತೀವೋ ಅವ್ರಿಗೆ ಹೋಗಿ ಅದು ತಲುಪುತ್ತೆ ಅಲ್ವಾ. ಅದೇ ತರನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಇವಾಗ ನನಗೆ ನೀವು ಪೂಜೆಯನ್ನ ಮಾಡಿದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಯಾಕಂದ್ರೆ ನಮ್ಗೆ ಈ ಭೌತಿಕವಾದಂತಹ ಕಣ್ಣುಗಳಿಂದ, ಈ ಭೌತಿಕವಾದ ಇಂದ್ರಿಯಗಳಿಂದ ಆ ಭಗವಂತನ ಆ ಆಧ್ಯಾತ್ಮಿಕ ರೂಪವನ್ನು ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಭಗವಂತ ಕರುಣೆಯಿಂದ ಅವರು ನಮ್ಗೆ ಈ ಒಂದು ವಿಗ್ರಹ ರೂಪದಲ್ಲಿ ಬಂದಿದ್ದಾರೆ. ಸೊ ಅದನ್ನ ಅರ್ಚ ವಿಗ್ರಹ ಅಂತ ಕರಿತೀವಿ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಭಗವಂತ ಹಲವಾರು ರೂಪದಲ್ಲಿ ಬಂದಿದ್ದಾರೆ ಅಲ್ವಾ. ಮತ್ಸ್ಯಾವತಾರ, ಕೂರ್ಮಾವತಾರ, ನರಸಿಂಹ ಅವತಾರ, ಗ್ರಂಥಾವತಾರ, ನಾಮಾವತಾರ, ಅದೇ ತರನೇ ಅವರು ಈ ಅರ್ಚಾವತಾರದಲ್ಲಿ ಬಂದಿದ್ದಾರೆ ಅಲ್ವಾ. ಅದಕ್ಕೆ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಇವಾಗ ನಾವು ನೋಡಿದೀವಿ ಎಷ್ಟೊಂದ್ ಜನ ರಾಜಕಾರಣಿಗಳದ್ದು ಮತ್ತೆ ಫಿಲಂ ಆಕ್ಟರ್ಸ್ ಎಲ್ಲಾನು ಸಹ ಪ್ರತಿಮೆಗಳಿದೆ ಅಲ್ವಾ. ಎಲ್ಲ ಒಂದು ಏನು ಟ್ರಾಫಿಕ್ ಸಿಗ್ನಲ್ಸ್ ಅಥವಾ ಒಂದೊಂದು ಚೌಕಗಳಲ್ಲೂ ಸಹ ಅದನ್ನ ಇಟ್ಟಿರ್ತಾರೆ ಆ ರಾಜಕೀಯ ವ್ಯಕ್ತಿಗಳನ್ನ ಅಲ್ವಾ. ಅದನ್ನ ಪ್ರತಿಮೆ ಅಂತ ಹೇಳ್ತಾರೆ. ಅದು ನಾವಿವಾಗ ಏನ್ ಹೇಳ್ತಾ ಇದೀವಿ, ಅರ್ಚ ವಿಗ್ರಹ ಅಂತ ಹೇಳ್ತಾ ಇದೀವಲ್ಲ, ಅದಕ್ಕೆ ನಾವು ಹೋಲಿಕೆ ಮಾಡ್ಕೂಡುದು. ಯಾಕಂದ್ರೆ ಈ ಅರ್ಚ ವಿಗ್ರಹ ಅಂತಂದ್ರೆ ಅದು ನಾರದ ಪಂಚರಾತ್ರಿಕ ವಿಧಿ ಪ್ರಕಾರ ಅದು ಸರಿಯಾಗಿ ಅದು ಕೆತ್ತಲ್ಪಟ್ಟಿರುತ್ತೆ, ಮತ್ತೆ ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಆಗತ್ತೆ, ಮತ್ತೆ ಭಗವಂತ ಅವ್ರು ಹೇಳ್ದಾಗೇನೆ ಅವ್ರು ಅದನ್ನ ನಾವೇನೇ ಭಗವಂತನಿಗೆ ಅಲ್ಲಿ ಸೇವೆ ಮಾಡಿದಾಗ ಅದನ್ನ ಅವ್ರು ಸ್ವೀಕರಿಸ್ತಾರೆ. ಸೊ ಅದು ಸರಿಯಾಗಿರುವಂತಹ ಅದು ವಿಗ್ರಹ ಆರಾಧನೆ. ಸೊ ಅದು ಸರಿಯಾಗಿರುವಂತದ್ದು. ಸೊ ನಾವು ಪ್ರತಿಮೆಗೆ ಏನ್ ಮಾಡ್ತೀವಿ, ನಾವ್ ಇವಾಗ ಅಕ್ಟೋಬರ್ 2 ಬಂದಾಗ ಗಾಂಧೀಜಿ ವಿಗ್ರಹವನ್ನ ಯಾರೋ ಬಂದು ಬರ್ತಾರೆ, ತೊಳಿತಾರೆ, ಅದಾದ್ಮೇಲೆ ಏನೋ ಒಂದು ಹೂವಿನಾರ ಹಾಕ್ತಾರೆ, ಯಾರೋ ಬಂದು ಭಾಷಣ ಮಾಡ್ತಾರೆ, ಮುಗೀತು. ಮತ್ತಿನ ನೆಕ್ಸ್ಟ್ ಇಯರೇ ಅದಕ್ಕೆ ಆ ಪ್ರತಿಮೆಗೆ ಏನಾದ್ರೂ ಒಂದು ಅಲಂಕಾರ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭಗವಂತ ಸಾಕಾರ ರೂಪದಲ್ಲಿ ಪೂಜೆ ಅಂತಂತಂದ್ರೆ ಇದು ವಿಧಿವತ್ತಾಗಿ ನಡೆಯುತ್ತೆ. ಅದನ್ನ ಭಗವಂತ ಸ್ವೀಕರಿಸ್ತಾರೆ. ಹೇಗೆ ನಾವು ಬರ್ದಿರೋಂತಹ ಲೆಟರ್ ಯಾರಿಗೆ ಅಂತ ಹೇಳ್ಬಿಟ್ಟು ನಾವು ಅಡ್ರೆಸ್ ಬರ್ದು ಹಾಕಿರ್ತೀವೋ ಅವ್ರಿಗೆ ಮುಟ್ಟುತ್ತೋ, ಅದೇ ತರನೇ ಈ ಒಂದು ಪೂಜೆನ, ನಮ್ಮ ಕೈಲಾದಷ್ಟು ನಾವ್ ಹೇಗ್ ಪೂಜೆ ಮಾಡಿರ್ತೀವೋ ಅದು ಭಗವಂತನಿಗೆ ಅದು ಸೇರುತ್ತೆ. ಸೊ ಅದಕ್ಕೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ಭಗವಂತ ಇಲ್ಲಿ ಒಪ್ಕೋತಾ ಇದ್ದಾರೆ, ನಮಗೋಸ್ಕರ ಅವ್ರು ಅಷ್ಟು ಕರುಣಾಮಯಿ, ನಮ್ಗೊಂದು ಅವಕಾಶ ಕೊಡ್ತಾ ಇದ್ದಾರೆ. ಆಯ್ತು, ನಿಮ್ಗೆ ನನ್ನ ಸೇವೆ ಮಾಡ್ಬೇಕು ಅಂತ ಇಚ್ಛೆ ಇದೆಯಲ್ಲ, ಆಯ್ತು, ನಾನು ಅರ್ಚ ವಿಗ್ರಹದಲ್ಲಿ ನಿಮ್ಗೆ ನಾನು ಅವಕಾಶವನ್ನ ಕೊಡ್ತೀನಿ, ನನಗೆ ನೀವು ಅಲಂಕಾರ ಮಾಡಿ, ನನಗೆ ತಿನ್ಸಿ, ಅಭಿಷೇಕ ಮಾಡಿ, ಡ್ರೆಸ್ ಮಾಡಿ, ನೀವು ಸಂತೋಷ ಪಡಿ, ಆ ಒಂದು ಅವಕಾಶವನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಮತ್ತೆ ಅದನ್ನ ನಾನು ಸ್ವೀಕರಿಸ್ತೀನಿ ಕೂಡ. ನೀವು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ, ಮನಸ್ಸಿಟ್ಟು ಮಾಡಿದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಭಗವಂತನ ಉತ್ತರ ಏನು ಅಂತಂದ್ರೆ, ಯಾರು ಸಾಕಾರ ರೂಪದಲ್ಲಿ ಭಗವಂತನಿಗೆ ಪೂಜೆಯನ್ನ ಮಾಡ್ತಾರೋ ಅವರು ಪರಿಪೂರ್ಣರು, ಅತ್ಯಂತ ಪರಿಪೂರ್ಣರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ನಿರಾಕಾರದ ಬಗ್ಗೆನೂ ಸಹ ಅವ್ರು ಮಾತಾಡ್ತಾ ಇದ್ದಾರೆ. ಏತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಾಮೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ನೋಡಿ, ಇಲ್ಲಿ ನಿರಾಕಾರದ ಪೂಜೆ ಬಗ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಿರಾಕಾರ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅದು ಗೊತ್ತೇ ಆಗೋದಿಲ್ಲ. ಇವಾಗ ಒಬ್ಬೊಬ್ರು ಒಂದೊಂದರ ಊಹೆ ಮಾಡ್ಕೋಬಹುದು, ಕಲ್ಪನೆ ಮಾಡ್ಕೋಬಹುದು. ಒಬ್ರು ಬೆಳಕು ಅಂತ ಅನ್ಕೋತಾರೆ, ಪರಮ ಸತ್ಯ ಅನ್ನೋದನ್ನ ಅದಕ್ಕೆ ಅಂತ ಒಂದು ಆಕಾರ ಇಲ್ಲ, ನಾವ್ ಏನ್ ಆಕಾರ ಕೊಡ್ತೀವೋ ಆ ಆಕಾರ ಅಂತ ಹೇಳ್ತಾರೆ. ಒಂದು ಬೆಳಕನ್ನ ಅವರು
ಪರಮ ಸತ್ಯ ಅಂತ ಹೇಳ್ತಾರೆ, ಅಥವಾ ಯಾವುದೋ ಒಂದು ಶಕ್ತಿಯನ್ನ, ಕಾಣದ ಶಕ್ತಿಯನ್ನ ಅವರು ಭಗವಂತ ಅಂತ ಅನ್ಕೋತಾರೆ. ಅವ್ಯಕ್ತ, ಕಣ್ಣಿಗೆ ಕಾಣೋದಿಲ್ಲ ಅದು, ನಮ್ಮ ಇಂದ್ರಿಯಗಳಿಗೂ ಸಹ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಅದು. ಮತ್ತೆ ಎಲ್ಲ ಕಡೆ ಇವಾಗ ವಿಶ್ವರೂಪ ಯಾವ ತರ ಇತ್ತು, ಎಷ್ಟು ದೊಡ್ಡದಾಗಿತ್ತು, ಅದಕ್ಕೆ ನಾವ್ ಇವಾಗ ಏನಾದ್ರು ಪೂಜೆ ಮಾಡ್ಲಿಕ್ಕಾಗತ್ತಾ? ಅದಕ್ಕೊಂದು ವಸ್ತ್ರವನ್ನ ಉಡಿಸ್ಲಿಕ್ಕಾಗತ್ತಾ? ಇವಾಗ ವಿಶ್ವರೂಪಕ್ಕೆ ಅನ್ಕೊಳ್ಳಿ, ನೀವೇನಾದ್ರೂ ಒಂದ್ ಮಾಡ್ಲಿಕ್ಕಾಗತ್ತಾ? ಅದಕ್ಕೆ ಒಂದು ವಸ್ತ್ರ ಉಡಿಸಿ ಅಥವಾ ಅದಕ್ಕೆ ಅಭಿಷೇಕ ಮಾಡಿ ಒಂದು ಹಾರ ಹಾಕ್ಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಅದು ಅಷ್ಟು ಸರ್ವವ್ಯಾಪಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ನಿರಾಕಾರವಾಗಿರುವಂತಹ ಆ ಭಗವಂತನ ಗುಣಲಕ್ಷಣ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇದು ಆ ಅಂದ್ರೆ ಈ ತರ ಪೂಜೆ ಮಾಡಿದ್ರು ಸಹ ನನ್ನನ್ನ ಸೇರ್ತಾರೆ. ನಿರಾಕಾರವನ್ನ ನೀವು ಮನಸ್ಸಲ್ಲಿ ನೀವು ಕಲ್ಪನೆ ಮಾಡ್ಕೊಂಡು ನೀವು ನನಗೆ ಪೂಜೆ ಮಾಡಿದ್ರು ಸಹ ಅವರು ಸಹ ನನ್ನನ್ನ ಸೇರ್ತಾರೆ. ಆದ್ರೆ ಅಂತ ಹೇಳ್ತಾ ಇದಾರೆ. ಆದ್ರೆ ಏನು ಇಲ್ಲಿ ಪ್ರಾಬ್ಲಮು? ಕ್ಲೇಶೋಧಿಕ ತ್ರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ, ಇದು ತುಂಬಾ ಕ್ಲೇಶಕರವಾದಂತಹ ಮಾರ್ಗ. ಯಾಕೆಂತಂದ್ರೆ ನಮ್ಗೆ ಇಮ್ಯಾಜಿನ್ ಮಾಡ್ಕೋಬೇಕು. ಇವಾಗ ನೋಡಿ, ನಮ್ಗೆ ಧ್ಯಾನ ಮಾಡ್ಲಿಕ್ಕೆ ಮೊದ್ಲೆಲ್ಲ ನಾವು ವರ್ಕ್ಶಾಪ್ಸ್ಗೆಲ್ಲ ಹೋಗಿದೀವಿ. ಅವ್ರು ಏನ್ ಹೇಳ್ತಾ ಇದ್ರು, ಒಂದು ಬೆಳಕಿನ ಮೇಲೆ ಒಂದು ದೀಪ ಹಚ್ಬಿಟ್ಟು ಮುಂದೆ ಅದ್ರ ಮೇಲೆನೆ ನೀವು ಕಾನ್ಸಂಟ್ರೇಷನ್ ಇಟ್ಟು ನೀವು ನೋಡ್ತಾ ಇರಿ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ನೀವ್ ಏನನ್ನಾದ್ರೂ ನೀವು ಏನೂ ಥಿಂಕ್ ಮಾಡಬಾರ್ದು, ಸೊ ನೀವು ಆ ಶೂನ್ಯದ ಮೇಲೆ ನೀವು ಧ್ಯಾನವನ್ನ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ನಮ್ಗೆ ತುಂಬಾ ಕಷ್ಟ ಅಲ್ವಾ? ಅದ್ರ ಬದಲು ನಮ್ಗೆ ಇವಾಗ ಅಕಸ್ಮಾತ್ ಒಂದು ಕೃಷ್ಣನ ವಿಗ್ರಹವನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ ಅಂತಂದ್ರೆ ನಮ್ಗೆ ತುಂಬಾ ಈಸಿ. ಯಾಕೆಂದ್ರೆ ನಮ್ಗೂ ಸಹ ಒಂದು ದೇಹ ಅಂತ ಇದೆ ಅಲ್ವಾ? ನಮ್ಗಿವಾಗ ದೇಹ ಇರೋದ್ರಿಂದ ನಮ್ಗೆ ಇವಾಗ ಭಗವಂತನಿಗೂ ಸಹ ಒಂದು ದೇಹ ಇದೆ ಅಂತ ಹೇಳ್ಬಿಟ್ಟು ನಾವು ಕಲ್ಪನೆ ಮಾಡ್ಕೊಳೋದು ತುಂಬಾ ಈಸಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ದೇಹವದ್ಭಿರ ವಾಪ್ಯತೆ, ನಮ್ಗೂ ಸಹ ದೇಹದಾರಿಗಳು ನಾವು. ಅದಕ್ಕೆ ದೇಹದಾರಿಗಳಾಗಿರೋದ್ರಿಂದ ಇವಾಗ ಆ ಪರಮ ಸತ್ಯನನ್ನು ಸಹ ಒಂದು ದೇಹ ಇದೆ ಅಂತ ಅನ್ಕೊಳ್ಳೋದು ತುಂಬಾ ಈಸಿ. ಆದ್ರೆ ಒಂದು ನಿರಾಕಾರ ಅಂತ ಕಲ್ಪನೆ ಮಾಡ್ಕೊಳ್ಳಿ ಅಂತಂದ್ರೆ ದೇಹದಾರಿಗಳಿಗೆ ಅದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಆ ದಾರಿನೂ ಸಹ, ಆ ನಿರಾಕಾರವಾದಿಗಳು ಯಾವ ದಾರಿಯಲ್ಲಿ ಹೋಗ್ತಾ ಇದಾರೋ ಆ ದಾರಿನೂ ಸಹ ತುಂಬಾ ಕ್ಲೇಶವಾದದ್ದು ಅಂತ ಹೇಳ್ತಾರೆ. ಕ್ಲೇಶೋಧಿಕ ತ್ರಸ್ತೇಷಾಂ ಅಂತ ಹೇಳ್ತಾರೆ. ತುಂಬಾ ಅಧಿಕವಾದಂತಹ ಕಷ್ಟವಾಗಿರುವಂತಹ ಅಂದ್ರೆ ಮಾರ್ಗ ಇದು ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಗೆ ಇದಕ್ಕಿಂತ ಮುಂಚೆ ನಾವು 9ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ, ನಮ್ಮ ರಾಜವಿದ್ಯೆ ಯಾವ ತರ ಇದೆ. ರಾಜವಿದ್ಯಾ ರಾಜಗುಹ್ಯ ಪವಿತ್ರಂ ಇದಂ ಉತ್ತಮಂ ಅಲ್ವಾ? ಪ್ರತ್ಯಕ್ಷಾವಗಹಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಹಂ ಅಂತ ಹೇಳಿದ್ರು. ಸುಸುಖಂ ಅಂದ್ರೆ ಈ ಭಕ್ತಿಯನ್ನ ನಾವು ತುಂಬಾ ಸಂತೋಷವಾಗಿ ಮಾಡ್ಬೋದು ಅಂತ ಹೇಳಿದ್ರು ಅಲ್ವಾ? ಪ್ರಭುಪಾದರಿಗೆ ಹಾಗೆ ಕೇಳ್ತಾರಂತೆ, ಅಂದ್ರೆ ನೀವು ಈ ಕೃಷ್ಣ ಪ್ರಜ್ಞೆನ ನೀವು ಸಿಂಪಲ್ ಆಗಿ ಹೇಳಿ, ಇದನ್ನ ಅರ್ಥ ಮಾಡಿಸಿ ನಮ್ಗೆ, ಇದಂದ್ರೆ ಏನು ಕೃಷ್ಣ ಪ್ರಜ್ಞೆ ಅಂತಂದ್ರೆ ಅಂತ ಕೇಳ್ತಾರೆ ಯಾರು ಪತ್ರಕರ್ತರು. ಅವಾಗ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಅಂದ್ರೆ ಏನೂ ಇಲ್ಲ, ಚಾಂಟ್, ಡ್ಯಾನ್ಸ್, ಈಟ್ ಅಷ್ಟೇ. ಸೊ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಳಿ, ನೀವು ಭಗವಂತನ ಮುಂದೆ ನರ್ತನೆ ಮಾಡಿ, ಮತ್ತೆ ನೀವು ಪ್ರಸಾದವನ್ನ ತಿನ್ನಿ, ಇಷ್ಟೇನೆ ಕೃಷ್ಣ ಪ್ರಜ್ಞೆ ಅಂತ ಅಂದ್ರೆ ಹೇಳ್ತಾರೆ. ಇಷ್ಟನ್ನ ಮಾಡ್ಲಿಕ್ಕೆ ಕಷ್ಟನಾ ಅಲ್ವಾ? ನೋಡಿ ಆ ಭಕ್ತಿ ಯೋಗದಲ್ಲಿ ಆ ಮಾರ್ಗನೂ ಸಹ ತುಂಬಾ ಸುಲಭವಾಗಿದೆ ಅಲ್ವಾ? ತುಂಬಾ ಸಂತೋಷವಾಗಿ ಮಾಡೋ ಅಂತದ್ದು. ಹೋಗ್ಲಿ ಗುರಿನೂ ಸಹ ಪರಿಪೂರ್ಣವಾದದ್ದು. ನಾವು ಆ ಭಗವಾನ್ ಹಂತವನ್ನೇ ನಾವು ತಲುಪ್ತೀವಿ ಅಲ್ವಾ? ನಮಗ್ ಗೊತ್ತಿರೋ ಹಾಗೇನೆ ಪರಮ ಸತ್ಯನನ್ನ ಕಾಣ್ಲಿಕ್ಕೆ 3 ಹಂತಗಳಿದೆ ಅಲ್ವಾ? ಬ್ರಹ್ಮನ್, ಪರಮಾತ್ಮ, ಭಗವಾನ್ ಅಂತ ಹೇಳ್ಬಿಟ್ಟು ಯಾರು ಸಾಕ್ಷಾತ್ಕಾರ ಮಾಡ್ಕೋತಾರೋ ಅವರು ಪರಿಪೂರ್ಣವಾಗಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ ಹಾಗೆ ಅಲ್ವಾ? ಇಲ್ಲಿ ನಿರಾಕಾರವಾದಿಗಳಿಗೆ ಏನಾಗ್ತಾ ಇದೆ, ಈ ಮಾರ್ಗನೂ ಸಹ ತುಂಬಾ ಕಷ್ಟವಾಗಿದೆ. ಮತ್ತೆ ಹೋಗ್ಲಿ ಗುರಿನಾದ್ರೂ ಪರಿಪೂರ್ಣ ಇದೆಯಾ? ಗುರಿನೂ ಪರಿಪೂರ್ಣ ಇಲ್ಲ. ಅವ್ರಿಗೆ ಬರೀ ಆ ಬ್ರಹ್ಮ ಜ್ಯೋತಿಯಲ್ಲಿ ಮಾತ್ರ ಹೋಗಿ ಅವ್ರಿಗೆ ಲೀನ ಆಗ್ಲಿಕ್ಕೆ ಸಾಧ್ಯ. ಅಷ್ಟೇ, ಒಂದು ಚಿತ್ಕಣವಾಗಿ ಅಲ್ಲಿ ಉಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಅವರು ಆ ಭಗವಾನ್ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಭಗವಂತನಿಗೆ ರೂಪ ಇದೆ ಅಂತ ಅನ್ಕೊಂಡು ಅವ್ರಿಗೆ ಪ್ರೀತಿಯನ್ನ ತೋರಿಸ್ತಾರೋ ಅವ್ರು ಮಾತ್ರನೇ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅವರು ಆ ಭಗವಂತನ ಬ್ರಹ್ಮ ಜ್ಯೋತಿ ತನಕ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಈ ನಿರಾಕಾರವಾದಿಗಳು ಸಹ ಬರ್ಬೋದು, ನನ್ನ ಆಧ್ಯಾತ್ಮಿಕ ಲೋಕಕ್ಕೆ ಬರ್ಬೋದು. ಆದ್ರೆ ಆ ಮಾರ್ಗ ಸಹ ತುಂಬಾ ಕಷ್ಟಕರವಾದದ್ದು. ಹೋಗ್ಲಿ ದಾರಿ ಅಂದ್ರೆ ಗುರಿನಾದ್ರೂ ಪರಿಪೂರ್ಣನ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದಾರಿ ಮತ್ತೆ ಗುರಿ ಎರಡನ್ನೂ ಸಹ ಕಷ್ಟಕರವಾದದ್ದು. ದಾರಿ ಕಷ್ಟಕರವಾದದ್ದು, ಗುರಿ ಅಪರಿಪೂರ್ಣವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಭಕ್ತಿ ಯೋಗವೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಹೇತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂದ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ
ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಇವಾಗ ನಮ್ಮ ಸೈಂಟಿಸ್ಟ್ ಎಲ್ಲ ನಮ್ಗೆ ಇವಾಗ ವಿಜ್ಞಾನ ತುಂಬಾ ಮುಂದುವರೆದಿದೆ. ಸೈಂಟಿಸ್ಟ್ ಇವಾಗ ರಾಕೆಟ್, ಸ್ಪೇಸ್ ಶಟಲ್ಸ್ ಎಲ್ಲ ಕಂಡಿಡಿದಿದ್ದಾರೆ ಅಲ್ವಾ. ಯಾವುದೇ ಒಂದು ರಾಕೆಟ್, ಸ್ಪೇಸ್ ಶಟಲ್ ಇಂದ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇಲ್ಲಿರುವಂತಹ ಗ್ರಹಗಳಿಗೆ ಹೋಗ್ಲಿಕ್ಕೆನೆ ಅವರು ಒದ್ದಾಡ್ತಾ ಇದ್ದಾರೆ. ಇನ್ನ ಆಧ್ಯಾತ್ಮಿಕ ಪ್ರಪಂಚ ಎಷ್ಟು ದೂರ ಇದೆ ಅಲ್ವಾ. ಅಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ವಿಜ್ಞಾನಿಗಳಿಗೆ. ನೋಡಿ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಭಗವಂತ. ಮತ್ತೆ ಹೇಗೆ ಹೋಗೋದು ನಾವು? ಇಲ್ಲಿ ಈ ಒಂದು ಮೊಟ್ಟೆಯಲ್ಲಿ ನಾವು ಸೇರ್ಕೊಂಡ್ಬಿಟ್ಟಿದೀವಿ ಅಲ್ವಾ. ಈ ಬ್ರಹ್ಮಾಂಡ ಅನ್ನೋ ಒಂದು ಮೊಟ್ಟೆ ಒಳಗಡೆ ನಾವು ಇದೀವಿ. ಅದಕ್ಕೆ ಬೇರೆ 7 ಪದರಗಳಿದೆ. ಅದನ್ನೆಲ್ಲ ಒಂದು ಪದರ ಇನ್ನೊಂದು ಪದರಕ್ಕಿನ್ನ ಅದು ಸಾವಿರಾರು ಪಟ್ಟು ದೊಡ್ಡದಿದೆ, 10 ಪಟ್ಟು ದೊಡ್ಡದು ಅಂತ ಹೇಳ್ತಾರೆ. ಸೊ ಅಂತಹ ಪದರಗಳನ್ನ ಛೇದಿಸ್ಕೊಂಡು ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ರೆ, ಯಾರು ನನ್ನನ್ನ ಅನನ್ಯ ಭಕ್ತಿ, ನಾ ಅನ್ಯ ಅಂತಂದ್ರೆ ಯಾವುದೇ ಒಂದು ಅಭಿಲಾಷೆ ಇಲ್ದಲೆ, ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ನನ್ನನ್ನ ಸದಾ ಯಾರು ಪೂಜೆ ಮಾಡ್ತಾರೆ, ಮನಸ್ಸಿನಿಂದ, ಬುದ್ಧಿಯಿಂದ, ತನು ಮನ ಧನದಿಂದ ನನ್ನನ್ನ ಪೂಜೆಯನ್ನ ಮಾಡ್ತಾರೆ, ಅವ್ರನ್ನ ನಾನು ಸ್ವತಃ ನೋಡಿ, ಅವರೇ ಭಗವಂತನೇ ಅವರ ವಾಹನವಾದ ಗರುಡನ ಮೇಲೆ ಬಂದು ನಮ್ಮನ್ನ ಈ ಒಂದು ಸಂಸಾರ ಸಾಗರದಿಂದ ಅವ್ರು ಪಾರು ಮಾಡ್ತಾರೆ. ನೋಡಿ ಈ ಸಾಗರವನ್ನ ಯಾರು ಸಹ ಈಜ್ಲಿಕ್ಕೆ ಆಗೋದಿಲ್ಲ. ಇಲ್ಲಪ್ಪ ನಾನು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಂತಂದ್ರೂ ಸಹ ಅವರು ಸಹ ಸಾಗರವನ್ನ ದಾಟಿ ಇನ್ನೊಂದು ದಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಯಾವ್ದಾದ್ರು ಒಂದು ಏನು ಅಡಿಗಿನ ಅಗತ್ಯ ಇದೆ ಆ ಒಂದು ಸಾಗರವನ್ನ ದಾಟ್ಲಿಕ್ಕೆ ಅಲ್ವಾ. ಅದೇ ತರನೇ ಈ ಒಂದು ಭವ ಸಾಗರ, ಹುಟ್ಟು ಸಾವು ಇರುವಂತಹ ಈ ಒಂದು ಭವ ಸಾಗರ ಅಂತ ನಾವೇನು ಹೇಳ್ತೀವೋ ಅದರಿಂದ ನಮ್ಮನ್ನ ಪಾರ್ ಮಾಡ್ಬೇಕಂತಂದ್ರೆ ಭಗವಂತನೇ ಬರ್ಬೇಕು. ಭಗವಂತನಿಗೆ ಮಾತ್ರನೇ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ. ಭಗವಂತ ಬಂದು ನಮ್ಮ ಜುಟ್ಟಿಟ್ಕೊಂಡು ಅವ್ರು ನಮ್ಮನ್ನ ಈ ಸಾಗರದಿಂದ ಎತ್ಕೊಂಡು ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅವ್ರು ಮಾತ್ರನೇ ಆಧ್ಯಾತ್ಮಿಕ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ನಾವೇ ಯಾವುದೇ ಒಂದು ಸ್ಪೇಸ್ ಶಟಲ್ ಅನ್ನ ಯೂಸ್ ಮಾಡಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಭಗವಂತ, ಯಾರು ಈ ತರ ಭಕ್ತಿ ಸೇವೆಯನ್ನ ಮಾಡ್ತಾರೆ ಸದಾ ಅನವರತ, ಇಲ್ಲಪ್ಪ ನನಗೆ ವೀಕ್ ಡೇಸ್ ತುಂಬಾ ಬಿಸಿ ಇರ್ತೀನಿ, ಸಾಟರ್ಡೆ ಸಂಡೇ ಮಾತ್ರ ಒಂದ್ ಸ್ವಲ್ಪ ಫ್ರೀ ಇರ್ತೀನಿ, ಅವಾಗ ಮಾತ್ರ ಭಗವಂತನ ಧ್ಯಾನ ಮಾಡ್ತೀನಿ ಅಂದ್ರೆ ಇಲ್ಲ. ಭಗವಂತ ಏನ್ ಹೇಳ್ತಾರೆ, ಸದಾ ಅಲ್ವಾ ನೀವು ನಿಮ್ಮ ಕರ್ತವ್ಯವನ್ನ ಮಾಡ್ತಾ ಇರಿ. ಅರ್ಜುನನ್ಗೆ ಏನ್ ಹೇಳಿದ್ರು, ಯುದ್ಧ ಭೂಮಿಯಲ್ಲೇನೆ ಅವ್ರು ಹೇಳಿದ್ರು, ನೀನ್ ಯುದ್ಧ ಮಾಡ್ತಾ ನನ್ನನ್ನ ನೀನ್ ನಾಪಿಸ್ಕೊ ಅಂತ ಹೇಳಿದ್ರು ಅಲ್ವಾ. ಯುದ್ಧ ಮಾಡೋದು ಎಷ್ಟ್ ಕಷ್ಟ. ಒಂದು ಬಾಣ ಏನಾದ್ರು ಒಂಚೂರು ಮಿಸ್ ಆಗಿ ತೆಗ್ಲಿದ್ರು ಪ್ರಾಣನೇ ಹೊಟ್ಟೋಗುತ್ತೆ. ಅಂತ ಒಂದು ಸಿಚುಯೇಷನ್ ಇದ್ರೂ ಸಹ ಕೃಷ್ಣ ಏನ್ ಹೇಳಿದ್ರು, ನೀನ್ ನನ್ನ ನಾಪಿಸ್ಕೊಂತಾನೆ ಯುದ್ಧ ಮಾಡು ಅಂತ ಹೇಳಿದ್ರು. ಅಂದ್ರೆ ಇವಾಗ ನಮ್ಗುನು ಸಹ ಅದೇ ಏನು ಅನ್ವಯ ಆಗತ್ತೆ. ಅಂದ್ರೆ ನಾವು ಸಹ ನಾವೇನೇನ್ ಕರ್ತವ್ಯ ಮಾಡ್ತಾ ಇರ್ತೀವೋ ಕರ್ತವ್ಯ ಮಾಡ್ತಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಭಗವಂತನ ನಾಮಸ್ಮರಣೆ ನಮ್ಮಲ್ಲಿ ಇರ್ಬೇಕು. ಅವಾಗಷ್ಟೇನೆ ಭಗವಂತ ಏನ್ ಮಾಡ್ತಾರೆ, ನಮ್ಮನ್ನ ಅವರ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ನಮ್ಗೆ ಭಕ್ತಿಯ ಹಂತಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಹಂತಗಳಂತ ಹೇಳ್ಬಿಟ್ಟು ಇಲ್ಲೊಂದು ಚಿಕ್ಕ ಸಂದರ್ಭ ಇದೆ, ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಇದನ್ನ ಜ್ಞಾಪಿಸ್ಕೊಳ್ಳೋಣಂತೆ, ಇದು ತುಂಬಾ ಮುಖ್ಯವಾಗಿರುವಂತಹ ಒಂದು ಸಂದರ್ಭ. ಸೊ ಕೃಷ್ಣನ್ಗೆ ಒಂದ್ಸತಿ ತುಂಬಾ ತಲೆನೋವು ಬಂದ್ಬಿಡುತ್ತೆ ಅಲ್ವಾ. ಕೃಷ್ಣನಿಗೆ ತಲೆನೋವಾ ಅಲ್ವಾ. ಭಗವಂತ ಏನನ್ನಾದ್ರೂ ಅವರ ತಮ್ಮ ಭಕ್ತರನ್ನ ಅವರು ಹೊಗಳ್ಬೇಕು, ಅವ್ರನ್ನ ಗ್ಲೋರಿಫೈ ಮಾಡ್ಬೇಕಂದ್ರೆ ಅವ್ರು ಒಂದು ನಾಟಕವನ್ನ ಆಡ್ತಾರೆ. ಅವ್ರಿಗೆ ತಲೆನೋವು ಬರುತ್ತೆ. ರುಕ್ಮಿಣಿ ಮಾತೆ ಎಷ್ಟೆಲ್ಲ ಉಪಚಾರ ಮಾಡ್ತಾಳೆ, ಮನೆ ಮದ್ದೆಲ್ಲ ಕೊಡ್ತಾಳೆ, ತಲೆನೋವೇ ವಾಸಿ ಆಗೋದಿಲ್ಲ. ಅಷ್ಟೊತ್ತಿಗೆ ನಾರದ್ರು ಬರ್ತಾರೆ. ಅಯ್ಯೋ ಒಡೆಯ, ನಿನ್ಗೆ ತಲೆನೋವಾ, ಏನ್ ಮಾಡ್ಬೇಕು ನಾನು ಅಂತ ಹೇಳಿದಾಗ, ಸೊ ನೀನ್ ಒಂದ್ ಕೆಲ್ಸ ಮಾಡು, ನನ್ನ ಭಕ್ತರಿದಾರಲ್ಲ, ನನ್ನ ಭಕ್ತರ ಪಾದದ ಧೂಳನ್ನ ತಗೊಂಡ್ ಬಂದ್ಬಿಟ್ಟು ನನ್ನ ಹಣೆಗೆ ಹಚ್ಚು, ನನ್ನ ತಲೆನೋವು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಸರಿ, ನಾರದ್ರು ಏನ್ ಮಾಡ್ತಾರೆ, ಭಗವಂತನ ಭಕ್ತರು ಇರೋ ಕಡೆ ಹುಡುಕೊಂಡು ಹೋಗ್ತಾರೆ. ಭಗವಂತನ ಭಕ್ತರನ್ನ ಕೇಳ್ತಾರೆ, ಈ ತರ ಕೃಷ್ಣನಿಗೆ ತುಂಬಾ ತಲೆನೋವಾಗಿದೆ, ನಿಮ್ಮ ಪಾದದ ಧೂಳನ್ನ ಕೊಡಿ, ಅದನ್ನ ನಾನು ತಲೆಗೆ ಹಚ್ಚಿದ್ರೆ, ಭಗವಂತನ ಹಣೆಗೆ ಹಚ್ಚಿದ್ರೆ ಅವರ ತಲೆನೋವು ವಾಸಿ ಆಗುತ್ತೆ ಅಂತ ಹೇಳಿದಾಗ ಎಲ್ಲರೂ ಭಯಭೀತರಾಗ್ತಾರೆ. ಏನ್ ಮಾತಾಡ್ತಾ ಇದೆಯಾ ನಾರದ, ನಮ್ಮ ಪಾದದ ಧೂಳನ್ನ ಭಗವಂತನ ಹಣೆಗೆ ಹಚ್ಚಿದ್ರೆ ನಾವು ನರಕಕ್ಕೆ ಹೋಗ್ತೀವಿ, ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಸೊ ಕೊನೆಗೆ ನಾರದ ಬರೀ ಕೈಯಲ್ಲಿ ವಾಪಸ್ ಬರ್ತಾನೆ. ಭಗವಂತನಿಗೆ ಹೇಳ್ತಾನೆ, ಭಗವಂತ ಯಾರು ಕೊಡ್ಲಿಕ್ಕೆ ತಯಾರಿಲ್ಲ ಪಾದದ ಧೂಳನ್ನ ಅಂತ ಹೇಳ್ಬಿಟ್ಟು. ಸೊ ನೀನು ವೃಂದಾವನಕ್ಕೆ ಹೋಗಿದ್ಯಾ, ಗೋಪಿಕಾ ಸ್ತ್ರೀಯರನ್ನ ನೀನ್ ಭೇಟಿ ಮಾಡಿದ್ಯಾ ಅಂದ್ರೆ, ಅಯ್ಯೋ ಇಲ್ಲ ನಾನು ಹೋಗ್ಲಿಲ್ಲ ಅಂತ ಹೇಳಿದಾಗ, ಸರಿ ಅಲ್ಲಿ ಹೋಗು ಅಂತ ಹೇಳಿದಾಗ ನಾರದ್ರು ಅಲ್ಲಿ ಹೋಗ್ತಾರೆ. ಹೋದಾಗ ಜಸ್ಟ್ ಹೇಳ್ತಾರಷ್ಟೇ, ಕೃಷ್ಣನಿಗೆ ತಲೆ ನೋವು ಅಂತ. ಅವ್ರಿಗೆ ತಡ್ಕೊಳೋದಿಕ್ಕೆ ಆಗೋದಿಲ್ಲ. ನಮ್ಮ ಆರಾಧ್ಯ ದೈವನಿಗೆ ತಲೆನೋವು, ಮತ್ತೆ ನಾವ್ ಏನ್ ಮಾಡ್ಬೇಕು ಬೇಗ ಹೇಳಿ, ನಮ್ಮ ಭಗವಂತ ಅಂದ್ರೆ ನಮ್ಮ ಒಡೆಯ ಆ ತಲೆನೋವಿಂದ ಅವ್ರು ಬಳಲ್ ಕೂಡುದು, ನಾವೇನ್ ಮಾಡ್ಬೇಕು ಬೇಗ ಹೇಳಿ ಅಂದಾಗ, ನಿಮ್ಮ ಪಾದದ ಧೂಳನ್ನ ಕೊಡ್ಬೇಕು ಅಂತ ಹೇಳಿದಾಗ, ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಗ ಲಘು ಬಗೆಯಿಂದ ಅವರ ಪಾದದ ಧೂಳನ್ನ ತೆಗೆದು ಬಟ್ಟೆಯಲ್ಲಿ ಹಾಕಿ ಅವರು ನಾರದರಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಕೆಲವರು ಗೋಪಿಕಾ ಸ್ತ್ರೀಯರ ಕಾಲಲ್ಲಿ ಏನು ಧೂಳೇ ಇಲ್ಲ, ಅವರು ಒದ್ದೆ ಮಾಡ್ಕೊಂಡ್ಬಿಟ್ಟು ರೋಡಿಗೆ ಹೋಗಿ ಅಲ್ಲಿ ಏನು ಮಣ್ಣಲ್ಲಿ ಅವ್ರ ಕಾಲನ್ನ ಇಟ್ಬಿಟ್ಟು ಮತ್ತೆ ಬಂದು ಅದನ್ನ ತೆಗೆದು ನಾರದರಿಗೆ ಕೊಡ್ತಾ ಇದಾರೆ. ಬೇಗ ಹೋಗ್ಬಿಟ್ಟು ನೀವು ಕೃಷ್ಣನ ಹಣೆಗೆ ಹಚ್ಬಿಡಿ ನೀವು ಇದನ್ನ ಅಂತ ಹೇಳ್ತಾ ಇದಾರೆ. ಆಗ ನಾರದರು ಕೇಳ್ತಾರೆ,
ನಿಮಗ್ ಗೊತ್ತಾ ನೀವ್ ಏನ್ ಮಾಡ್ತಿದ್ದೀರಾ ಅಂತಂದಾಗ ಗೊತ್ತಿಲ್ಲ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಬಟ್ ಒಟ್ಟಿಗೆ ಕೃಷ್ಣ ಇವಾಗ ತಲೆನೋವಿಂದ ಬಳಲು ಕುಡುದು ಅಷ್ಟೇ ನಮಗ್ ಗೊತ್ತಿರೋದು ಅಂತ ಹೇಳಿದಾಗ, ನೀವು ನಿಮ್ಮ ಪದದ ಧೂಳನ್ನ ಭಗವಂತನ ಹಣೆಗೆ ಹಚ್ಚಿದ್ರೆ ನೀವು ನರಕಕ್ಕೆ ಹೋಗ್ತೀರಾ ಅಂತ ಹೇಳಿದಾಗ, ನರಕಕ್ಕ ನಾವು ಹೋದ್ರೂ ಪರವಾಗಿಲ್ಲ, ಕೃಷ್ಣನಿಗೆ ಒಂದು ಕ್ಷಣ ಅವರ ತಲೆನೋವು ಉಪಶಮನ ಆಗುತ್ತೆ ಅಂತಂದ್ರೆ ನಾವು ನಮ್ಮ ಜೀವನ ಪರ್ಯಂತ ನಾವು ಬೇಕಾದ್ರೆ ನರಕದಲ್ಲಿ ಇರ್ತೀವಿ, ನಮ್ಗೆ ತೊಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವಾಗ ನಾರದರಿಗೆ ಗೊತ್ತಾಗುತ್ತೆ, ಹಬ್ಬ ಎಷ್ಟು ಗೋಪಿಕಾಸ್ತ್ರೀಯರು ಕೃಷ್ಣನನ್ನ ಅವರು ಪ್ರೀತಿಸ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ನಿಜವಾದಂತಹ ಪ್ರೀತಿ. ಅಂದ್ರೆ ಅನ್ಯ. ಇವಾಗ ನಾವೇನಾದ್ರೂ ಪ್ರೀತಿಸ್ತಿದೀವಿ ಯಾರನ್ನಾದ್ರೂ ಅಂದ್ರೆ ನನಗೇನಾದ್ರೂ ಸಿಗುತ್ತಾ ಅಂತ ಯೋಚನೆ ಮಾಡ್ತೀವಿ. ನಮ್ಗೇನಾದ್ರೂ ಸಿಕ್ಕಿದ್ರೆ ಅಷ್ಟೇ ಅವ್ರಿಗೆ ಪ್ರೀತಿಸ್ತೀವಿ. ಅದ್ ಸಿಗೋದು ಸ್ಟಾಪ್ ಆಯ್ತು ಅಂದ್ರೆ ನಮ್ಗೆ ಅಲ್ಲಿ ಮುಗೀತು ಪ್ರೀತಿ ಇಲ್ಲ ಅಂತ. ಆದ್ರೆ ನೋಡಿ, ಇಲ್ಲಿ ಗೋಪಿಕಾಸ್ತ್ರೀಯರು ಇವಾಗ ಬೇರೆ ಭಕ್ತರು ನಾವು ನೋಡಿದ್ವಿ, ಅವ್ರು ನರಕಕ್ಕೆ ಹೋಗ್ತಾರೆ ಅಂದ್ರೆ ಅವ್ರು ಇವಾಗ ಕೃಷ್ಣನಿಗೆ ಕೊಡ್ತಾ ಇಲ್ಲ, ತಲೆನೋವಿದ್ರು ಪರವಾಗಿಲ್ಲ, ಕೃಷ್ಣನಿಗೆ ನಾವು ಪಾದಧೂಳನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಗೋಪಿಕಾಸ್ತ್ರೀಯರು ನಾವು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಕೃಷ್ಣನಿಗೆ ಒಂದು ಕ್ಷಣ ಈ ನಾವು ಕೊಟ್ಟಿರುವಂತಹ ಈ ಪಾದಧೂಳಿನಿಂದ ಅವರ ತಲೆನೋವು ವಾಸಿ ಆದ್ರೂ ಸಾಕು, ನಮ್ಗೆ ಅದೇ ಸಂತೋಷ, ನಾವ್ ಬೇಕಾದ್ರೆ ನರಕದಲ್ಲಿ ಇರ್ಲಿಕ್ಕೆ ನಾವು ತಯಾರಿದೀವಿ ಅಂತ ಹೇಳ್ತಾರೆ ಅಲ್ವಾ. ಅದು ನಿಜವಾದಂತಹ ಪ್ರೀತಿ. ಇದನ್ನ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಅನ್ಯಾಭಿಲಾಷಿತ ಶೂನ್ಯ. ಇದನ್ನ ಗೋಪಿಕಾಸ್ತ್ರೀಯರು ಅಥವಾ ಆ ವ್ರಜವಾಸಿಗಳು, ವೃಂದಾವನ ವಾಸಿಗಳಿಗೆ ಮಾತ್ರನೇ ಇರೋದು ಆ ಕೃಷ್ಣನ ಮೇಲೆ ಇಂತಹ ಭಕ್ತಿ. ಇದನ್ನ ಅನನ್ಯ ಭಕ್ತಿ ಅಂತ ಕರೀತಾರೆ. ಸೊ ಅದಕ್ಕೆ ಈ ಭಕ್ತಿನ ನಾವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಸಹಜವಾದಂತಹ ಭಕ್ತಿ, ಒಳಗಿಂದ ಬರ್ತಿದೆ. ಈಗ ನಮ್ಗೆ ಆ ಗುರುಗಳು ಹೇಳಿದ್ದಾರೆ ಅಲ್ವಾ, ಇವ್ರು ಹೇಳಿದ್ದಾರೆ ದೊಡ್ಡವರು ಅಲ್ವಾ, ನೀವು ಭಗವದ್ಗೀತೆ ಕ್ಲಾಸಿಗೆ ಬನ್ನಿ, ಭಗವದ್ಗೀತೆ ಹೇಳ್ಕೊಳ್ಳಿ, ಭಗವಂತನಿಗೆ ಭಕ್ತಿ ಮಾಡಿ, ಪೂಜೆ ಮಾಡಿ, ಈ ಹರಿನಾಮವನ್ನ ಹೇಳ್ಕೊಳ್ಳಿ ಅಂತ ಬಿಟ್ಟು ಇವ್ರು ಹೇಳಿರೋದಕ್ಕೆ ನಾವು ಹೇಳ್ಕೊತಾ ಇದೀವಿ. ನಮ್ಗೆ ಭಗವಂತನ ಮೇಲೆ ಸಹಜ ಪ್ರೀತಿ ಇಲ್ಲ ಅಲ್ವಾ. ಆದ್ರೆ ನಮ್ಗೆ ಏನನ್ನ ಹೇಳ್ತಾರೆ ಮುಂದೆ, ನೀವು ಅಭ್ಯಾಸ ಮಾಡ್ತಾ ಹೋಗಿ, ಅಭ್ಯಾಸ ಮಾಡ್ತಾ 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 ನಿಮ್ಗೆ ಆ ಭಗವಂತನ ಮೇಲೆ ನಿಮ್ಗೆ ಸಹಜ ಪ್ರೀತಿ ಬರುತ್ತೆ ಅಂತ. ಇವಾಗ ಮದುವೆ ಆದ ಹೊಸದ್ರಲ್ಲಿ, ಅರೇಂಜ್ ಮ್ಯಾರೇಜ್ ಇದ್ದಾಗ ಮದುವೆ ಆದ ಹೊಸದ್ರಲ್ಲಿ ಆ ಹೆಣ್ಣು ಮಗಳಿಗೆ ಗಂಡನ ಮೇಲೆ ಏನು ಪ್ರೀತಿ ಇರೋದಿಲ್ಲ. ಆದ್ರೆ ಗಂಡನಿಗೆ ಸೇವೆ ಮಾಡ್ತಾ ಮಾಡ್ತಾ ಗಂಡನ ಜೊತೆಲೆ ಇದ್ಕೊಂಡಿದ್ದಾಗ ಏನಾಗುತ್ತೆ, ಎಷ್ಟು ಪ್ರೀತಿ ಬರುತ್ತೆ ಅಲ್ವಾ. ತನ್ನ ಪ್ರಾಣವನ್ನೇ ಕೊಡ್ಲಿಕ್ಕೆ ಅವಳು ರೆಡಿ ಇರ್ತಾಳೆ. ಅಂದ್ರೆ ಹೇಗಾಯ್ತು, ಅದು ಹೇಗ್ ಬಂತು ಪ್ರೀತಿ, ಆ ಗಂಡನಿಗೆ ಸೇವೆಯನ್ನ ಮಾಡ್ತಾ ಮಾಡ್ತಾ ಗಂಡನ ಸಂಪರ್ಕದಲ್ಲಿ ಇದ್ಕೊಂಡು ಆ ಗಂಡನ ಮೇಲೆ ಆತರ ಸಹಜ ಪ್ರೀತಿ ಬಂತು ಅಲ್ವಾ. ಅದೇ ತರನೇ ಇವಾಗ ನಮಗ್ ಬರ್ತಾ ಇಲ್ವಾ ಸಹಜ ಪ್ರೀತಿ ಇಲ್ವಾ ಕೃಷ್ಣನ ಮೇಲೆ. ನೀವು ಅಭ್ಯಾಸ ಮಾಡಿ, ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಗೆ ನನ್ನ ಮೇಲೆ ಪ್ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನಮ್ಗೆ ಅಭ್ಯಾಸ ಮಾಡೋಕ್ಕೂ ಆಗಲ್ಲ, ಕೃಷ್ಣ ನೀನೇನಿದು ಇವಾಗ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಇಸ್ಕಾನಲ್ಲಿ ಅಂತಂದ್ರೆ, ನಮ್ಗೆ ಈ ಸಹಜ ಪ್ರೀತಿ ಇಲ್ಲ. ಈ ಗೋಪಿಕಾಸ್ತ್ರೀಯರು ಅವ್ರಿಗೆಲ್ಲ ಇದೆಯಲ್ಲ ಕೃಷ್ಣನ ಮೇಲೆ ಪ್ರೀತಿ, ಆತರ ಇಲ್ಲ. ಅದಕ್ಕೆ ನಮ್ಗೆ ಇವಾಗ ಆಚಾರ್ಯರು ಏನ್ ಮಾಡಿದ್ದಾರೆ, ಪ್ರಭುಪಾದರು ನಿಮ್ಗೆ ಆತರ ಪ್ರೀತಿ ಇಲ್ವಲ್ಲ, ನೀವು ಅದನ್ನ ಸಾಧನೆ ಮಾಡಿ, ಅಭ್ಯಾಸ ಮಾಡಿದ್ರೆ ನಿಮ್ಗೆ ಆ ಸಹಜ ಪ್ರೀತಿ, ಆ ರಾಗಾನುಗ ಪ್ರೀತಿ ನಿಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ನಿಯಂತ್ರಕ ತತ್ವಗಳನ್ನ ಕೊಟ್ಟಿದ್ದಾರೆ. 4 ನಿಯಂತ್ರಕ ತತ್ವಗಳನ್ನ ಅಲ್ವಾ. ನೀವೇನು ಮಾಂಸ ಭಕ್ಷಣೆ ಮಾಡಬಾರ್ದು, ಜೂಜಾಡಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು, ಮತ್ತೆ ಮದ್ಯಪಾನ ಮಾಡಬಾರ್ದು, 4 ಮಾಡಬಾರ್ದು ಅಂತ ಹೇಳಿದ್ರು. ಮತ್ತೆ 4 ಮಾಡಿ ಅಂತ ಹೇಳಿದ್ರು. ಏನು 4 ಮಾಡ್ಬೇಕು, ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. A ಅಂತಂದ್ರೆ ಅಸೋಸಿಯೇಷನ್ ಆಫ್ ಡಿವೋಟೀಸ್, ಅಂದ್ರೆ ಭಕ್ತರ ಸಂಘವನ್ನ ಮಾಡಿ. ಬಿ ಫಾರ್ ಬುಕ್ ರೀಡಿಂಗ್, ಅಂದ್ರೆ ಭಗವದ್ಗೀತಾ ಭಾಗವತ ಅಂತಹ ಪುಸ್ತಕಗಳನ್ನ ಓದಿ. ಸಿ ಫಾರ್ ಚಾಂಟಿಂಗ್, ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ನೀವು ಹೇಳ್ಕೊಳ್ಳಿ. ಡಿ ಫಾರ್ ಡಯಟ್, ಎಂತಹ ಡಯಟ್, ಕೃಷ್ಣ ಪ್ರಸಾದವನ್ನ ಸ್ವೀಕರಿಸಿ. ಈ 4 ಮಾಡಿ, ಈ 4 ಮಾಡ್ಬೇಡಿ. ಅವಾಗ ಏನಾಗುತ್ತೆ, ನಿಮ್ಗೆ ಮಾಡ್ತಾ 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 ನಿಮ್ಗೆ ನೀವು ಪರಿಶುದ್ಧರಾಗ್ತಾ ಹೋಗ್ತೀರಾ. ಆಗ ನಿಮ್ಗೆ ಕೃಷ್ಣನ ಮೇಲೆ ಸಹಜವಾದಂತ ಪ್ರೀತಿ ಬರುತ್ತೆ. ಈಗ ನೋಡಿ, ನಮ್ಗೆ ಯಾರಾದ್ರೂ ಫೋರ್ಸ್ ಮಾಡಿ ಎದ್ದೊಳಿಸ್ಬೇಕು, 4 ಗಂಟೆ ಆಯ್ತು ಎದ್ದೊಳಿ, ನೀವು ಮಂಗಳಾರತಿ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಗೆ ಇದನ್ನೇ ಮಾಡ್ತಾ 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 ಏನಾಗುತ್ತೆ, ಯಾರು ನಮ್ಗೆ ಎದ್ದೊಳ್ಸೋದ್ ಬೇಕಾಗಿಲ್ಲ, ನಮ್ಗೆನೆ ಅದ್ರಲ್ಲಿ ರುಚಿ ಬರುತ್ತೆ, ಆಸಕ್ತಿ ಬರುತ್ತೆ. ನಾವೇ ಕೇಳ್ತೀವಿ, ಮಾತಾಜಿ, ಪ್ರಭುಜಿ, ನಾವ್ ಇನ್ನೇನಾದ್ರೂ ಮಾಡ್ಬೇಕಾ, ನಾನು ಏಕಾದಶಿ ವ್ರತ ಮಾಡ್ಬೇಕಾ, ನಾನು ಇವಾಗ ಆಲ್ರೆಡಿ ಇಷ್ಟು ರೌಂಡ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀನಿ, ನಾನು ಇನ್ನ ಹೆಚ್ಚು ಮಾಡ್ಬೇಕಾ, ಇನ್ನೇನ್ ನಾನು ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೇ ಕೃಷ್ಣನಿಗೆ ಇನ್ನೇನ್ ಮಾಡಿದ್ರೆ ಅವ್ರಿಗೆ ಸಂತೋಷ ಆಗತ್ತೆ ಅಂತ ಹೇಳ್ಬಿಟ್ಟು ನಾವೇ ಕೇಳ್ತಾ ಹೋಗ್ತೀವಿ ಅಲ್ವಾ. ಅವಾಗ ಏನಾಗುತ್ತೆ, ಅದು ಈಗ ನಾವು ಅಂದ್ರೆ ಯಾವ್ದೋ ಒಂದು ಒತ್ತಡಕ್ಕೆ ಮಾಡ್ತಾ ಇದೀವಿ, ಆಮೇಲೆ ನಮ್ಗೆ ಸಹಜವಾಗಿ ಭಗವಂತನ ಮೇಲೆ ಪ್ರೀತಿ ಬರುತ್ತೆ. ಸೊ ಅದನ್ನೇನೆ ನಮ್ಗೆ ಇವಾಗ ರುಚಿ, ಆಸಕ್ತಿ, ಭಾವ, ಪ್ರೇಮ, ಆ ಪ್ರೇಮದ ಹಂತಕ್ಕೆ ನಾವು ಹೋಗ್ತೀವಿ. ಸೊ ಪ್ರೇಮದ ಹಂತಕ್ಕೆ ಹೋದಾಗ ನಾವು ಭಗವಂತನನ್ನ ಮುಖತಃ ನಾವು ನೋಡ್ಬೋದು. ಇವಾಗ ನಾವ್ ಹೇಗೆ ಒಬ್ರಿಗೊಬ್ರು ಭೇಟಿ ಆದ್ರೆ ನಾವು ಒಬ್ರಿಗೊಬ್ರು ಮಾತಾಡ್ಕೋತೀವಿ, ಜೊತೆಲಿ ತಿಂತೀವಿ ಅಲ್ವಾ, ಮತ್ತೆ ಮಾತುಕತೆ ಆಗತ್ತೆ, ಆಟ ಆಡ್ಬೋದು. ಆತರ ಭಗವಂತನ ಜೊತೆ ನಾವು ಒಡನಾಟವನ್ನ ನಾವು ಮಾಡಬಹುದು. ಸೊ ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಭಕ್ತಿಯ ಹಂತಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಯ್ಯೇವ ಮನ ಆದಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು
ಯಾವಾಗಲೂ ನನ್ನಲ್ಲಿ ವಾಸಿಸುವೆ ಅಂತ ಹೇಳ್ತಾರೆ. ನೋಡಿ, ನಮ್ಮ ಮನಸ್ಸನ್ನ ಬುದ್ಧಿಯನ್ನ ಭಗವಂತನ ಕೊಟ್ಬಿಟ್ರೆ ಸಾಕು. ನಮ್ಗೆ ಇದು ಸಂದೇಹನೇ ಇಲ್ಲ. ಭಗವಂತನ ಇಲ್ಲಿ ಹೇಳ್ತಾ ಇದಾರೆ, ನಾವು ಭಗವಂತನಲ್ಲಿ ವಾಸಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ನೋಡಿ, ಇಲ್ಲಿ ಮನಸ್ಸಿಗೆ ತುಂಬಾ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದಾರೆ. ಯಾಕಂದ್ರೆ ಭಗವಂತ ಭಾವಗ್ರಾಹಿ ಜನಾರ್ದನ ಅಲ್ವಾ. ನಮ್ಮ ಬುದ್ಧಿ ಏನ್ ಮಾಡುತ್ತೆ ಅಂತಂದ್ರೆ, ನಾನ್ ಈ ಕೆಲಸ ಮಾಡಿದ್ರೆ ನನ್ಗೇನಾದ್ರೂ ಸಿಗುತ್ತಾ ಅಲ್ವಾ. ಅದನ್ನ ನಾವು ಫಸ್ಟ್ ಯೋಚನೆ ಮಾಡ್ತೀವಿ, ಬುದ್ಧಿ ಅಲ್ವಾ. ಹೌದು, ನಮ್ಗೆ ಇವಾಗ ಆ ಒಂದು ಏನು ಹಂತ ಹಂತವಾಗಿ ಯಾವ್ದು ಶ್ರೇಷ್ಠ ಅಂತ ನೋಡಿದಾಗ ನಾವು 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ವಸ್ತುಗಳಿಗಿನ್ನ, ಈ ಜಡ ವಸ್ತುಗಳಿಗಿಂತ ನಮ್ಮ ದೇಹ ಶ್ರೇಷ್ಠ, ದೇಹಕ್ಕಿಂತ ನಮ್ಮ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿನ್ನ ಬುದ್ಧಿ ಶ್ರೇಷ್ಠ, ಸೊ ಬುದ್ಧಿಗಿನ್ನ ನಮ್ಮ ಆತ್ಮ ಶ್ರೇಷ್ಠ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಅಲ್ಲೇನಾಯ್ತು, ಮನಸ್ಸಿಗಿನ್ನ ಬುದ್ಧಿ ಶ್ರೇಷ್ಠ ಅಂತ ಹೇಳಿದ್ರು ಅಲ್ವಾ. ಈ ಭೌತಿಕವಾಗಿ ನೋಡಿದ್ರೆ ಆತರ, ಆದ್ರೆ ಈ ಭಗವಂತನ ಆಧ್ಯಾತ್ಮಿಕ ವಿಚಾರದಲ್ಲಿ ಮನಸ್ಸು ತುಂಬಾ ಶ್ರೇಷ್ಠವಾದದ್ದು. ಯಾಕಂದ್ರೆ ಭಗವಂತ ಭಾವಗ್ರಾಹಿ ಜನಾರ್ದನ, ಅವರು ನಮ್ಮ ಭಾವನೆಯನ್ನ ನೋಡ್ತಾರೆ. ಎಷ್ಟು ಭಾವನೆಯಿಂದ, ಎಷ್ಟು ಪ್ರೀತಿಯಿಂದ ನಾವು ಭಗವಂತನಿಗೆ ಸೇವೆಯನ್ನ ಮಾಡ್ತಾ ಇದ್ದೀವಿ, ಅದನ್ನ ಅವರು ನೋಡೋದು. ಅದಕ್ಕೆ ಇಲ್ಲಿ ಫಸ್ಟ್ ಅವರು ಮನಸ್ಸಿಗೆ ಒತ್ತನ್ನ ಕೊಡ್ತಾ ಇದ್ದಾರೆ. ಮನಸ್ಸನ್ನ ನಿಲ್ಲಿಸಿ, ನೀವು ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ ಕೃಷ್ಣ ಅಂತಂದ್ರೆ, ಆಗ್ತಾ ಇಲ್ವಾ, ಸರಿ, ಬೇಜಾರ್ ಮಾಡ್ಕೋಬೇಡಿ. ಬುದ್ಧಿಯನ್ನ ನೀವು ನಿಲ್ಲಿಸಿ, ಸಂಪೂರ್ಣವಾಗಿ ನಿಲ್ಲಿಸಿ, ಸಾಕು, ನೀವು ನನ್ನಲ್ಲಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನನಗೆ ಇವೆರಡೂ ಮಾಡಕ್ಕಾಗಲ್ಲ ಕೃಷ್ಣ, ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ನನಗೆ ಬುದ್ಧಿಯನ್ನು ಸಹ ನಿನ್ನಲ್ಲಿ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಕೃಷ್ಣ ಏನ್ ಹೇಳ್ತಾರೆ, ಸರಿ ನೋಡಿ, ಅವರೆಷ್ಟು ಕರುಣಾಮಯಿ, ನಿಮ್ಗೆ ಇದಾಗೋದಿಲ್ವಾ, ಸರಿ ಇದನ್ನ ಮಾಡಿ ಅಂತ ಹೇಳ್ಬಿಟ್ಟು ಈಗ ನಮಗೆ ಈ ಒಂದು ಹಂತವನ್ನ ಕೊಡ್ತಾ ಇದ್ದಾರೆ, ಭಕ್ತಿಯ ಹಂತವನ್ನ. ಅಥ ಚಿತ್ತಂ ಸಮಾಧಾತುಂ ನಾಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು, ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮನಸ್ಸನ್ನ ಬುದ್ಧಿನ ನಿವೇಶಿಸಿದ್ರೆ ನಿಸ್ಸಂದೇಹವಾಗಿ ನಾವು ಅವರಂತ್ರ ಹೋಗ್ಬಿಡ್ತೀವಿ, ಅವರಲ್ಲೇ ವಾಸ ಮಾಡ್ತೀವಿ. ಆದ್ರೆ ಅಕಸ್ಮಾತ್ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಗೆ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಗೆ ಬುದ್ಧಿಯನ್ನು ಸಹ ನಮ್ಗೆ ಸ್ಥಿರಗೊಳಿಸ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಭಗವಂತ ಹೇಳ್ತಿದ್ದಾರೆ, ನೀನು ಅಭ್ಯಾಸ ಮಾಡು. ಅಭ್ಯಾಸ ಮಾಡುದು ಅಂತಂದ್ರೆ ನಿಯಂತ್ರಕ ತತ್ವಗಳನ್ನ ಇವಾಗ ಗುರುಗಳು ಹೇಳ್ತಾ ಇದ್ದಾರೆ. ಇವಾಗ ನಾನು ಹೇಳಿದ್ನಲ್ಲ, 4 ಮಾಡ್ಬೇಕು, 4 ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಅದನ್ನೇ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇರೋದು. ಇಸ್ಕಾನ್ ಸಂಸ್ಥೆ ಇದನ್ನೇ ಮಾಡ್ತಿರೋದು. ಈ 2ನೇ ಹಂತವನ್ನ ಅವ್ರು ನಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಈ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನ ನೀವು ಪಾಲಿಸಿ. ಅವಾಗ ಏನಾಗುತ್ತೆ, ನಿಮ್ಗೆ ಬಯಕೆ ಬರುತ್ತೆ, ಭಗವಂತನನ್ನ ನಾವು ಸೇರ್ಬೇಕು ಅನ್ನೋ ಒಂದು ಬಯಕೆ ಬರುತ್ತೆ ನಮ್ಗೆ ಮುಂದೆ. ಅಂದ್ರೆ ಗ್ರಾಜುಯಲ್ ಆಗಿ ನಮ್ಗೆ ಆ ಒಂದು ಅನನ್ಯ ಭಕ್ತಿಯ ಹಂತಕ್ಕೆ ನಾವು ಬರ್ತೀವಿ. ಸೊ ಇವಾಗ ನೋಡಿ, ಅದಕ್ಕೆ ನಮ್ಗೆ ಇಲ್ಲಿ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಪ್ರಭುಪಾದರು ಏನನ್ನ ಕೊಟ್ಟಿದ್ದಾರೆ, 4 ಮಾಡ್ಕೊಡುದು ಅಲ್ವಾ. ಯಾವುದು, ನಾವು ಮಾಂಸಾಹಾರವನ್ನ ತಿನ್ಬಾರ್ದು, ಮದ್ಯಪಾನ ಮಾಡ್ಕೊಡುದು, ಜೂಜಾಡ್ಬಾರ್ದು, ಪರಸ್ತ್ರೀ ಸಂಘವನ್ನ ಮಾಡ್ಬಾರ್ದು. ಈ 4 ನಾವು ಮಾಡ್ಕೊಡುದು. ಮತ್ತೆ 4 ಮಾಡ್ಬೇಕು. ಏನದು, ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. ನಾವು ಡಿವೋಟಿ ಸಂಘ, ನಾವು ಡಿವೋಟಿ ಸಂಘದಲ್ಲೇ ಇರ್ಬೇಕು. ನಮ್ಗೆ ಇವಾಗ ಡಿವೋಟಿ ಸಂಘದಲ್ಲಿ ಇಲ್ಲ ಅಂತಂದ್ರೆ, ನಮ್ಗೆ ಒಂದು ದಿನ ನಾವು ಕ್ಲಾಸ್ ಬೇಡ ಅನ್ಕೊಂಡು ನಾವು ಈ ಭೌತಿಕವಾಗಿ ಹೊಟ್ಟೋಗ್ಬಿಟ್ರೆ ನಮ್ಗೆ ಮತ್ತೆ ಬರ್ಬೇಕು ಅಂತ ಅನ್ಸೋದಿಲ್ಲ. ಏನಾದ್ರೂ ಮಾಡಿ ನಾವು ಡಿವೋಟಿ ಅಸೋಸಿಯೇಷನ್ ಇರ್ಬೇಕು. ಅದಕ್ಕೆ ನಮ್ಗೆ ಪ್ರಭುಪಾದರು ಏನನ್ನ ಹೇಳ್ತಾರೆ ಅಂದ್ರೆ, ಇವಾಗ ಟ್ರೈನ್ ಅಲ್ಲಿ ತುಂಬಾ ರಶ್ ಇರುತ್ತೆ. ರಶ್ ಇದ್ದಾಗ ಏನಾಗುತ್ತೆ, ನಾವು ಜಸ್ಟ್ ಆ ಒಂದು ಬಾಗ್ಲತ್ರ ನಿಂತ್ಕೊಂಡ್ರೆ ಸಾಕು, ಆ ಜನಗಳೇ ನಮ್ಮನ್ನ ಅಂದ್ರೆ ತಳ್ಳಿಬಿಡ್ತಾರೆ. ನಾವು ಟ್ರೈನ್ ಒಳಗಡೆ ಹತ್ತು ಬಿಡ್ತೀವಿ. ಅದೇ ತರ ಹೊರಗಡೆ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಆ ಬಾಗ್ಲತ್ರ ನಿಂತ್ಕೋಬೇಕಷ್ಟೇ, ಜನಗಳೇ ನಮ್ಮನ್ನ ಹೊರಗಡೆ ತಳ್ಳಿಬಿಡ್ತಾರೆ ಅಲ್ವಾ. ಅದೇ ತರನೇ ನಾವು ಭಕ್ತರ ಸಂಘದಲ್ಲಿದ್ರೆ ನಾವ್ ಹೇಗಾದ್ರೂ ಮಾಡಿ ಈ ಭಕ್ತಿಲಿ ನಾವು ಮುಂದುವರ್ಕೊಂಡು ಹೋಗ್ಬಿಡ್ತೀವಿ. ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಅದಕ್ಕೆ ಅಸೋಸಿಯೇಷನ್ ಆಫ್ ಡಿವೋಟಿಸ್ ಅನ್ನೋದು ತುಂಬಾ ಮುಖ್ಯ. ಮತ್ತೆ ಎಂತಹ ಪುಸ್ತಕಗಳನ್ನ ಓದ್ಬೇಕು, ಭಗವದ್ಗೀತಾ, ಭಾಗವತ ಅಂತ ಪುಸ್ತಕಗಳನ್ನ ಓದಿದ್ರೆ ಸೊ ನಮ್ಗೆ ಏನಾಗುತ್ತೆ, ನಿಷ್ಠೆ ಬರ್ತಾ ಹೋಗುತ್ತೆ ಅಲ್ವಾ. ನಾವ್ ಏನೋ ಸುಮ್ನೆ ಊಹಾಪೋಹ ಅಲ್ಲ, ಏನಿದು ಭಕ್ತಿ, ಒಂದು ಕಲ್ಲಿಗೆ ಪೂಜೆ ಮಾಡೋದು, ಕಲ್ಲಿಗೆ ಏನು ಹಾಲು ಎರಿಬೇಕಾ ಅಂತ ಹೇಳ್ಬಿಟ್ಟು ಅದೆಲ್ಲ ನಾವು ಯೋಚನೆ ಮಾಡ್ತಿರ್ತೀವಲ್ವಾ. ಅದೆಲ್ಲದಕ್ಕೂ ಸಹ ನಮ್ಗೆ ಇಲ್ಲಿ ಅರ್ಥವನ್ನ ಕೊಡ್ತಾರೆ ಆ ಭಗವದ್ಗೀತೆ ಭಾಗವತದಲ್ಲಿ. ಸೊ ಅವಾಗ ನಮ್ಗೆ ಏನಾಗುತ್ತೆ, ನಮ್ಗಿನ್ನ ಈ ಭಕ್ತಿಲಿ ನಾನು ಏನೋ ತಪ್ಪಾದ ಮಾರ್ಗವನ್ನ ಅನುಸರಿಸ್ತಾ ಇಲ್ಲ, ಏನೋ ಒಂದು ಏನ್ ಹೇಳ್ತಾರೆ, ಇದು ಭಾವನಾತ್ಮಕವಾಗಿ ಏನೋ ಒಂದನ್ನು ಮಾಡ್ತಾ ಇಲ್ಲ ನಾನು. ಸೊ ಇದೆಲ್ಲವೂ ಸಹ ಸೈನ್ಸ್. ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನೋದು ಸೈನ್ಸ್, ಅದು ವಿಜ್ಞಾನ, ಅದು ಕೆಲಸ ಮಾಡುತ್ತೆ. ಇವಾಗ ಹೈಡ್ರೋಜನ್, ವಾಟರ್ ಎರಡನ್ನ ನಾವು ಮಿಕ್ಸ್ ಮಾಡಿದ್ರೆ ನೀರ್ ಬರುತ್ತೆ ಅಂತ ಹೇಗೆ ಸೈಂಟಿಸ್ಟ್ ನಮ್ಗೆ ಹೇಳಿದಾರೋ, ಅದೇ ತರನೇ ಈಗ ನಮ್ಮ ಇವಾಗ ಕೃಷ್ಣ ಏನನ್ನ ಹೇಳ್ತಿರೋ ಅದನ್ನ ನಾವು ಪಾಲನೆ ಮಾಡಿದ್ರೆ ಅದು ಕೆಲಸ ಮಾಡುತ್ತೆ. ಅದನ್ನ ನಮಗೆ ಗುರುಗಳು ಹೇಳ್ತಾರೆ. ಕೃಷ್ಣ ಹೇಳಿದ್ರೆ ನಮ್ಗೆ ಗುರುಗಳು ಹೇಳ್ತಾರೆ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಕೆಲಸ ಮಾಡುತ್ತೆ. ಇಟ್ ವರ್ಕ್ಸ್. ಅದಕ್ಕೆ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರೆ, ಇಟ್ ವರ್ಕ್ಸ್, ಸೈನ್ಸ್. ಕೃಷ್ಣ ಪ್ರಜ್ಞೆ ಅನ್ನೋದು ಸೈನ್ಸ್, ಇಟ್ ವರ್ಕ್ಸ್ ಅಂತ ಹೇಳ್ತಾರೆ. ಸೊ ಅದಕ್ಕೇನೆ ನಾವು ಅವಾಗ ನಮ್ಗೆ ಭಕ್ತಿಲಿ ನಿಷ್ಠೆ ಬರ್ತಾ ಹೋಗುತ್ತೆ. ಸೊ ನಾವು ಇದರಲ್ಲಿ ಮುಂದುವರಿಬೇಕಪ್ಪ, ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಅದಾದ್ಮೇಲೆ ಚಾಂಟಿಂಗ್, ಹರೇ ಕೃಷ್ಣ ಮಹಾಮಂತ್ರ. ನಮ್ಗೆ ನಾವು ಡಾಕ್ಟರ್ ಹತ್ರ ಹೋದ್ರೆ ನಮ್ಗೆ ಜ್ವರ ಇದ್ರೆ ನಮ್ಮ ಜ್ವರಕ್ಕೆ ತಕ್ಕನಾಗಿ, ನಮ್ಮ ದೇಹದ ತೂಕಕ್ಕೆ ತಕ್ಕನಾಗಿ ಅವರು ಮಾತ್ರೆಯನ್ನ ಹಾಕ್ತಾರೆ ಅಲ್ವಾ. ಮಕ್ಕಳಿಗೆ ಚಿಕ್ಕ ಡೋಸನ್ನ ಕೊಡ್ತಾರೆ, ದೊಡ್ಡವರಿಗೆ ಜಾಸ್ತಿ ಡೋಸನ್ನ ಕೊಡ್ತಾರೆ, ಯಾಕಂದ್ರೆ ಕಾಯಿಲೆ ವಾಸಿ ಆಗ್ಬೇಕು ಅಂತ. ಅದೇ ತರನೇ ನಮ್ಗೆ ಈ ಭವ ರೋಗ ಅಂತ ಏನ್ ಕಾಯಿಲೆ ಅಂಟಿದೆಯೋ
ಅದು ವಾಸಿ ಆಗ್ಬೇಕು ಅಂತಂದ್ರೆ ನಮ್ಗೊಂದು ಡೋಸ್ ಅನ್ನ ಕೊಟ್ಟಿದ್ದಾರೆ ಚಾಂಟಿಂಗ್ ಮಾಡ್ಕೊಳ್ಲಿಕ್ಕೆ. ಅಂದ್ರೆ 16 ರೌಂಡ್ಸ್ ಮಾಡ್ಕೋಬೇಕು. 108 ಅಂದ್ರೆ 108 ಅದನ್ನ 16 ಬಾರಿ ಹೇಳ್ಕೊಂಡ್ರೆ 16 ರೌಂಡ್ಸ್ ಚಾಂಟಿಂಗ್ ಅಂತ ಕರಿತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ, ಈ 16 ಪದಗಳುಳ್ಳ ಈ ಮಹಾ ಮಂತ್ರವನ್ನ ನಾವು ಪ್ರತಿಯೊಂದು ಮಂತ್ರವನ್ನ ಸ್ಪಷ್ಟವಾಗಿ ನಾವು ಉಚ್ಚರಿಸ್ತಾ ಅದನ್ನ ನಾವು ಕೇಳಿಸ್ಕೋಬೇಕು. ಸೊ ಈ ತರ ನಾವು 108 ಬಾರಿ ಮಾಡಿದ್ರೆ 1 ಮಾಲೆ ಆಗತ್ತೆ. ಅದನ್ನ 16 ರೌಂಡ್ ಮಾಡಿದ್ರೆ ಅದು ನಮ್ಗೆ ವಾಸಿ ಮಾಡ್ಲಿಕ್ಕೆ, ಅಂದ್ರೆ ನಮ್ಮ ಕಾಯಿಲೆನ ವಾಸಿ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಡೋಸ್ ಅದನ್ನ ನಮ್ಗೆ ಕೊಟ್ಟಿದ್ದಾರೆ. ಆ ಚಾಂಟಿಂಗ್ ಅನ್ನ ಮಾಡ್ಬೇಕು. ಮತ್ತೆ ಡಯಟ್, ಕೃಷ್ಣ ಪ್ರಸಾದ ಅಲ್ವಾ, ನಮ್ಗೆ ಆಹಾರದ ಮೇಲೆ ಅಷ್ಟೊಂದು ಕಾಳಜಿನೇ ಇಲ್ಲ. ಏನ್ ಬೇಕಾದ್ರೂ ತಿನ್ಬೋದು, ನನ್ ನಾಲಿಗೆಗೆ ರುಚಿಯಾಗಿರೋದು ಅಲ್ವಾ. ಹೊಸ ಏನಾದ್ರೂ ರುಚಿ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ನಾವು ಟ್ರೈ ಮಾಡ್ತಾನೆ ಇರ್ತೀವಿ ಅಲ್ವಾ. ವೀಕೆಂಡ್ ಅಲ್ಲಿ ಅದೇ ನಮ್ಗೆ ಕೆಲಸ. ಆದ್ರೆ ನಮ್ಗಿಲ್ಲಿ ಭಕ್ತಿ ಮಾರ್ಗದಲ್ಲಿ ಅಥವಾ ನಮ್ಮ ಆಧ್ಯಾತ್ಮಿಕ ಅಥವಾ ವೇದದ ಜ್ಞಾನ ಏನನ್ನ ಹೇಳ್ತಾ ಇದೆ, ಈ ಆಹಾರ ಅನ್ನೋದು ತುಂಬಾ ಮುಖ್ಯ. ಅದು ನಮ್ಮ ಮೆದುಳಿನ ಆ ಸೂಕ್ಷ್ಮ ಸ್ನಾಯುಗಳ ಮೇಲೆ ಅದು ಕೆಲಸ ಮಾಡುತ್ತೆ. ನಮ್ಗೆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಾವು ಕೃಷ್ಣ ಪ್ರಸಾದವನ್ನ ಸ್ವೀಕರಿಸಿದ್ರೆ ಅಷ್ಟೇ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅದು ಸಹಾಯ ಮಾಡುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಇಷ್ಟನೇ ಆಗೋದಿಲ್ಲ, ಕೃಷ್ಣನ ಬಗ್ಗೆ ಕೇಳಲಿಕ್ಕೂ ಇಷ್ಟ ಆಗೋದಿಲ್ಲ. ಇಲ್ಲಿ 1-1.5 ಗಂಟೆಗಳ ಕಾಲ ನಮ್ಗೆ ಕುತ್ಕೊಳ್ಳಿಕ್ಕೂ ಸಹ ನಮ್ಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ನೀವು ಈ ಒಂದು ನಿಯಂತ್ರಕ ತತ್ವವನ್ನ ನೀವು ಮಾಡಿ ಅವಾಗ ಏನಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಭಗವಂತನ ಎಡೆಗೆ ಒಂದು ಹೆಜ್ಜೆ ಇಟ್ರೆ ಕೃಷ್ಣ ನಮ್ಗೆ 10 ಹೆಜ್ಜೆ ಇಟ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ಬರ್ತಾರೆ. ಅವ್ರು ನಮ್ಮನ್ನ ಅಂದ್ರೆ ನಮ್ಗಿನ್ನ ಭಗವಂತನಿಗೆ ತುಂಬಾ ಉತ್ಕಟವಾದಂತಹ ಒಂದು ಬಯಕೆ ಇದೆ. ಅಂದ್ರೆ ಬೇಗ ನನ್ನ ಮಕ್ಕಳೆಲ್ಲ ನನ್ನ ಲೋಕಕ್ಕೆ ಬರ್ಲಿ, ಯಾಕೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಕಷ್ಟ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು 10 ನಿಮಿಷ ಇದೆ, ಸೊ ಬೇಗ ಮುಗಿಸ್ತೀನಿ. ಮತ್ತೆ 4:30 ತನಕ ತಗೋಬೋದಲ್ಲ? ಹರೇ ಕೃಷ್ಣ. ಹಾ ಮಾತಾಜಿ ತಗೊಳ್ಳ? ಓಕೆ, ಸರಿ. ಹಾ ಮಾತಾಜಿ ಓಕೆ, ಇಲ್ಲೊಂದು ಚಿಕ್ಕದೊಂದು ಪ್ರಸಂಗ ಇದೆ. ಒಂದ್ಸತಿ ಗುಬ್ಬಚ್ಚಿ ಏನ್ ಮಾಡಿರುತ್ತೆ, ತನ್ನ ಮರಿಗಳನ್ನ ಅಂದ್ರೆ ಮೊಟ್ಟೆಗಳನ್ನ ಅದು ಸಮುದ್ರದ ತೀರದಲ್ಲಿ ಇಟ್ಟಿರುತ್ತೆ. ಅದು ಆಹಾರಕ್ಕೋಸ್ಕರ ಅದು ಸ್ವಲ್ಪ ದೂರ ಹಾರ್ಕೊಂಡು ಹೋಗಿರುತ್ತೆ. ವಾಪಸ್ ಬಂದು ನೋಡಿದಾಗ ಮೊಟ್ಟೆಗಳೇ ಇಲ್ಲ. ಸೊ ಎಲ್ಲವೂ ಸಹ ಆ ಒಂದು ಸಾಗರದ ಅಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಆಗ ಅದಕ್ಕೆ ತುಂಬಾ ಬೇಜಾರಾಗುತ್ತೆ. ಅದು ಸಾಗರವನ್ನ ಕೇಳುತ್ತೆ, ನನ್ನ ಮೊಟ್ಟೆಗಳನ್ನ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು. ಸಾಗರ ಏನೇ ಮಾಡಿದ್ರು ಸಹ ಅದಕ್ಕೆ ಹೋಗೊಡೋದಿಲ್ಲ ಆ ಒಂದು ಗುಬ್ಬಚ್ಚಿಯ ಒಂದು ಮಾತಿಗೆ. ಅವಾಗ ಅದು ಒಂದು ಶಪಥವನ್ನ ಮಾಡುತ್ತೆ, ನೀನ್ ನನಗೆ ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಕೊಕ್ಕಿನಿಂದ ನೀರೆಲ್ಲ ನಾನು ಖಾಲಿ ಮಾಡ್ಬಿಟ್ಟು ನನ್ನ ಮೊಟ್ಟೆಗಳನ್ನ ನಾನು ವಾಪಸ್ ಪಡ್ಕೋತೀನಿ ಅಂತ ಹೇಳ್ಬಿಟ್ಟು ಅದೇನ್ ಮಾಡುತ್ತೆ, ಈಗ ಅದು ನೀರನ್ನ ಒಂದೊಂದೇ ಗುಟುಕು ತೆಗೆದು ಆ ಕಡೆ ಹಾಕತ್ತೆ ಅಲ್ವಾ. ಸಾಧ್ಯ ಇದೆಯಾ ಇದು? ಆ ಒಂದು ಗುಬ್ಬಚ್ಚಿಗೆ ಆ ಸಮುದ್ರದ ನೀರನ್ನೆಲ್ಲ ಖಾಲಿ ಮಾಡ್ಬಿಟ್ಟು ಅದರ ಮೊಟ್ಟೆಗಳನ್ನ ವಾಪಸ್ ಪಡ್ಕೊಳ್ಲಿಕ್ಕೆ ಆಗತ್ತಾ ಅದಕ್ಕೆ? ಆಗಲ್ಲ ಆಗೋದಿಲ್ಲ ಅಲ್ವಾ. ಆದ್ರೆ ಈ ವಿಷಯ ಯಾರಿಗ್ ಗೊತ್ತಾಗತ್ತೆ ಅಂತಂದ್ರೆ ಆ ವಿಷ್ಣುವಿನ ವಾಹನವಾದ ಗರುಡನಿಗೆ ಗೊತ್ತಾಗತ್ತೆ ಅಲ್ವಾ. ಗರುಡನು ಸಹ ಪಕ್ಷಿ ಜಾತಿ, ಅಂದ್ರೆ ಪಕ್ಷಿ ಕುಲ. ಅದಕ್ಕೆ ಗೊತ್ತಾಗುತ್ತೋ ನನ್ನ ಕುಲದವರು ಈ ತರ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಸ್ವತಃ ಗರುಡನೇ ಬರುತ್ತೆ ಆ ಜಾಗಕ್ಕೆ. ಬಂದ್ಬಿಟ್ಟು ಸಮುದ್ರ ರಾಜನಿಗೆ ಎದುರಿಸುತ್ತೆ ಅಲ್ವಾ. ಯಾಕಂದ್ರೆ ಸಮುದ್ರ ರಾಜನಿಗೆ ಗೊತ್ತು ಗರುಡ ಯಾರು ಅಂತ ಹೇಳ್ಬಿಟ್ಟು. ನೀನೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ನನ್ನ ಆಪೋಷಣೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗರುಡ ಹೇಳ್ತಾರೆ. ಸೊ ಅವಾಗ ಸಗರ ರಾಜನಿಗೆ ತುಂಬಾ ಭಯ ಆಗಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಮೊಟ್ಟೆಗಳನ್ನ ವಾಪಸ್ ಕೊಡುತ್ತೆ. ಅಂದ್ರೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ. ಅಭ್ಯಾಸ, ಆ ಪ್ರಯತ್ನ ಏನಿದೆ ಅದು ತುಂಬಾ ಮುಖ್ಯ. ಭಗವಂತ ನೋಡೋದೇ ಅದನ್ನ. ಸೊ ಭಗವಂತ ನಾವೆಷ್ಟು ನಿಷ್ಠೆಯಿಂದ ನನ್ನ ಪ್ರಯತ್ನವನ್ನ ಪಡ್ತಾ ಇದೀನಿ, ಅಯ್ಯೋ ನನಗೆ ಅನುಕೂಲನೇ ಇಲ್ಲ, ಮನೇಲಿ ಒಂದ್ ಕಡೆ ಕುತ್ಕೊಂಡು ಚಾಂಟ್ ಮಾಡ್ಕೊಳ್ಲಿಕ್ಕೂ ನನ್ಗೆ ಜಾಗ ಇಲ್ಲ, ನನ್ಗೆ ಅಲ್ಲಿ ಪೂಜೆ ಮಾಡೋಣ ಅಂದ್ರೆ ಮನೆಯವ್ರು ಬಿಡೋದಿಲ್ಲ. ಈ ತರ ಎಷ್ಟೊಂದು ನಮ್ಗೆ ಅಡ್ಡಿ ಆತಂಕಗಳಿರುತ್ತೆ ಅಲ್ವಾ. ಸೊ ಇವಾಗ ನಮ್ಗೆ ಭಗವಂತ ಆ ಪರ್ಫೆಕ್ಟ್ನೆಸ್ ನ ನೋಡೋದಿಲ್ಲ. ನಮ್ಗೆ ಏನೊಂದು ವಾತಾವರಣ ಕೊಟ್ಟಿದಾರೋ ಆ ವಾತಾವರಣದಲ್ಲಿ ನಾವು 100% ನಮ್ಮ ಎಫರ್ಟ್ ಅನ್ನ ಆಗ್ತಾ ಇದೀವ ಅಂತ ಅನ್ನೋದನ್ನೇ ನೋಡೋದು. ಈಗ ನೋಡಿ, ಗುಬ್ಬಚ್ಚಿಗೆ ಆಗುತ್ತಾ ಆ ಸಮುದ್ರವನ್ನ ಖಾಲಿ ಮಾಡ್ಲಿಕ್ಕೆ? ಆದ್ರೆ ಇವಾಗ ಅದು ಪ್ರಯತ್ನ ಪಡ್ತಾ ಇದೆ. ಆ ಪ್ರಯತ್ನವನ್ನೇ ಭಗವಂತ ನೋಡೋದು. ಆ ಪ್ರಯತ್ನವನ್ನ ನೋಡಿ ನಮ್ಗೆ ಅವ್ರು ಸಹಾಯ ಮಾಡ್ತಾರೆ. ನೋಡಿ, ಇವಾಗ ಗರುಡರನ್ನ ಕಳಿಸಿದ್ರು ಅಲ್ವಾ. ಅದೇ ತರ ನಮ್ಗೆ ಸರಿಯಾದ ಗುರುಗಳನ್ನ ನಾವ್ ಇಚ್ಛೆ ಪಟ್ರೆ ಸರಿಯಾದ ಗುರುಗಳನ್ನ ಮತ್ತೆ ಸರಿಯಾದವಾದಂತಹ ಒಂದು ವಾತಾವರಣವನ್ನ ನಮ್ಗೆ ಭಗವಂತ ಕಲ್ಪಿಸಿ ಕೊಡ್ತಾರೆ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅದಕ್ಕೆ ಅಭ್ಯಾಸವನ್ನ ನಾವು ಮಾಡ್ಬೇಕು. ನಮ್ಗೆ ಇಸ್ಕಾನ್ ಸಂಸ್ಥೆ ಇವಾಗ ಹೇಳ್ಕೊಡ್ತಾ ಇರೋದೇ ಈ ಒಂದು 2ನೇ ಹಂತವನ್ನ. ಇವಾಗ ಎಷ್ಟೊಂದ್ ಜನಕ್ಕೆ ಆಗೋದಿಲ್ಲ, ನನಗೆ 4:15 ಗಂಟೆಗೆ ಮಂಗಳಾರತಿಗೆ ಎದ್ದೊಳಕ್ ಆಗೋದಿಲ್ಲಪ್ಪ, ನನಗೆ ಏನೋ ಒಂದು ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ನನಗೆ ಇಂಟ್ರೆಸ್ಟೇ ಬರೋದಿಲ್ಲ ಹರೇ ಕೃಷ್ಣ ಹೇಳ್ಕೊಳ್ಲಿಕ್ಕೆ. ಮತ್ತೆ ಈ ಉಪವಾಸ ಅದೆಲ್ಲ ನನ್ಗೆ ಇರ್ಲಿಕ್ಕೂ ಆಗೋದಿಲ್ಲ, ಪ್ರಸಾದ ತಿನ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾರೆ, ನಿನಗೆ ಈ ಭಕ್ತಿಯ ನಿಯಂತ್ರಕ ತತ್ವಗಳನ್ನ ನಿನಗೆ ಅಳವಡಿಸ್ಕೊಳಕ್ ಆಗ್ತಾ ಇಲ್ವಾ? ಹಾಗಾದ್ರೆ ಇದನ್ನ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ 3ನೇದನ್ನ ಹೇಳ್ತಾ ಇದಾರೆ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಅಭ್ಯಾಸೇಪ್ಯ ಅಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸ್ಯಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ
ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದ್ರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ ಅಂತ ಹೇಳ್ತೇನೆ. ನೋಡಿ ಇವಾಗ ಎಷ್ಟೊಂದ್ ಜನಕ್ಕೆ ನೀವ್ ಬನ್ನಿ ಚಾಂಟ್ ಮಾಡಿ ಅಂದ್ರೆ ಅವ್ರಿಗೆ ಆಗೋದಿಲ್ಲ. ಅವ್ರು ಬಂದ್ಬಿಟ್ಟು ಅಡಿಗೆ ಮನೆಗೆ ಹೋಗ್ತಾರೆ, ತರಕಾರಿ ಹಚ್ಕೊಡ್ತಾರೆ, ಅಂದ್ರೆ ಭಗವಂತನ ನೈವೇದ್ಯ ರೆಡಿ ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ಕೊಡ್ತಾರೆ. ಇಲ್ಲ ಒಬ್ಬೊವರಿಗೆ ಹಣ ಹೆಚ್ಚಿರುತ್ತೆ, ಅವ್ರು ನಾನ್ ಬೇಕಾದ್ರೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಡ್ತೀನಿ, ಡೊನೇಷನ್ ತರ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಒಬ್ಬರಿಗೆ ಜಾಗ ಇರುತ್ತೆ, ಸೊ ನಿಮ್ಗೆ ಈ ಭಕ್ತಿ ಕಾರ್ಯ ಮಾಡ್ಲಿಕ್ಕೆ ಒಂದು ಸ್ಥಳ ಬೇಕಲ್ವಾ, ನಂದೊಂದ್ ಸ್ವಲ್ಪ ಸೈಟೇ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಬ್ಬೊಬ್ರಿಗೆ ನೃತ್ಯ ಮಾಡ್ಲಿಕ್ಕೆ ಬರುತ್ತೆ, ಒಬ್ಬೊಬ್ರಿಗೆ ಹಾಡ್ ಹೇಳಿಕ್ ಬರುತ್ತೆ. ನೋಡಿ ಇಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ. ಸೊ ಈ ತರ ಒಬ್ಬೊಬ್ರಿಗೆ ಒಂದೊಂದು ಕಲೆಯನ್ನ ಕೊಟ್ಟಿದ್ದಾನೆ ಭಗವಂತ. ಅದನ್ನ ಅವರು ಭಗವಂತನಿಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಭಗವಂತ ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಿನಗೆ ಇದ್ಯಾವುದು ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ವಾ? ಸರಿ, ಹಾಗಾದ್ರೆ ನೀನು ನನಗೋಸ್ಕರ ಕೆಲಸ ಮಾಡು, ಆಗ ನೀನು ಪರಿಪೂರ್ಣ ಸ್ಥಿತಿಗೆ ಬರ್ತೀಯ ನೀನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಇದನ್ನು ಸಹ ಒಪ್ಕೋತಾ ಇದ್ದಾರೆ. ನಿನ್ಗೆ ಇವೆರಡು ತುಂಬಾ ಉನ್ನತವಾದದ್ದು. ಅನನ್ಯ ಭಕ್ತಿ ಮತ್ತೆ ಈ ಸಾಧನಾ ಭಕ್ತಿ, ಇವೆರಡು ಸಹ ಉನ್ನತವಾದದ್ದು. ಇವೆರಡನ್ನೂ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀನು ಈ ನಿಷ್ಕಾಮ ಕರ್ಮವನ್ನ ಮಾಡು, ಕರ್ಮಯೋಗವನ್ನ ಮಾಡು. ಯಾವುದೇ ಒಂದು ನಿನಗೆ ಏನೋ ಒಂದು ಹೆಸರು ಬರುತ್ತೆ, ನಿನ್ನ ಇಂದ್ರಿಯ ತೃಪ್ತಿಗೆ ಅಲ್ದಲೆ ನನಗೋಸ್ಕರ, ಭಗವಂತನಿಗೋಸ್ಕರ ಒಂದು ಕೆಲಸವನ್ನ ಮಾಡು ನೀನು, ಅವಾಗ್ಲೂ ಸಹ ನೀನು ಪರಿಪೂರ್ಣ ಸ್ಥಿತಿಗೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಈ ಮೂರು ಮಾಡಕ್ ಆಗೋದಿಲ್ಲ ನನಗೆ ಭಗವಂತ, ನಾನ್ ನಿನ್ನನ್ನೇ ನಂಬೋದಿಲ್ಲ, ನೀನ್ ಇದ್ಯಾ ಅಂತ ನಂಬೋದಿಲ್ಲ, ನನಗೆ ನಿನಗೋಸ್ಕರ ಏನನ್ನೋ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂದ್ರೆ ಅವಾಗ್ಲೂ ಸಹ ನೋಡಿ ಭಗವಂತ ಬೇಜಾರ್ ಮಾಡ್ಕೊಳೋದಿಲ್ಲ. ಸರಿ, ಹಾಗಾದ್ರೆ ನೀನೇನ್ ಮಾಡು ಅಂತಂದ್ರೆ, ಅತೈತದಪ್ಯ ಶಕ್ತೋಸಿ ಕರ್ತುಂ ಉದ್ಯೋಗಮಾಶ್ರಿತಃ ಸರ್ವಕರ್ಮ ಫಲ ತ್ಯಾಗಂ ತತಃ ಕುರು ಯತಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೇನನ್ನ ಹೇಳ್ತಾ ಇದಾರೆ, ನನಗೋಸ್ಕರ ನಿನಗೆ ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೋಸ್ಕರ ನಿನಗೆ ಏನನ್ನೂ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನ್ ಏನ್ ಮಾಡು ಅಂದ್ರೆ, ನೀನು ಕಷ್ಟಪಟ್ಟು ಕೆಲಸ ಮಾಡಿರ್ತೀಯಲ್ಲ ಅದರ ಫಲವನ್ನು ನೀನು ತ್ಯಾಗ ಮಾಡು. ನನಗೋಸ್ಕರ ತ್ಯಾಗ ಮಾಡ್ಬೇಡ. ಇವಾಗ ನಾವು ಕೆಲ್ಸಕ್ಕೆ ಹೋಗಿ ಬಂದು ನಾನೊಂದ್ 10 ರೂಪಾಯಿ ಭಗವಂತ ಇಲ್ಲ ಅನ್ಕೊಂಡವ್ರು ಭಗವಂತನಿಗೆ ಹಾಕಲ್ಲ ಅಲ್ವಾ? ನೀನ್ ಅದನ್ನ ತ್ಯಾಗ ಮಾಡು, ನೀನು ಬೇರೆಯವ್ರಿಗೋಸ್ಕರ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಯಾವ್ದಕ್ಕೆ ತುಂಬಾ ಹೆಚ್ಚು ಮಹತ್ವವನ್ನ ನಾವು ಕೊಡ್ತೀವಿ? ಭಕ್ತಿ ಮಾಡೋದಕ್ಕೂ ಅಥವಾ ಬೇರೆಯವ್ರಿಗೆ ಸಹಾಯ ಮಾಡೋದು. ಇವಾಗ ಬಡಬಗ್ಗರಿಗೆ ಅಥವಾ ಅನಾಥಾಶ್ರಮ ಕಟ್ಸೋದು, ಹಾಸ್ಪಿಟಲ್ ಕಟ್ಸೋದು, ಅಥವಾ ಏನು ರೋಡ್ಸ್ ಮತ್ತೆ ಬಾವಿ ತೋಡ್ಸೋದು, ಮರ ಗಿಡಗಳನ್ನ ನೆಡೋದು. ಸೊ ಈ ತರ ಜನೋಪಕಾರಿ ಕೆಲಸಗಳು, ಜನ ಕಲ್ಯಾಣ ಕೆಲಸಗಳು. ಸೊ ಇದಕ್ಕೆ ನಾವು ಹೆಚ್ಚು ಮಹತ್ವವನ್ನ ಕೊಡ್ತೀವ ಈ ಭೌತಿಕ ಪ್ರಪಂಚದಲ್ಲಿ? ಈಗಿರೋ ಸ್ಥಿತಿಯಲ್ಲಿ ಯಾವ್ದಕ್ ಕೊಡ್ತೀವಿ? ಭೌತಿಕ ಪ್ರಪಂಚದಲ್ಲಿ ಎಲ್ರಿಗೂ ಸಹಾಯ ಸಹಾಯ ಮಾಡೋಕೆ ಮಾಡೋದು. ಸಾಧ್ಯ ಆಗಿರೋರು ಮಾಡ್ತಾರೆ, ಸಾಧ್ಯ ಇರೋರು ಭಕ್ತಿ ಎಲ್ಲ ಆದ್ರೂ ಮಾಡ್ತಾರೆ. ಯಾವ್ದು ಸಹಾಯ ಆದ್ರೆ ಇವಾಗಿರೋ ಪರಿಸ್ಥಿತಿಗೆ ಹೇಗೆ ಅಂತಂದ್ರೆ, ನೀವ್ ಅದ್ ಯಾಕೆ ಕಲ್ಲಿಗೆ ಹೋಗಿ ನೀವು ಪೂಜೆ ಮಾಡ್ತೀರಾ? ಅದಕ್ಕೆ ಯಾಕೆ ನೀರನ್ನ ಏನು ಹಾಲು ತುಪ್ಪ ಮೊಸರನ್ನ ಸುರಿತೀರಾ ನೀವು? ವೇಸ್ಟ್ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಇಲ್ಲಿ ಯಾರು ಜನೋಪಕಾರಿ ಕೆಲಸ ಮಾಡ್ತಾರೋ ಅವ್ರಿಗೆ ತುಂಬಾ ಹೆಚ್ಚು ಮಹತ್ವವನ್ನ ಕೊಡ್ತಾರೆ, ಶ್ರೇಷ್ಠತೆಯನ್ನ ಕೊಡ್ತಾರೆ. ನೋಡಿ ಆದ್ರೆ ಇಲ್ಲಿ ಕೃಷ್ಣನ ಅಭಿಪ್ರಾಯ ಏನು? ಕೃಷ್ಣ ಇದಕ್ಕೆ ಎಷ್ಟನೇ ಸ್ಥಾನವನ್ನ ಕೊಡ್ತಾ ಇದ್ದಾನೆ? ಮೊದ್ಲು ಅನನ್ಯ ಭಕ್ತಿ ಆಯ್ತು, ಎರಡನೇದು ಸಾಧನಾ ಭಕ್ತಿ ಆಯ್ತು, ಮೂರನೇದು ಏನು ನಿಷ್ಕಾಮ ಕರ್ಮ ಯೋಗ ಆಯ್ತು. ಈಗ ಇದಕ್ಕೆ 4ನೇ ಸ್ಥಾನವನ್ನ ಕೊಡ್ತಾ ಇದ್ದಾನೆ ಭಗವಂತ. ಯಾವ್ದಕ್ಕೆ 4ನೇ ಸ್ಥಾನ ಕೊಡ್ತಾ ಇದ್ದಾನೋ ಅದಕ್ಕೆ ನಾವು ಈ ಭೌತಿಕ ಪ್ರಪಂಚದಲ್ಲಿ 1ನೇ ಸ್ಥಾನವನ್ನ ಕೊಟ್ಟಿದೀವಿ ಅಲ್ವಾ? ಸೊ ಯಾರು ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡ್ತಾರೋ ಅವ್ರನ್ನ ನಾವು ತುಂಬಾ ಶ್ರೇಷ್ಠ ವ್ಯಕ್ತಿಗಳು ಅಂತ ನಾವು ಹೇಳ್ತೀವಿ. ಆದ್ರೆ ಭಗವಂತ ಇದಕ್ಕೆ 4ನೇ ಸ್ಥಾನವನ್ನ ಕೊಡ್ತಿದ್ದಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ? ಆದ್ರೆ ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರೋ ಹಾಗೇನೆ 5ನೇ ಅಧ್ಯಾಯದಲ್ಲಿ ಯಸ್ಮಿನ್ ತುಷ್ಟೇ ಜಗತ್ ತುಷ್ಟಿ, ಭಗವಂತನಿಗೆ ಸಂತೋಷ ಪಡಿಸಿದ್ರೆ ಇಡೀ ಜಗತ್ತೇ ಸಂತೋಷ ಆಗುತ್ತೆ. ಯಾಕಂದ್ರೆ ಭಗವಂತನೇ ಸರ್ವಲೋಕದ ಒಡೆಯ, ಸರ್ವಲೋಕ ಮಹೇಶ್ವರ ಅವರು ಅಲ್ವಾ? ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ಅವರೇ ಅಲ್ವಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ನಾವು ಬೇರಿಗೆ ನೀರೆರೆದ್ರೆ ಆ ಮರದ ಪ್ರತಿಯೊಂದು ಭಾಗಗಳಿಗೂ ಸಹ ನೀರು ತಲುಪುತ್ತೆ. ಸೊ ಭಗವಂತನಿಗೆ ಸಂತೋಷ ಪಟ್ರೆ ಇಡೀ ಜಗತ್ತೇ ಸಂತೋಷವಾಗಿರುತ್ತೆ. ಮತ್ತೆ ವಸುದೈವ ಕುಟುಂಬಕಂ ಆ ಸ್ಥಾಪನೆ ಅಂದ್ರೆ ಎಲ್ಲ ಈ ವಿಶ್ವದಲ್ಲೇ ಶಾಂತಿ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ಇಲ್ಲೊಂದು ಚಿಕ್ಕ ಕತೆ ಬರುತ್ತೆ, ಬಟ್ ನೋಡೋಣ, ಟೈಮ್ ಇದ್ರೆ ನಾನು ಆಮೇಲೆ ಹೇಳ್ತೀನಿ. ಸೊ ಇವಾಗ ಇಲ್ಲಪ್ಪ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನನಗೆ ಬೇರೆಯವ್ರು ಕೊಡೋಕ್ಕೂ ನನಗೆ ಇಷ್ಟ ಆಗೋದಿಲ್ಲ ಕೃಷ್ಣ ಅಂತ ಹೇಳಿದ್ರೆ, ಸರಿ ನಿನ್ಗೆ ಅದೂ ಮಾಡಕ್ಕಾಗಲ್ವಾ? ಕರ್ಮಫಲ ತ್ಯಾಗವನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ? ಹಾಗಾದ್ರೆ ಇದನ್ನಾದ್ರೂ ಮಾಡು. ನೀನು ಮನುಷ್ಯನಾಗಿ ಹುಟ್ಟಿದ್ಮೇಲೆ ನೀನು ಬರೇ ಏನು ಏನ್ ಹೇಳ್ತಾರೆ ಅದು, ಆಹಾರ ನಿದ್ರಾ ಭಯ ಮೈಥುನ ಈ 4ನ್ನೇ ಮಾಡಿ ನೀನು ದೇಹವನ್ನ ಬಿಟ್ರೆ
ನಿನಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇಲ್ಲ, ಅಟ್ಲೀಸ್ಟ್ ಇಷ್ಟನ್ನಾದ್ರೂ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ಅದಾದ್ಮೇಲೆ ಏನಾಗುತ್ತೆ, ನೀನು ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ನಿನ್ಗೆ ಅಕಸ್ಮಾತ್ ಇದನ್ನಾದ್ರೂ ಮಾಡಿದ್ರೆ ನಿನಗೆ ಮುಂದೆ ತುಂಬಾ ಜನ್ಮಗಳಾದ್ಮೇಲೆ ಆದ್ರೂ ನಿನಗೆ ಅರ್ಥ ಆಗುತ್ತೆ, ವಾಸುದೇವನೇ ಸರ್ವ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಅವಾಗಾದ್ರೂ ನೀನ್ ನನ್ನ ಬಳಿಗೆ ಬರ್ತೀಯಾ ಅಂತ ಹೇಳ್ಬಿಟ್ಟು ನೋಡಿ ಕೃಷ್ಣ ಅಷ್ಟು ಕರುಣಾಮಯ್ಯ ಅವರು. ಇನ್ನೊಂದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗ ಚಾಂತಿರನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ. ಏಕೆಂದ್ರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನ ಪಡೆಯಬಹುದು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನಿನಗೆ ಅಕಸ್ಮಾತ್ ಇದು ಯಾವ್ದನ್ನ ಇವಾಗ ನಾನು ಹೇಳಿದ್ನಲ್ಲ, ಈ ಮೂರು ಉನ್ನತವಾದದ್ದು ಯಾವ್ದ್ಯಾವ್ದು, ಅನನ್ಯ ಭಕ್ತಿ, ಸಾಧನಾ ಭಕ್ತಿ, ನಿಷ್ಕಾಮ ಕರ್ಮಯೋಗ, ಇದು 3 ಉತ್ತಮವಾದದ್ದು. ಇದನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀನ್ ಅಟ್ಲೀಸ್ಟ್ ಜ್ಞಾನ ಸಂಪಾದನೆಯಲ್ಲಾದ್ರೂ ತೊಡಗು. ಮನುಷ್ಯನಾಗಿ ಹುಟ್ಟಿದ್ಮೇಲೆ ನಾನ್ ಯಾರು, ನಾನು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಆ ಜ್ಞಾನ ಸಂಪಾದನೆಯಲ್ಲಾದ್ರೂ ನೀನು ತೊಡಗು. ಇಲ್ಲ ಅಂದ್ರೆ ಜ್ಞಾನಕ್ಕಿನ್ನ ಧ್ಯಾನ ಅನ್ನೋದು ಉತ್ತಮ, ಧ್ಯಾನಕ್ಕಿನ್ನ ಕರ್ಮಫಲ ತ್ಯಾಗ ಉತ್ತಮ. ಯಾಕಂದ್ರೆ ನಾವು ಕಷ್ಟಪಟ್ಟಿರೋದನ್ನ ಬೇರೆಯವ್ರಿಗೆ ಕೊಟ್ಟಾಗ ನಮ್ಗೊಂದು ತೃಪ್ತಿನಾದ್ರೂ ಸಿಗುತ್ತೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಯಾಕಂದ್ರೆ ಇಂತಹ ತ್ಯಾಗದಿಂದ ಮನಃಶಾಂತಿನಾದ್ರೂ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಬಟ್ ಈ ಕಥೆನ ನಂಗೆ ಹೇಳಲೇಬೇಕಂತ ಅನಿಸ್ತಾ ಇದೆ. ಇಲ್ಲಿ ಏನ್ ಕತೆ ಅಂತಂದ್ರೆ, ಇವಾಗ ಒಂದು ಮಗು ಅದು ತಂದೆ ಜೊತೆ ಒಂದು ಜಾತ್ರೆಗೆ ಹೋಗಿರುತ್ತೆ. ಜಾತ್ರೆಯಲ್ಲಿ ಏನಾಗುತ್ತೆ, ತುಂಬಾ ರಶ್ ಎಲ್ಲ, ಹೇಗೋ ಕೈ ಇಟ್ಕೊಂಡೇ ಹೋಗ್ತಾ ಇರ್ತಾರೆ, ಮಿಸ್ ಆಗ್ಬಿಡುತ್ತೆ ಮಗು. ಆ ಜಾತ್ರೆಯಲ್ಲಿ ಮಗು ಏನ್ ಮಾಡ್ತಾ ಇದೆ, ಅಳ್ತಾ ಇದೆ, ಅಪ್ಪನ್ಗೋಸ್ಕರ ಅಳ್ತಾ ಇದೆ. ಅವಾಗ ಯಾರೋ ಬರ್ತಾರೆ, ಬಂದ್ಬಿಟ್ಟು ಅವರು ಒಂದು ಚಾಕ್ಲೇಟ್ ಅನ್ನ ಕೊಡ್ತಾರೆ. ಮಗು ಏನ್ ಮಾಡುತ್ತೆ, ಚಾಕ್ಲೇಟ್ ತಿನ್ಬಿಟ್ಟು ಒಂದ್ ಕ್ಷಣ ಸುಮ್ನೆ ಆಗುತ್ತೆ. ಆಮೇಲೆ ಮತ್ತೆ ಅಪ್ಪನ್ ಜ್ಞಾಪಕ ಬರುತ್ತೆ, ಮತ್ತೆ ಅಳುತ್ತೆ. ಮತ್ತೆ ಇನ್ನೊಬ್ರು ಬರ್ತಾರೆ, ಅವರು ಮಗು ಅಲ್ವಾ ಅಂತ ಹೇಳ್ಬಿಟ್ಟು ಬೊಂಬೆ ಕೊಡ್ತಾರೆ. ಬೊಂಬೆ ನೋಡ್ತಾ ನೋಡ್ತಾ ಸ್ವಲ್ಪ ಸಮಾಧಾನ ಮಾಡ್ಕೊಳುತ್ತೆ, ಮತ್ತೆ ಮಗು ಅಳುತ್ತೆ. ಸೊ ಇದೇ ತರ ಒಬ್ಬೊಬ್ರು ಅಯ್ಯೋ ಮಗುಗೆ ಏನಾದ್ರು ಹೊಟ್ಟೆ ಹಸುವಾಗಿರ್ಬೋದು ಅಂತ ಬಂದು ತಿಂಡಿ ಕೊಡ್ತಾರೆ. ಆಗ ಮಗು ತಿಂದ್ಬಿಡುತ್ತೆ, ಮತ್ತೆ ಜ್ಞಾಪಿಸ್ಕೊಳುತ್ತೆ, ಅಳುತ್ತೆ. ಇದೇ ತರ ಆಗ್ತಾ ಇದೆ ಅಲ್ವಾ. ಇವಾಗ ಮಗುವಿಗೆ ಇವಾಗ ಎಲ್ಲರೂ ಬಂದು ಸಹಾಯ ಮಾಡ್ತಾ ಇದ್ದಾರೆ ಅಲ್ವಾ, ಅವ್ರೇನ್ ಸುಮ್ನೆ ಇಲ್ಲ, ಸಹಾಯ ಮಾಡ್ತಿದ್ದಾರೆ. ಆದ್ರೆ ಮಗು ಏನ್ ಮಾಡ್ತಿದೆ, ಆ ಕ್ಷಣಕ್ಕೆ ಸುಮ್ನೆ ಆಗ್ತಿದೆ, ಮತ್ತೆ ಅದು ಅಪ್ಪನ ಜ್ಞಾಪಿಸ್ಕೊಂಡು ಅಳ್ತಾ ಇದೆ ಅಲ್ವಾ. ಇಲ್ಲೆಲ್ಲ ಸಹಾಯನೇ ಮಾಡ್ತಾ ಇರೋದು. ಈ ಲೋಕ ಕಲ್ಯಾಣ ಕೆಲಸಗಳೆಲ್ಲ ಏನು ಅಂತಂದ್ರೆ ಇದಕ್ಕೇನೆ ಹೋಲಿಸ್ತಾರೆ. ಅಂತಂದ್ರೆ ಇವಾಗ ಯಾರಿಗೋ ಬಟ್ಟೆ ಇಲ್ಲ ಅಥವಾ ಏನೋ ಒಂದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸಹಾಯ ಮಾಡಿದ್ರೆ ಅದು ಕ್ಷಣಿಕ ಅಷ್ಟೇನೆ. ಆದ್ರೆ ಆ ವ್ಯಕ್ತಿನ ನಾವು ಭಗವಂತನ ಕಡೆಗೆ ನಾವು ಕರ್ಕೊಂಡ್ ಹೋದ್ರೆ, ಅಂದ್ರೆ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಹೋದ್ರೆ ಭಗವಂತನೇ ಎಲ್ಲವನ್ನ ನೋಡ್ಕೋತಾರೆ. ಈಗ ನೋಡಿ, ಈ ಮಗುವನ್ನ ಯಾರಾದ್ರೂ ಇವಾಗ ಬುದ್ಧಿವಂತ ವ್ಯಕ್ತಿ ಏನ್ ಮಾಡ್ಬೇಕು, ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಇವ್ರ ತಂದೆಯನ್ನ ಹುಡುಕಿಸ್ಬಿಟ್ಟು ಆ ತಂದೆ ಬಳಿಗೆ ಸೇರ್ಸಿದ್ರೆ ತಂದೆ ಏನ್ ಮಾಡ್ತಾರೆ, ಮಗುಗ್ ಬೇಕಾಗಿರೋದನ್ನೆಲ್ಲ ಕೊಡ್ತಾರೆ. ಚಾಕ್ಲೇಟು ಕೊಡ್ತಾರೆ, ಬೊಂಬೆನೂ ಕೊಡ್ತಾರೆ, ಊಟನೂ ಕೊಡ್ತಾರೆ, ಬಟ್ಟೆನೂ ಕೊಡ್ತಾರೆ ಅಲ್ವಾ. ಮಗುಗ್ ಬೇಕಾಗಿರೋದು ಸಕಲವನ್ನು ಅವ್ರು ನೋಡ್ಕೋತಾರೆ. ಅದೇ ತರ ಈಗ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಒಬ್ರಿಗೆ ಒಂದು ಮಾರ್ಗವನ್ನ ತೋರಿಸ್ಬೇಕು. ಅವಾಗ ಏನಾಗುತ್ತೆ, ಆಗ ಅವರ ನಿಜವಾದ ಆ ಒಂದು ಆನಂದ ಸಿಗುತ್ತೆ ಅವ್ರಿಗೆ. ಆ ಕ್ಷಣಿಕವಾಗಿ ಅವ್ರು ಇವಾಗ ಆನಂದ ಪಡ್ತಿದಾರಲ್ವಾ, ಬೇರೆಯವ್ರು ಏನಾದ್ರು ಸಹಾಯ ಮಾಡಿದ್ರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಆ ನಿಜವಾದ ಆನಂದ. ಆ ಭಗವಂತ ಅವರು ಎಲ್ಲ ಅವ್ರಿಗೇನೆಲ್ಲ ಅಗತ್ಯ ಬೇಕು ಅದನ್ನೆಲ್ಲ ನೋಡ್ಕೋತಾರೆ. ಮತ್ತೆ ಅವರು ತಮ್ಮ ತಂದೆ ಬಳಿಗೂ ಸಹ ಹೋಗ್ತಾರೆ. ಅಂದ್ರೆ ಏನರ್ಥ, ನಿಜವಾದ ಲೋಕ ಕಲ್ಯಾಣ ಅಂದ್ರೆ ಯಾವುದು, ಯಾರನ್ನಾದ್ರೂ ಒಬ್ಬರನ್ನ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋದನ್ನ ನಿಜವಾದ ಲೋಕ ಕಲ್ಯಾಣ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸಿದ್ದಾರೆ. ನಾವೇನ್ ಅನ್ಕೊಂಡಿದೀವಿ, ಒಬ್ರಿಗೆ ಯಾರಿಗೋ ಇವಾಗ ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಏನೋ ಸಹಾಯ ಮಾಡ್ತೀವಲ್ವಾ, ತಾತ್ಕಾಲಿಕ ಸಹಾಯ, ಅದನ್ನೇ ನಾವು ತುಂಬಾ ಗ್ರೇಟ್ ಅಂತ ನಾವ್ ಅನ್ಕೊಂಡಿದೀವಿ. ಇಲ್ಲ, ಇದನ್ನ ಯಾವಾಗ ನಾವು ಅವರನ್ನ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡೋಗಿ ನಿಜವಾದ ತಂದೆ ಹತ್ರ ನಾವು ಬಿಡ್ತೀವೋ ಅದು ನಿಜವಾದ ಲೋಕ ಕಲ್ಯಾಣ ಕೆಲಸ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದು ನಮ್ಗೆ ಶಾಂತಿಯನ್ನ ತಂದ್ಕೊಡುತ್ತೆ, ಈ ಲೋಕದಲ್ಲೇ ಶಾಂತಿಯನ್ನ ತಂದ್ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಮ್ಗೆ ಪ್ರಿಯ ಅಷ್ಟಕ ನೋಡೋಣಂತೆ. ಯಾರು ನನಗೆ ತುಂಬಾ ಪ್ರಿಯರು ಅಂತ ಹೇಳ್ಬಿಟ್ಟು ಇಲ್ಲಿ 8 ಶ್ಲೋಕದಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ. ಸೊ ಇದನ್ನ ಪ್ರಿಯ ಅಷ್ಟಕ ಅಂತ ಕರೀತಾರೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮಾ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ ಭಕ್ತ ಸಮೇ ಪ್ರಿಯಃ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ನಮ್ಗೆ ಡೀಪಾಗಿ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಈ ಗುಣಗಳೇ ಇಷ್ಟ ಅಲ್ವಾ. ಆದ್ರೆ ನಾವೇನ್ ಮಾಡ್ತೀವಿ, ಆ ಸಂದರ್ಭಕ್ಕೆ ಇವಾಗ ನಾವು ಏನ್ ಮಾಡ್ತೀವಿ, ಅಸೂಯೆಯನ್ನು ನಾವು ವ್ಯಕ್ತಪಡಿಸ್ತಾ ಇದೀವಿ. ಆದ್ರೆ ನಾವು ಡೀಪಾಗಿ ಯೋಚನೆ ಮಾಡಿದ್ರೆ ನಮ್ಗೆ ಅಸೂಯೆ ಪಡೋದು ನಮ್ಗೆ ಇಷ್ಟ ಇಲ್ಲ ಅಲ್ವಾ. ಅದೇ ತರನೇ ನೋಡಿ, ಇಲ್ಲಿ ಎಲ್ಲರಿಗೂ ಸ್ನೇಹಿತನಾಗಿರ್ಬೇಕಂತಾನೆ ಇಷ್ಟ. ಆದ್ರೆ ನಮ್ಗೇನಾಗತ್ತೆ, ನಾವ್ ಈ ಭ್ರಮೆಗೆ ಮಾಯೆಗೆ ಒಳಗಾಗಿರೋದ್ರಿಂದ ನಮ್ಗೆ ಬೇರೆಯವ್ರ ಜೊತೆ ನಾವ್ ಇವಾಗ ಜಗಳ ಮಾಡ್ಕೋತೀವಿ ಅಲ್ವಾ.
ಸೊ ಏನೋ ಒಂದ್ ಮನಸ್ತಾಪ ಮಾಡ್ಕೋತೀವಿ. ಆದ್ರೆ ಒಂದ್ ಕ್ಷಣ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಮ್ಗೆ ಅಯ್ಯೋ ನನ್ಗೆ ಆತರ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ನಿಜವಾಗಿ ಸುಪ್ತ ಮನಸ್ಸಲ್ಲಿ ನಮ್ಗೆ ಈ ಎಲ್ಲ ದೈವಿ ಗುಣಗಳೇ ನಮ್ಗೆ ಇಷ್ಟ ಆಗೋದು ಆಕ್ಚುಲಿ. ಬಟ್ ಏನಂದ್ರೆ ಇವಾಗ ನಮ್ಗೆ ಅಲ್ಲಿ ಗ್ಯಾಪ್ ಅನ್ನೋದಿದೆ ಅಲ್ವಾ. ಆ ಗ್ಯಾಪ್ ಅನ್ನ ತುಂಬೋದೇ ಈ ಕೃಷ್ಣ ಪ್ರಜ್ಞೆ. ಈ ಕೃಷ್ಣ ಪ್ರಜ್ಞೆಗೆ ಬಂದು ಈ ಕೃಷ್ಣ ಪ್ರಜ್ಞೆಯಲ್ಲಿ ಏನೆಲ್ಲ ನಿಯಂತ್ರಕ ತತ್ವಗಳನ್ನ ಅಳವಡಿಸ್ಲಿಕ್ಕೆ ನಮ್ಗೆ ಫಾಲೋ ಮಾಡ್ಲಿಕ್ಕೆ ಹೇಳಿದ್ರು ಅದೆಲ್ಲ ಮಾಡಿದ್ರೆ ಏನಾಗುತ್ತೆ, ದೈವಿ ಗುಣಗಳು ತಾನಾಗ್ತಾನೆ ಬರುತ್ತೆ ನಮ್ಗೆ. ಮುಂದೆ ನಮ್ಗೆ ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿ ಅದನ್ನ ಅರ್ಥ ಮಾಡಿಸ್ತಾರೆ. ಸೊ ನಾವು ಪ್ರತಿಯೊಂದಕ್ಕೂ ಸಹ ಅಸೂಯೆ ಪಡಬಾರ್ದು ಅಂತಂದ್ರೆ ಅದಕ್ಕೆ ಅಂತ ಒಂದು ವರ್ಕ್ಶಾಪ್ ಹೋಗೋದೇನು ಬೇಕಾಗಿಲ್ಲ. ಮತ್ತೆ ಎಲ್ಲ ಜೀವರಾಶಿಗಳನ್ನ ಸಮನಾಗಿ ಕಾಣ್ಲಿಕ್ಕೆ ಅಥವಾ ಸಮಚಿತ್ತದಲ್ಲಿ ಇರ್ಲಿಕ್ಕೆ, ಬ್ಯಾಲೆನ್ಸ್ ಮೈಂಡ್ ಅದನ್ನೆಲ್ಲ ಕಲ್ತ್ಕೊಳ್ಲಿಕ್ಕೆ ಪ್ರತಿಯೊಂದಕ್ಕೂ ಒಂದೊಂದಕ್ಕೊಂದಕ್ಕೆ ವರ್ಕ್ಶಾಪ್ ಹೋಗೋದು ಬೇಕಾಗಿಲ್ಲ. ನಾವು ದೃಢ ಮನಸ್ಸನ್ನ ಪಡ್ಕೊಳ್ಲಿಕ್ಕೆ ಬೇಕಾಗಿಲ್ಲ. ನಾವು ಭಕ್ತಿಯನ್ನ ಮಾಡಿದ್ರೆ ಸಾಕು, ಈ ಎಲ್ಲಾ ದೈವಿ ಗುಣಗಳು ತಾನಾಗೆ ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಕೃಷ್ಣ ಇಲ್ಲಿ ಫಸ್ಟ್ ಹೇಳ್ತಾ ಇರೋದು ಯಾವ ಗುಣವನ್ನ ಹೇಳ್ತಾ ಇದಾರೆ, ಯಾರಿಗೆ ಅಸೂಯೆ ಇಲ್ಲವೋ. ಹಲವಾರು ಬಾರಿ ಹೇಳಿದ್ದಾರೆ ಕೃಷ್ಣ ಅಲ್ವಾ. ಅರ್ಜುನ ನಾನ್ ಯಾಕೆ ನಿನಗೆ ಈ ಒಂದು ಭಗವದ್ಗೀತೆನ ಹೇಳ್ಕೊಡ್ತಾ ಇದೀನಿ ಅಂತಂದ್ರೆ, ನೀನು ಅನಸೂಯವೇ ಅಂತ ಹೇಳಿದ್ರು 9ನೇ ಅಧ್ಯಾಯದಲ್ಲಿ ಅಲ್ವಾ. ನಿನಗೆ ನನ್ ಕಂಡ್ರೆ ಅಸೂಯೆ ಇಲ್ಲ, ಅದಕ್ಕೆ ನಾನ್ ನಿನಗೆ ಈ ಒಂದು ಉತ್ತಮೋತ್ತಮವಾದ ಜ್ಞಾನವನ್ನ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಲ್ವಾ. ನೋಡಿ ಇಲ್ಲೂ ಸಹ ಯಾರಿಗೆ ಅಸೂಯೆ ಇಲ್ಲವೋ ಅವರೇ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ನೋಡಿ. ತುಂಬಾ ಮುಖ್ಯ ಇದು ಅಸೂಯೆ ಅನ್ನೋದು. ನಿಮ್ಗೆ ಇವಾಗ ನಾನು ಇಲ್ಲಿ ಏನ್ ಹೇಳ್ತಾ ಇದೀನಿ, ಬರೀ ಕೃಷ್ಣನ ಬಗ್ಗೆನೇ ಹೇಳ್ತಾ ಇದೀನಿ ಅಲ್ವಾ. ಕೃಷ್ಣನ್ಗೆ ಇಷ್ಟ ಅದಿಷ್ಟ ಅದನ್ನೇ ಮಾಡಿ ಕೃಷ್ಣ ಹೇಳ್ತಾ ಇದ್ದಾರೆ ಅಂತ ಬಿಟ್ಟು ಕೃಷ್ಣ 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 ಅಂತಾನೆ ನಾವಿಲ್ಲಿ ಹೇಳ್ತಾ ಇದೀವಿ ಅಲ್ವಾ. ಇವಾಗ ಎಷ್ಟೊಂದ್ ಜನಕ್ಕೆ ಇಲ್ಲಿ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಇದನ್ನ ಕೇಳಿಸ್ಕೊಳ್ಲಿಕ್ಕೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಅಸೂಯೆ ಇದೆ ಕೃಷ್ಣನ ಮೇಲೆ. ಅದಕ್ಕೇನೆ ಅವ್ರಿಗೆ ಕೃಷ್ಣ 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 ಅಂತಂದ್ರೆ ಅವ್ರಿಗೆ ಕೇಳಿಸ್ಕೊಳಕ್ ಆಗೋದಿಲ್ಲ. ಇವಾಗ ನೋಡಿ ನಾನೇನಾದ್ರೂ ಇವಾಗ ನಿಮ್ಮ ಸ್ನೇಹಿತೆನ ನಾನು ಹೊಗಳ್ತಾ ಇದ್ರೆ, ನಿಮ್ಮನ್ನ ಹೊಗಳಲ್ಲ, ನಿಮ್ಮ ಸ್ನೇಹಿತನ ಹೊಗಳ್ತಾ ಇದ್ರೆ ನಿಮ್ಗೆ ಹೆಂಗಾಗುತ್ತೆ, ಉಸಿರು ಕಟ್ಟಿರೋ ವಾತಾವರಣ ಬರುತ್ತೆ. ಆಗ ನಿಮ್ಗೆ ಅಲ್ಲಿ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ, ಯಾವಾಗ ಎದ್ದೋಗ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಯಾಕಂದ್ರೆ ನಿಮ್ಗೆ ಅಸೂಯೆ ಬರ್ತಾ ಇದೆ. ಅದೇ ನಿಮ್ಮ ಮಗುವನ್ನ ನಾನು ಹೊಗಳ್ತೀನಿ ಅನ್ಕೊಳ್ಳಿ ಅಲ್ವಾ, ಹೇಳಿದ್ದನ್ನೇ ಹೇಳ್ತೀನಿ ಒಂದ್ 20 ಸತಿ ಅಂದ್ರೂ ನಿಮ್ಗೆ ತುಂಬಾ ಖುಷಿ ಕೇಳಲಿಕ್ಕೆ. ಇನ್ನ ಹೇಳಿ, ಇನ್ನ ಏನ್ ಮಾಡ್ದೆ ನನ್ ಮಗು ಅಂತ ಹೇಳ್ಬಿಟ್ಟು ನಾವೇನೆ ಕೆತ್ಕಿ ಅವ್ರ ಹತ್ರ ಇನ್ನ ಹೇಳಿದ್ದನ್ನೇ ಮತ್ತೆ ಮತ್ತೆ ಕೇಳಿಸ್ಕೊಂಡು ಸಂತೋಷ ಪಡ್ತೀವಿ. ಅಂದ್ರೆ ಯಾಕಂದ್ರೆ ನಮ್ಮ ಮಗು ಮೇಲೆ ನಮ್ಗೆ ಅಸೂಯೆ ಇಲ್ಲ ಅಲ್ವಾ. ಸೊ ನೋಡಿ ಅದಕ್ಕೆ ಮತ್ತೆ ನಿರ್ಮತ್ಸರಾಣಾಂ ಸತಾಂ ಅಂತ ಹೇಳ್ಬಿಟ್ಟು ನಮ್ಗೆ ಭಾಗವತಮಲ್ಲೂ ಸಹ ಶುರುವಲ್ಲೇ ಹೇಳ್ತಾರೆ. ಈ ಭಾಗವತವೂ ಅಷ್ಟೇ, ಯಾರಿಗೆ ಅಂತಂದ್ರೆ ಯಾರು ಮತ್ಸರವೇ ಇಲ್ವೋ ಅವ್ರಿಗೇನೆ ಈ ಭಾಗವತ ಅಂತಾನೂ ಸಹ ಅವರು ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಯಾರಿಗೆ ಅಸೂಯೆ ಇಲ್ಲವೋ ಅದನ್ನ ಶುರು ಮಾಡ್ತಾ ಇದಾರೆ ಭಗವಂತ. ಅಸೂಯೆ ಅಂತಲಿದ್ರೆ ನಾವು ಈ ಒಂದು ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇಲ್ಲಿ ಪ್ರತಿಯೊಂದನ್ನ ನೀವು ನೋಡ್ಕೊಂತ ಹೋದ್ರೆ ಒಂದೊಂದ್ರ ಬಗ್ಗೆನೂ ನೀವು 1 ಗಂಟೆಗಳ ಕಾಲ ಮಾತಾಡ್ಬೋದು, ಅಥವಾ ಅದಕ್ಕೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ. ಆ ತರ ಗುಣಗಳು ಇದು ಪ್ರತಿಯೊಂದು ಗುಣಗಳನ್ನು ಸಹ ಇದನ್ನ ನೀವು ಲೆವೆಲ್ 2 ಮತ್ತೆ ಭಕ್ತಿ ಶಾಸ್ತ್ರಿ ನಿಮ್ಮ ಭಕ್ತಿ ವೃಕ್ಷದಲ್ಲಿ ಇದನ್ನ ಡೀಟೇಲ್ ಆಗಿ ಚರ್ಚೆ ಮಾಡ್ತೀರಾ. ಯಾರೆಲ್ಲ ಅಂದ್ರೆ ಎಲ್ಲಾ ಭಕ್ತರಿಗೂ ಎಲ್ಲಾ ಗುಣಗಳಿದೆ, ಆದ್ರೆ ಒಂದೊಂದು ಭಕ್ತರಲ್ಲಿ ಇದು ಹೆಚ್ಚಾಗಿ ವ್ಯಕ್ತಪಡಿಸುತ್ತೆ. ಅವ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ನಮ್ಗೆ ಭಾಗವತಮಲ್ಲೂ ಅಷ್ಟೇನೆ ಈ ತರ ಗುಣಗಳೆಲ್ಲನೂ ಸಹ ಒಬ್ಬೊಬ್ಬ ಭಕ್ತರಲ್ಲಿ ಅದು ಹೆಚ್ಚೆಚ್ಚು ಕಾಣುತ್ತೆ. ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈಗ ಈ ಲೆವೆಲ್ 1 ಅಲ್ಲಿ ನಿಮ್ಗೆ ಜಸ್ಟ್ ಇದೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಪಕ್ಷಿ ನೋಟವನ್ನ ಮಾತ್ರ ಕೊಡ್ತಾ ಇರೋದು. ಸೊ ಇಲ್ಲಿ ನಾವು ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ಚಿತ್ರಕೇತು ಮಹಾರಾಜನ ನೋಡ್ತಾ ಇದೀವಿ. ಸೊ ಚಿತ್ರಕೇತು ಮಹಾರಾಜ ಅವರು ಈ ಒಂದು ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ. ಆಗ ಅವ್ರು ಏನನ್ನ ನೋಡ್ತಾರೆ ಅಂತಂದ್ರೆ, ಶಿವ ಅವರು ತನ್ನ ಮಡದಿಯಾದ ಪಾರ್ವತಿಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಅವರು ಭಾಗವತವನ್ನ ಋಷಿ ಮುನಿಗಳಿಗೆ ಹೇಳ್ತಾ ಇದ್ದಾರೆ ಅಲ್ವಾ. ಋಷಿ ಮುನಿಗಳೆಲ್ಲ ವೈರಾಗಿಗಳು ಅಲ್ವಾ, ಸರ್ವಸಂಗ ಪರಿತ್ಯಾಗಿಗಳು. ನೋಡಿ ಅವ್ರ ಮುಂದೆ ಶಿವ ತನ್ನ ತೊಡೆ ಮೇಲೆ ತನ್ನ ಪತ್ನಿಯನ್ನ ಕೂಡಿಸ್ಕೊಂಡು ಭಾಗವತಂ ಹೇಳ್ತಿದ್ರೆ ಹೆಂಗ್ ಅನ್ಸುತ್ತೆ ಅಲ್ವಾ. ಅದಕ್ಕೋಸ್ಕರ ಚಿತ್ರಕೇತು ಏನ್ ಮಾಡ್ತಾನೆ, ಅವನು ನಗಾಡ್ದಾಗ ಶಿವ ಏನು ಅವರು ಬೇಜಾರ್ ಮಾಡ್ಕೊಳೋದಿಲ್ಲ. ಆದ್ರೆ ಪಾರ್ವತಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇವನ್ ಯಾರು ಶಿವನನ್ನ ಅಲ್ವಾ. ಶಿವ ಅಂತಂದ್ರೆ ಅವರು ತ್ರಿಮೂರ್ತಿಗಳಲ್ಲಿ ಒಬ್ರು ಅಲ್ವಾ. ಆ 3 ಗುಣಾವತಾರದಲ್ಲಿ ಶಿವ ಅವರು ಶ್ರೇಷ್ಠರಾದವರು. ಇವರನ್ನ ಅಂದ್ರೆ ನಿಂದಿಸೋದ್ರಲ್ಲಿ ಇವನಿಗೇನು ಅಂತಹ ಒಂದು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಪಾರ್ವತಿಗೆ ತುಂಬಾ ಕೋಪ ಬಂದು, ನೀನು ಮುಂದಿನ ಜನ್ಮದಲ್ಲಿ ನೀನು ರಾಕ್ಷಸನಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ. ಸೊ ಚಿತ್ರಕೇತನು ಸಹ ಭಗವಂತನ ಭಗವದ್ ಭಕ್ತ. ಆ ಸಂಕರ್ಷಣ ರೂಪವನ್ನ ಅವನು ಕಣ್ಣಾರೆ ದರ್ಶನವನ್ನ ಪಡ್ಕೊಂಡಿದ್ದಾನೆ. ಭಗವಂತನ ಅನುಗ್ರಹಕ್ಕೆ ಒಳಗಾಗಿರೋನು ಚಿತ್ರಕೇತು ಮಹಾರಾಜ. ಸೊ ಅವನು ಕೆಳಗಡೆ ಇಳಿದ್ ಬಂದ್ಬಿಟ್ಟು ಅವರು ತಾಯಿ ಅಂತ ಹೇಳ್ಬಿಟ್ಟು ಪಾರ್ವತಿ ದೇವಿಗೆ ತಾಯಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಅವರು, ಆಯ್ತು ನೀವೇನ್ ಶಾಪವನ್ನ ಕೊಡ್ತಾ ಇದ್ದೀರಾ ಅದನ್ನ ನಾನು ಒಪ್ಕೋತಾ ಇದ್ದೀನಿ, ಆದ್ರೆ ನನಗೆ ಒಂದೇ ಒಂದು ವರವನ್ನ ಕೊಡಿ. ಏನು ಅಂತಂದ್ರೆ, ನಾನು ಎಂತಹದೇ ಒಂದು ಜನ್ಮದಲ್ಲಿ ಹುಟ್ಟಿದ್ರು ಸಹ ನಾನು ಭಗವದ್ ಭಕ್ತನಾಗಿರ್ಬೇಕು, ಕೃಷ್ಣನ ಭಕ್ತನಾಗಿರ್ಬೇಕು, ಅದನ್ನ ನೀವು ನನಗೆ ಅನುಗ್ರಹಿಸಿ ಅಂತ ಹೇಳ್ಬಿಟ್ಟು ಅಂದ್ರೆ ನಮಸ್ಕಾರ ಮಾಡ್ಬಿಟ್ಟು ಅವರು ಹೊರಟೋಗ್ತಾರೆ. ಆಗ ಶಿವ ಹೇಳ್ತಾರೆ, ಪಾರ್ವತಿ
ನೀನ್ ಎಷ್ಟು ಸುಂದರವಾಗಿದ್ಯಾ, ಆದ್ರೆ ನೋಡು ಕೃಷ್ಣನ ಭಕ್ತರು ಎಷ್ಟು ಸುಂದರವಾಗಿದೆ ನೋಡಿ, ಅವರ ನಡತೆ ಯಾವ ತರ ಇದೆ ಅಲ್ವಾ. ನೋಡಿ ಇಲ್ಲಿ ಇವಾಗ ಅವನ ಜೀವನನೇ ಇವಾಗ ಅಲ್ಲೋಲ ಕಲ್ಲೋಲ ಆಗೋಯ್ತು ಅಲ್ವಾ, ತಳಕ ಮಳಕ ಆಗೋಯ್ತು. ಅವನಿವಾಗ ಆ ಒಂದು ವಿಮಾನದಲ್ಲಿ ಅವನಿವಾಗ ಪರ್ಯಟನೆ ಮಾಡ್ತಾ ಇದ್ದಾನೆ ಸುಂದರ ಸ್ತ್ರೀಯರ ಜೊತೆ. ಆದ್ರೆ ಇವಾಗ ಏನಾಗೋಯ್ತು, ಅವನಿವಾಗ ರಾಕ್ಷಸನಾಗಿ ಹುಟ್ಟೋ ತರ ಬಂದ್ಬಿಡ್ತು, ಅಂತಹ ಜನ್ಮ ಬಂತು, ನೀಚ ಜನ್ಮ ಬಂತು ಅಲ್ವಾ. ಆದ್ರೂ ಸಹ ಅವನಿವಾಗ ಏನೇ ಒಂದು ಧೃತಿಗೆಡ್ತಾ ಇಲ್ಲ ಅವನು ಅಲ್ವಾ, ಏನನ್ನೋ ನಿಂದಿಸ್ತಾನೂ ಇಲ್ಲ ಅಲ್ವಾ. ಅದಕ್ಕೇನೆ ಶಿವ ಹೇಳ್ತಾರೆ ನೋಡು, ಭಗವಂತನ ಭಕ್ತರು ಯಾವ ತರ ಇರ್ತಾರೆ. ಹೌದು, ನೀನು ತುಂಬಾ ಸುಂದರಳಾಗಿದ್ಯಾ, ರೂಪದಲ್ಲಿ ತುಂಬಾ ಸುಂದರಳಾಗಿದ್ಯಾ ನೋಡು, ಭಗವಂತನ ಭಕ್ತರ ಮನಸ್ಸು ನೋಡು ಯಾವ ತರ ಇದೆ, ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಶಿವ ಹೇಳ್ತಾರೆ. ಇದನ್ನ ನಾವು ಡೀಟೇಲ್ ಆಗಿ ನಾವು ಭಾಗವತಮಲ್ಲಿ ನಾವು ತಿಳ್ಕೊತೀವಿ. ಸೊ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರೂ ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹು ಪ್ರಿಯನಾಗುತ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಇವಾಗ ಒಬ್ಬೊಬ್ರು ನಮ್ ಜೊತೆ ಇದ್ರೇನೆ ಅಥವಾ ನಮ್ಮ ಮನೇಲಿ ಇದ್ರೇನೆ ಅಷ್ಟೇ ಅವರ ಒಂದು ಏನು ಪ್ರೆಸೆನ್ಸೇ ನಮ್ಗೆ ಉದ್ವೇಗ ತಂದ್ಕೊಡ್ತಾ ಇರುತ್ತೆ ಅಲ್ವಾ. ಆದ್ರೆ ಯಾರು ಭಕ್ತಿಯನ್ನ ಮಾಡ್ತಾ ಇರ್ತಾರೆ, ಕೃಷ್ಣ ಭಕ್ತರು ಇರ್ತಾರಲ್ಲ, ಅವ್ರು ಯಾರಿಗೂ ಉದ್ವೇಗವನ್ನ ತಂದ್ಕೊಡೋದಿಲ್ಲ. ಮತ್ತೆ ಅವರು ಸಹ ಬೇರೆಯವರಿಂದ ಉದ್ವೇಗಕ್ಕೆ ಅವರು ಒಳಗಾಗೋದಿಲ್ಲ. ಇವಾಗ ನೋಡಿದ್ವಲ್ಲ ನಾವು ಚಿತ್ರಗೀತು ಮಹಾರಾಜ, ಅವನು ಉದ್ವೇಗಕ್ಕೆ ಒಳಗಾಗ್ಲೇ ಇಲ್ಲ, ಅವನು ಆರಾಮಾಗಿದ್ದಾನೆ ಅಲ್ವಾ. ಆಯ್ತು, ಇದು ಭಗವಂತನ ಒಂದು ಯೋಜನೆ ಅಂತ ಅನ್ಕೊಂಡು ಅದನ್ನ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಅಲ್ವಾ. ಮತ್ತೆ ಸುಖ ಮತ್ತೆ ದುಃಖಗಳಲ್ಲಿ ಭಯ ಆತಂಕಗಳಲ್ಲಿ ಸಮಚಿತ್ತತೆಯನ್ನ ಉಳಿಸ್ಕೊತಾರೆ. ಯಾಕೆ ಈ ಸಮಚಿತ್ತತೆ ಅನ್ನೋದು ತುಂಬಾ ಮುಖ್ಯ? ಭಕ್ತಿ ಮಾಡೋದಕ್ಕೆ ಸಮಚಿತ್ತತೆ ಅನ್ನೋದು ತುಂಬಾ ಮುಖ್ಯ. ಇವಾಗ ನೋಡಿ, ನಮ್ಗೆ ತುಂಬಾ ಹುಷಾರಿರೋದಿಲ್ಲ, ಜ್ವರ ಬರ್ತಾ ಇರುತ್ತೆ, ತಲೆನೋವಿರುತ್ತೆ ಅಲ್ವಾ. ಅಂತ ಸ್ಥಿತಿಲಿ ನಮ್ಗೆ ಭಗವಂತನ ನಾಮಸ್ಮರಣೆ ಮಾಡ್ಕೋಬೇಕಂದ್ರೆ ಆಗದೇ ಇಲ್ಲ ಅಲ್ವಾ. ಎಷ್ಟು ಕಷ್ಟ ಆಗುತ್ತೆ. ಅಯ್ಯೋ, ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಡೋದ ಬೇಡಪ್ಪ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಮತ್ತೆ ಅದೇ ನಮ್ಗೆ ಇವಾಗ ಏನಂದ್ರೆ ಹಬ್ಬ ಹರಿದಿನ ಬಂದ್ರೆ ಆ ಒಂದು ಸಂತೋಷದಲ್ಲಿ ನಮ್ಗೇನಾಗುತ್ತೆ, ಸಮಯನೇ ಇರೋದಿಲ್ಲ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ಲಿಕ್ಕೆ. ಅದಕ್ಕೇನೆ ಈ ಸಮಚಿತ್ತತೆ ಅನ್ನೋದು ತುಂಬಾ ಮುಖ್ಯ. ಆ ಸಮಚಿತ್ತದಲ್ಲಿ ಇದ್ರೆ ಏನಾಗುತ್ತೆ, ನಾವು ಈ ಒಂದು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಸುಖ ಮತ್ತೆ ದುಃಖ ಭಯ ಆತಂಕಗಳಲ್ಲಿ ಯಾರು ಸಮಚಿತ್ತನಾಗಿರ್ತಾರೋ ಅವರು ನನಗೆ ಪ್ರಿಯನಾಗಿರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ನಾವ್ ಇಲ್ಲಿ ಯಾರನ್ನ ನೋಡ್ತಾ ಇದೀವಿ? ಸುಧಾಮನನ್ನ ನೋಡ್ತಾ ಇದೀವಿ ಅಲ್ವಾ. ಸೊ ಎಲ್ಲರಿಗೂ ಸಹ ಸುಧಾಮನ ಕಥೆ ಗೊತ್ತಿದೆ. ಸೊ ಸುಧಾಮ ಕೃಷ್ಣನ ಬಾಲ್ಯ ಗೆಳೆಯ ಅಲ್ವಾ. ಇಬ್ರು ಒಂದೇ ಗುರುಕುಲದಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ. ವಿದ್ಯಾಭ್ಯಾಸ ಮುಗಿಸಿದ್ಮೇಲೆ ಕುಚೇಲ ಅವನು ತನ್ನ ಗ್ರಾಮಕ್ಕೆ ಹೋಗ್ತಾನೆ. ಆದ್ರೆ ತುಂಬಾ ಅವನು ಬಡವ ಆಗಿರ್ತಾನೆ ಅಲ್ವಾ. ತಿನ್ಲಿಕ್ಕೂ ಸಹ ಅವನ ಹತ್ರ ಗತಿ ಇರೋದಿಲ್ಲ, ಬಟ್ಟೆನೂ ಸಹ ಹರಿದೋಗಿರೋದಿರುತ್ತೆ, ಮತ್ತೆ ಮಕ್ಳಿಗೂ ಸಹ ಸಮಯಕ್ಕೆ ಊಟ ಕೊಡ್ಲಿಕ್ಕೂ ಆಗೋದಿಲ್ಲ, ದಿನಕ್ಕೆ ಒಂದೊತ್ತು ಊಟನೂ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ಬ್ರಾಹ್ಮಣ ವೃತ್ತಿಯನ್ನ ಮಾಡ್ತಾ ಇದ್ದಾನೆ. ಅವನು ಯಾವಾಗ್ಲೂ ಭಗವಂತನ ಧ್ಯಾನದಲ್ಲೇನೆ ಅವನು ನಿರತನಾಗಿರ್ತಾನೆ. ಅವನಿಗೆ ಏನೋ ಒಂದು ಹೆಚ್ಚು ಹೋಗಿ ಹಣ ಸಂಪಾದನೆ ಮಾಡ್ಕೊಂಡ್ ಬರ್ಬೇಕು ಅಂತ ಅವನಿಗೆ ಇಲ್ಲ. ಒಂದು ಗುಡಿಸ್ಲು ಸಹ ಮುರುಕುಲು ಗುಡಿಸ್ಲಲ್ಲಿ ಇರ್ತಾನೆ. ತನ್ನ ಹೆಂಡತಿಯ ಒತ್ತಾಯದ ಮೇಲೆಗೆ ಅವನು, ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಲ್ವರಿ ಕೃಷ್ಣ ನನ್ನ ಗೆಳೆಯ ಅಂತ ಹೇಳ್ಬಿಟ್ಟು, ಅವ್ನ್ ನೋಡಿದ್ರೆ ದ್ವಾರಕಾಧೀಶ, ನೀವ್ ಯಾಕೆ ಅವನ ಹತ್ರ ಹೋಗ್ಬಿಟ್ಟು ನಮ್ಮ ಪರಿಸ್ಥಿತಿಯನ್ನ ಹೇಳ್ಬಿಟ್ಟು ನಮ್ಗೊಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡು ಅಂತ ಯಾಕೆ ಕೇಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಒತ್ತಾಯ ಮಾಡ್ತಿರ್ತಾಳೆ ಹೆಂಡತಿ. ಅವಾಗ ಹೆಂಡತಿಯ ಒತ್ತಾಯಕ್ಕೋಸ್ಕರ ಅವನು ಕೃಷ್ಣನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾನೆ. ಸೊ ಕೃಷ್ಣನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಬರೇ ಕೈಲಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮುಷ್ಟಿ ಅವಲಕ್ಕಿಯನ್ನು ಅವನು ತಗೊಂಡ್ ಹೋಗ್ತಾನೆ ಅಲ್ವಾ. ಸೊ ಅಲ್ಲಿ ಕೃಷ್ಣನಿಗೆ ಆ ಕುಚೇಲ ಬಂದಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣನೇ ಓಡೋಡಿ ಬರ್ತಾನೆ ಅಲ್ವಾ. ನಾವು ನೋಡಿದ್ವಿ, ದ್ವಾರಪಾಲಕರು ಸಹ ಬಿಡೋದೇ ಇಲ್ಲ. ಇದೇನಿದು ಈ ತರ ಚಿಂದಿ ಬಟ್ಟೆ ಹಾಕೊಂಡ್ರು ಕೃಷ್ಣನ ಭೇಟಿ ಮಾಡ್ಲಿಕ್ಕೆ ಬರೋದಾ, ನೀನನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣನಿಗೆ ಈ ವಿಷಯ ಗೊತ್ತಾಗಿದ ತಕ್ಷಣನೇ ಅವ್ರು ಓಡೋಡಿ ಬರ್ತಾರೆ. ಓಡೋಡಿ ಬಂದು ಆಲಿಂಗನ ಮಾಡ್ತಾರೆ. ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಷ್ಟು ಉಪಚಾರ ಮಾಡ್ತಾರೆ ಅಲ್ವಾ. ಅವನು ದೇವೋತ್ತಮ ಪರಮ ಪುರುಷ, ಕಾಲನ್ನ ತೊಳಿತಾರೆ. ಮತ್ತೆ ರುಕ್ಮಿಣಿ ಮಾತೆ, ಲಕ್ಷ್ಮೀ ಮಾತೆ ಅಲ್ವಾ, ಅವರು ಬೀಸಣಿಗೆಯಿಂದ ಅವ್ರಿಗೆ ಉಪಚಾರ ಮಾಡ್ತಾರೆ ಅಲ್ವಾ. ಈ ತರ ಕುಚೇಲನನ್ನ ಅವರು ನೋಡ್ಕೋತಾರೆ. ಅದಾದ್ಮೇಲೆ ಕುಚೇಲ ಅವನು ಏನಕ್ ಬಂದಿದೀನಿ ಅಂತಾನೂ ಹೇಳೋದಿಲ್ಲ ಅಲ್ವಾ. ಮತ್ತೆ ಕೃಷ್ಣನೇ ನನಗೇನೋ ಒಂದು ತಗೊಂಬಂದಿದ್ಯಾ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದಕ್ಕೆ ಅವನು ಅವಲಕ್ಕಿಯನ್ನ ಅವನೇ ಇಸ್ಕೊಂಡು ಅವಲಕ್ಕಿಯನ್ನ ಅವನು ತಿಂತಾನೆ ಅಲ್ವಾ. ಅಂದ್ರೆ ಕುಚೇಲ ಏನಕ್ ಬಂದಿದ್ದಾನೆ ಅಂತಾನೂ ಹೇಳೋದಿಲ್ಲ. ಮತ್ತೆ ವಾಪಸ್ಸು ಅವನು ತನ್ನ ಮನೆಗೆ ಹೋದಾಗ ಆ ಮನೆಯ ಜಾಗದಲ್ಲಿ ಏನಿರುತ್ತೆ, ಒಂದು ದೊಡ್ಡ ಅರಮನೆ ಆಗಿರುತ್ತೆ ಅಲ್ವಾ. ಮತ್ತೆ ಅವರ ಎಲ್ಲ ತೊಂದರೆಗಳು ಸಹ ನಿವಾರಣೆಯಾಗಿ ಈಗ ಅವರು ಶ್ರೀಮಂತರಾಗಿರ್ತಾರೆ. ಸೊ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅವನು ಇವಾಗ ಆ ಶ್ರೀಮಂತಿಗೆ ಬಂದ ಮೇಲೂ ಸಹ ಅವನು ಭಗವಂತನ ನಾಮಸ್ಮರಣೆಯಲ್ಲೇ ಅವನು ತನ್ನನ್ನ ತಾನು ತೊಡಗಿಸ್ಕೊಂಡಿರ್ತಾನೆ. ಹಿಂದೆ ಅವನು ಗುಡಿಸಲಲ್ಲಿ ಇದ್ದಾಗ ಹೇಗಿದ್ನೋ ಈಗ ಅರಮನೆಯಲ್ಲಿ ಇದ್ದಾಗ್ಲೂ ಸಹ ಹಾಗೆ ಇದ್ದಾನೆ ಅವನು. ಅಂದ್ರೆ ಅವನು ಸಮಚಿತ್ತನಾಗಿದ್ದಾನೆ. ಅವನಿಗೆ ಇವಾಗ ಕಷ್ಟ ಸುಖ ಎಲ್ಲವೂ ಸಹ ಒಂದೇ ಈ ಸುಧಾಮನಿಗೆ. ಸೊ ಅವನು ಇವಾಗ ಇಷ್ಟು ಶ್ರೀಮಂತಿಗೆ ಬಂತು ಅಂತ ಮರ್ತ ಹೋಗಿ ಆ ವೈಭವದಲ್ಲಿ ಅವನು ಮುಳುಗೋಗೋದಿಲ್ಲ. ಅವನು ಭಕ್ತಿಯನ್ನ ಮಾಡಿ ಅವನು ಭಗವಂತನ ಲೋಕಕ್ಕೆ ಹೋಗ್ತಾನೆ.
ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅನಪೇಕ್ಷ ಶುಚಿರ್ದಕ್ಷಃ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಸ್ಸ ಮೇ ಪ್ರಿಯಃ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡೆದ ಭಕ್ತನು ನನಗೆ ಬಹುಪ್ರಿಯನು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಸುಧಾಮ ಹಾಗೆ ಅಲ್ವಾ, ಅವನು ಯಾವ ಫಲಕ್ಕೂ ಅವನು ಶ್ರಮನೆ ಪಡ್ತಾ ಇಲ್ಲ, ಮತ್ತೆ ಅವನಿಗೇನು ಚಿಂತನೆ ಇಲ್ಲ. ಇದೇನಿದು ಮುರುಕು ಬಿದ್ದಿರುವಂತಹ ಗುಡಿಸಲಿದೆ, ತಿನ್ಲಿಕ್ಕೂ ಸಹ ಗತಿ ಇಲ್ಲ, ಚಿಂದಿ ಬಟ್ಟೆ ಹಾಕೊಂಡಿದ್ದಾರೆ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಏನು ಇಲ್ಲ. ಅವನು ಯಾವಾಗ್ಲೂ ಹರಿನಾಮ ಸ್ಮರಣೆಯಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡಿದ್ದಾನೆ. ನಾವಿಲ್ಲಿ ನೋಡ್ತಾ ಇದೀವಿ ಅಲ್ವಾ, ಎಷ್ಟು ಚಿಂದಿ ಬಟ್ಟೆ ಹಾಕೊಂಡಿದ್ದಾರೆ, ಆದ್ರೂ ಸಹ ಅವನಿಗೆ ಯಾವುದೇ ಒಂದು ಯೋಚನೆ ಇಲ್ಲ. ಅವನಿಗೆ ಹರಿನಾಮದಲ್ಲೇನೆ ಅವನು ಆತ್ಮದಲ್ಲೇನೆ ಅವನು ಸಂತೋಷವನ್ನ ಪಡ್ತಾ ಇದ್ದಾನೆ. ಭಗವಂತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಇಂತಹ ಭಕ್ತ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು. ಮತ್ತೆ ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ, ಇವ್ರು ಯಾರು ಅಂತ ಗೊತ್ತಾ? ಪ್ರಹ್ಲಾದ್ ಮಹಾರಾಜ ಅಲ್ವಾ. ನೋಡಿ ಪ್ರಹ್ಲಾದ ಮಹಾರಾಜ ಅವನ್ಗೆ ಏನ್ ಮಾಡ್ತಾ ಇದಾರೆ ಇಲ್ಲಿ, ಅವ್ರ ತಂದೆನೆ ಅಲ್ವಾ, ಅಂದ್ರೆ ತನ್ನ ಸ್ವಂತ ಮಗನಿಗೆ ಅವರು ಸಾಯಿಸ್ಲಿಕ್ಕೆ ನೋಡ್ತಾ ಇದಾರೆ, ಹಲವಾರು ವಿಧದಿಂದ ಅವನನ್ನ ಸಾಯಿಸ್ಲಿಕ್ಕೆ ನೋಡ್ತಾ ಇದಾರೆ. ಆದ್ರೆ ಪ್ರಹ್ಲಾದನಿಗೆ ಒಂದು ಚೂರುನು ಚಿಂತೆ ಇಲ್ಲ ಅಲ್ವಾ. ಇವಾಗ ನಮ್ಗೆನೆ ಇವಾಗ ಏನೋ ಇಲ್ಲಿ ಯುದ್ಧ ನಡೀತಾ ಇದೆ ಅಂದ್ರೆ ನಮ್ಗೆನೆ ಆತಂಕ, ಅಯ್ಯೋ ನಮ್ಮ ಮನೆಗೆ ಗ್ಯಾಸ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ ನಾವಿರ್ತೀವಿ ಅಲ್ವಾ. ನೋಡಿ ಅವ್ನಿಗೆ ಏನೋ ಆತಂಕನೇ ಇಲ್ಲ ಅಲ್ವಾ. ಸೊ ಅವನು ಹರಿನಾಮದಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡಿದ್ದಾರೆ. ಏನಾದ್ರೆ ಆಗ್ಲಿ ಅಲ್ವಾ, ಹರಿ ನನ್ನನ್ನ ಕಾಪಾಡ್ತಾರೆ, ನನಗೆ ಉಳಿಬೇಕಂದ್ರೆ ಹರಿ ಕಾಪಾಡ್ತಾರೆ, ಇಲ್ಲ ಅಂತಂದ್ರೆ ಭಗವಂತ ಅವರು ನನ್ನನ್ನ ಕರ್ಕೊಂತಾರೆ ಅಂತ ಹೇಳ್ಬಿಟ್ಟು ನೋಡಿ ಅವನು ಹರಿನಾಮದಲ್ಲಿ ಅವನು ತನ್ನನ್ನ ತಾನು ತೊಡಗಿಸ್ಕೊಂಡಿದ್ದಾನೆ. ಅದನ್ನ ನಮ್ಗೆ ಇಲ್ಲಿ ಮುಂದೆ ಹೇಳ್ತಾ ಇದಾರೆ. ಯೋ ನರುಷ್ಯತಿ ನದ್ವೇಷ್ಟಿ ನಾಶೋಚತಿ ನಾ ಕಾಂಕ್ಷತಿ ಶುಭ ಅಶುಭ ಪರಿತ್ಯಾಗಿ ಭಕ್ತಿ ಮಾನ್ಯಸ್ಸೆ ಸಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭ ಅಶುಭಗಳನ್ನ ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹುಪ್ರಿಯನು ಅಂತ ಹೇಳ್ತಾರೆ. ನೋಡಿ ಯಾವಾಗ ಸಮಚಿತ್ತದಲ್ಲಿ ಇರ್ಬೇಕು. ಸಮಚಿತ್ತದಲ್ಲಿದ್ರೆ ಕೃಷ್ಣನಿಗೆ ಅವ್ರು ತುಂಬಾ ಇಷ್ಟ. ಯಾಕಂದ್ರೆ ಅವಾಗಷ್ಟೇನೆ ಅವ್ರು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದು. ಇವಾಗ ಅಕಸ್ಮಾತ್ ಪ್ರಹ್ಲಾದ ಮಹಾರಾಜನಿಗೆ ಅಯ್ಯೋ ನಾನು ಸತ್ತೋಗ್ತೀನಿ, ನನ್ಗೆ ಇವಾಗ ಆನೆ ಬಂದು ತುಳಿದ್ಬಿಟ್ರೆ ಅಥವಾ ವಿಷ ಕೊಡ್ತಾ ಇದಾರೆ, ವಿಷ ನಾನು ತಗೊಂಡ್ಬಿಟ್ರೆ ನಾನು ಸತ್ತೋದ್ರೆ ಅಂತ ಹೇಳಿ ಅಂದ್ರೆ ಅವ್ರಿಗೆ ಭಗವಂತನ ನಾಮಸ್ಮರಣೆ ಎಲ್ಲಿ ಮಾಡ್ಲಿಕ್ಕೆ ಆಗುತ್ತೆ, ಆಗದೇ ಇಲ್ಲ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಈ ತರ ಎಂತಹದೇ ಒಂದು ಸಮಯದಲ್ಲಿ ಹರ್ಷ ಇದ್ದಾಗ್ಲೂನು ಅಥವಾ ದುಃಖ ಇದ್ದಾಗ್ಲೂನು ಅಥವಾ ಅಲ್ಲಿ ಶುಭ ಇದೆಯೋ ಅಶುಭ ಇದೆಯೋ ಎಂತಹ ಒಂದು ಸ್ಥಿತಿಯಲ್ಲೂ ಸಹ ಯಾರು ಶೋಕಿಸೋದಿಲ್ವೋ ಅಂತಹವರು ನನಗೆ ತುಂಬಾ ಪ್ರಿಯರಾದವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವ್ರು ಯಾರು, ಇವ್ರ ಬಗ್ಗೆ ಗೊತ್ತಾ? ಅಂಬರೀಷ ಮಹಾರಾಜ ಅಲ್ವಾ. ಅಂಬರೀಷ ಮಹಾರಾಜನ ನಾವು ಯಾವ್ದಕ್ಕೆ ಉದಾಹರಣೆ ಕೊಡ್ತೀವಿ? ಮಾತಾಜಿ ಅವಾಗ್ಲೇ ಹೇಳ್ತಿದ್ರಲ್ಲ, ನವವಿಧ ಭಕ್ತಿಗೆ ಕೊಡ್ತೀವಿ. ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ, ಪಾದ ಸೇವನ, ಅರ್ಚನಾ, ವಂದನಾ, ದಾಸ್ಯ, ಸಖ್ಯಂ, ಆತ್ಮ ನಿವೇದನ. ಈ 9 ಮಾಡಿರುವಂತಹ ಭಕ್ತ ಯಾರು ಅಂದ್ರೆ ಅಂಬರೀಷ ಮಹಾರಾಜ ಅಲ್ವಾ. ಅವನ ಶುದ್ಧ ಭಕ್ತಿ ನೋಡಿ, ಅವನು ಮಹಾರಾಜ ಅಂದ್ರೆ ಎಷ್ಟು ಭೋಗೈಶ್ವರ್ಯಗಳು ಅವನ ಹತ್ರ ಇರುತ್ತೆ ಅಲ್ವಾ. ಎಲ್ಲವನ್ನ ಅವನು ಭೋಗಿಸ್ಬೋದು. ಆದ್ರೆ ಅವನು ಎಲ್ಲವನ್ನ ತನ್ನ ತನು ಮನ ಧನ ಎಲ್ಲ ಸರ್ವ ಇಂದ್ರಿಯಗಳನ್ನು ಸಹ ಭಗವಂತನ ಸೇವೆಗೆ ಅವನು ಉಪಯೋಗಿಸ್ತಾ ಇದ್ದಾನೆ. ಅವನ ಶುದ್ಧ ಭಕ್ತಿಯನ್ನ ನೋಡ್ಬಿಟ್ಟು ಭಗವಂತ ಅವನ ರಕ್ಷಣೆಗೆ ಸುದರ್ಶನ ಚಕ್ರವನ್ನೇ ಕೊಟ್ಟಿದ್ರು. ಅವರು ಏಕಾದಶಿ ವ್ರತ ಮಾಡ್ತಾ ಇದ್ದಾರೆ, ಮಾಡದ್ಮೇಲೆ ನೆಕ್ಸ್ಟ್ ಡೇ ಪಾರಾಯಣ ಮಾಡ್ಬೇಕು ಅಲ್ವಾ. ದ್ವಾದಶಿಯಲ್ಲಿ ಒಂದು ಸಮಯ ಇರುತ್ತೆ, ಆ ಸಮಯದ ಒಳಗಡೆ ಅವರು ಆ ಏಕಾದಶಿ ವ್ರತವನ್ನ ಮುಗಿಸ್ಬೇಕು. ಅವರು ನಿರ್ಜಲ ಮಾಡಿದ್ರೆ ಅವರು ಒಂದು ಸ್ವಲ್ಪ ನೀರನ್ನ ಕುಡಿಬೇಕು, ಅಕಸ್ಮಾತ್ ಸಜ್ಜಲ ಮಾಡಿದ್ರೆ ಒಟ್ನಲ್ಲಿ ಅವರು ಏನಾದ್ರೂ ಒಂದು ತಿನ್ಬೇಕಾಗತ್ತೆ. ತಿಂದ್ರೆ ಅಷ್ಟೇನೆ ಅವ್ರಿಗೆ ಇಲ್ಲಿ ಆ ಒಂದು ಏಕಾದಶಿಯ ಫಲದ ಏಕಾದಶಿ ವ್ರತದ ಫಲ ಸಿಗುತ್ತೆ ಅವ್ರಿಗೆ. ಆದ್ರೆ ಅದೇ ಸಮಯಕ್ಕೆ ಇನ್ನೇನು ಆ ಗಳಿಗೆ ಬರ್ತಾ ಇದೆ, ಅವರು ವ್ರತವನ್ನ ಮುಗಿಸ್ಬೇಕು, ಅಷ್ಟೊತ್ತಿಗೆ ದೂರ್ವಾಸ ಮುನಿ ಬಂದ್ಬಿಡ್ತಾರೆ. ಯಾರೇ ಅತಿಥಿ ಬಂದ್ರೆ ಅತಿಥಿ ಸತ್ಕಾರ ಮಾಡ್ದಲೆ ನಾವು ತಿನ್ಬಾರ್ದು ಅಲ್ವಾ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಆಯ್ತು ಅಂತ ಹೇಳ್ಬಿಟ್ಟು ದೂರ್ವಾಸ ಮುನಿಗೆ ನಿಮ್ಗೆ ಇವಾಗ ನೀವು ಸ್ನಾನ ಮಾಡ್ಕೊಂಡ್ ಬನ್ನಿ, ನಿಮ್ಗೆ ನಾನು ಭೋಜನವನ್ನ ಏರ್ಪಡಿಸ್ತೀನಿ, ಪ್ರಸಾದವನ್ನ ಏರ್ಪಡಿಸ್ತೀನಿ ಅಂತ ಹೇಳ್ತಾರೆ. ಸೊ ದೂರ್ವಾಸ ಮುನಿ ಸ್ನಾನಕ್ಕೆ ಹೋದವ್ರು ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಇಲ್ಲಿ ನೋಡಿದ್ರೆ ಆ ಗಳಿಗೆ ಏಕಾದಶಿಯ ಗಳಿಗೆ ಅದು ಮೀರಿ ಅದು ಪಾರಾಯಣದ ಸಮಯ ಮುಗಿತಾ ಇದೆ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಅವರ ರಾಜ ಏನು ಪುರೋಹಿತರನ್ನ ಕೇಳ್ತಾರೆ, ನಾನು ಏನ್ ಮಾಡ್ಲಿ ಈಗ, ನಾನು ಇವಾಗ ಏನಾದ್ರು ತಿಂದ್ಬಿಟ್ರೆ ನಾನು ಅತಿಥಿಗೆ ಅವಮಾನ ಮಾಡ್ದಂಗ ಆಗತ್ತೆ, ಏನ್ ಮಾಡ್ಬೇಕು ಅಂದಾಗ, ಸರಿ ನೀವು ನಿರ್ಜಲ ಏಕಾದಶಿ ಮಾಡಿರೋದ್ರಿಂದ ನೀವು ಒಂದು ತೊಟ್ಟು ಭಗವಂತನ ನೀರಿನ ಪ್ರಸಾದವನ್ನ ನೀವು ಅಂದ್ರೆ ನೀರಿನ ತೀರ್ಥವನ್ನ ನೀವು ತಗೊಳ್ಳಿ, ಅವಾಗ ನಿಮ್ಗೇನಾಗತ್ತೆ ಏಕಾದಶಿ ವ್ರತವನ್ನ ಮುಗಿಸ್ದಂಗೂ ಆಗತ್ತೆ, ಮತ್ತೆ ಇಲ್ಲಿ ಅತಿಥಿಗೂ ಸಹ ನೀವು ಅವಮಾನ ಮಾಡ್ದಂಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಒಂದು ತೊಟ್ಟು ನೀರನ್ನ ಅಂದ್ರೆ ತೀರ್ಥವನ್ನ ಸ್ವೀಕರಿಸ್ತಾರೆ. ಅಷ್ಟೊತ್ತಿಗೆ ದೂರ್ವಾಸ ಮುನಿ ಬರ್ತಾರೆ. ಅವ್ರಿಗೆ ತುಂಬಾ ಕೋಪ ಬರುತ್ತೆ, ನೀನು
ಅತಿಥಿಗೆ ಅವಮಾನ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವ್ರು ಮೊದ್ಲೇ ಕೋಪ, ನಮಗ್ ಗೊತ್ತಿದೆಯಲ್ಲೋ ದೂರ್ವಾಸ ಮುನಿ ಕೋಪಕ್ಕೆ ಹೆಸರುವಾಸಿ. ಅವ್ರೇನ್ ಮಾಡ್ತಾರೆ, ತಮ್ಮ ಶಿಕೆಯಿಂದ ಒಂದು ಕೂದಲನ್ನ ತಗೊಂಡ್ಬಿಟ್ಟು ಅದನ್ನ ನೆಲಕ್ಕೆ ಒಡೆದು ಅದರಿಂದ ಒಂದು ಬ್ರಹ್ಮ ರಾಕ್ಷಸನನ್ನ ಸೃಷ್ಟಿ ಮಾಡ್ತಾರೆ. ನೀನು ಈ ಅಂಬರೀಷ ಮಹಾರಾಜನನ್ನ ನುಂಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ಸುದರ್ಶನ ಚಕ್ರವನ್ನ ಭಗವಂತ ಕೊಟ್ಟಿರ್ತಾರಲ್ವಾ ರಕ್ಷಣೆ ಮಾಡ್ಲಿಕ್ಕೆ ಅಂಬರೀಷ ಮಹಾರಾಜನಿಗೆ. ಆ ಸುದರ್ಶನ ಚಕ್ರ ಏನ್ ಮಾಡುತ್ತೆ, ಆ ಬ್ರಹ್ಮ ರಾಕ್ಷಸನನ್ನ ಸಾಯಿಸ್ಬಿಡುತ್ತೆ. ಅದಾದ್ಮೇಲೆ ಆ ಸುದರ್ಶನ ಚಕ್ರ ದೂರ್ವಾಸ ಮುನಿನ ಇವಾಗ ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ದೂರ್ವಾಸ ಮುನಿ ಏನ್ ಮಾಡ್ತಾ ಇದಾರೆ, ಅವ್ರು ಇವಾಗ ಆ ಸುದರ್ಶನ ಚಕ್ರದಿಂದ ಅವ್ರು ಕಾಪಾಡ್ಕೊಳ್ಲಿಕ್ಕೋಸ್ಕರ ಅವರು ಎಲ್ಲ ಕಡೆ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಅವರು ಬ್ರಹ್ಮನ ಲೋಕಕ್ಕೆ ಬರ್ತಾರೆ, ಬ್ರಹ್ಮನನ್ನ ಕಾಪಾಡು ಅಂತ ಹೇಳ್ತಾರೆ, ನನ್ ಕೈಲಾಗೋದಿಲ್ಲ ಅಂತ ಹೇಳ್ತಾರೆ. ಶಿವನ ಹತ್ರ ಬರ್ತಾರೆ, ಶಿವ ನನ್ ಕೈಲಾಗೋದಿಲ್ಲ ಅಂತ ಹೇಳ್ತಾರೆ. ವಿಷ್ಣುವಿನ ಹತ್ರ ಬರ್ತಾರೆ, ವಿಷ್ಣು ಹೇಳ್ತಾರೆ, ಹೌದು ಸುದರ್ಶನ ಚಕ್ರ ನನ್ನ ಆಯುಧ, ಆದ್ರೆ ನಾನ್ ನಿನ್ಗೆ ಕಾಪಾಡ್ಲಿಕ್ಕೆ ಆಗೋದಿಲ್ಲ, ಸೊ ನೀನು ನನ್ನ ಭಕ್ತನ ಹತ್ರನೇ ಹೋಗು, ಅವನ್ ಬೇಕಾದ್ರೆ ನನ್ನ ಕಾಪಾಡ್ಬೋದು ಅಂತ ಹೇಳಿದಾಗ ಮತ್ತೆ ಅವರು ವಾಪಸ್ಸು ಅಂಬರೀಷ ಮಹಾರಾಜನ ಹತ್ರ ಬಂದು ಕಾಲಿಗೆ ಬೀಳ್ತಾರೆ. ಸೊ ಕಾಲಿಗೆ ಬಿದ್ದಾಗ ಅಂಬರೀಷ ಮಹಾರಾಜ ಅವರು ಸುದರ್ಶನ ಚಕ್ರಕ್ಕೆ ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ನಾನು ಅಂದ್ರೆ ನನ್ನ ಜೀವನದಲ್ಲಿ ನಾನು ಶ್ರದ್ಧಾ ಭಕ್ತಿಯಿಂದ ಭಗವಂತನಿಗೆ ನಾನು ಸೇವೆಯನ್ನ ಮಾಡಿದೀನಿ ಅಂತಂದ್ರೆ ನೀನು ಈ ದುರ್ವಾಸಮನಿಗೆ ಏನು ಮಾಡ್ಬೇಡ, ನೀನು ಹೊರಟೋಗು ಅಂತ ಕೇಳ್ಕೊತಾರೆ. ಆಗ ಸುದರ್ಶನ ಚಕ್ರ ದುರ್ವಾಸಮನಿಗೆ ಏನು ಮಾಡೋದಿಲ್ಲ, ಹೊರಟೋಗುತ್ತೆ. ನೋಡಿ, ಅಂದ್ರೆ ದುರ್ವಾಸ ಮುನಿಯನ್ನ ಅವ್ರು ಕಾಪಾಡ್ತಾರೆ. ತನ್ನನ್ನ ಸಾಯಿಸ್ಲಿಕ್ಕೆ ಬಂದಿರುವಂತಹ ವ್ಯಕ್ತಿಯನ್ನು ಸಹ ಕಾಪಾಡುವಂತಹ ಮನಸ್ಥಿತಿ ಭಕ್ತರಿಗಿರುತ್ತೆ ಅಲ್ವಾ. ಅದನ್ನೇ ನಮ್ಗೆ ಇವಾಗ ಕೃಷ್ಣ ಮುಂದೆ ಹೇಳ್ತಾ ಇದ್ದಾರೆ. ಸಮಶತ್ರೌಚ ಮಿತ್ರೇ ಚ. ನೋಡಿ, ಶತ್ರು ಮತ್ತೆ ಮಿತ್ರ ಇಬ್ರು ಒಂದೇ ತರ ನೋಡೋರು ಅಲ್ವಾ. ಎಷ್ಟು ಕಷ್ಟ, ನಮ್ಮನ್ನೇ ಸಾಯಿಸಕ್ಕೆ ಬಂದಿರೋರ್ಗೆ ನಾವು ಪ್ರಾಣ ಭಿಕ್ಷೆಯನ್ನ ಕೊಡ್ತೀವಿ ಅಂತಂದ್ರೆ ಯಾವ ತರ ಅಲ್ವಾ. ಇವಾಗ ನಾವಾಗಿದ್ರೆ ಹಾ ನೀನ್ ಸಾಯಿಸ್ಬಿಡಿ, ನನ್ನನ್ನ ಸಾಯಿಸಕ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಭಗವಂತನ ಭಕ್ತರು ಯಾವ ತರ ಇರ್ತಾರೆ, ಸಮಶತ್ರೌಚ ಮಿತ್ರೇ ಚ ತಥಾ ಮಾನ ಅಪಮಾನಯೋಹೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರ ಮತಿ ಭಕ್ತಿ ಮಾನ್ಮೇ ಪ್ರಿಯೋ ನರಹ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ ಶೀತೋಷ್ಣಗಳಲ್ಲಿ ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನು ಉಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು, ನನಗೆ ಬಹು ಪ್ರಿಯನಾದವನು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೌನಿ ಆದವನು ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಏನಪ್ಪಾ, ಭಗವಂತನ ಭಕ್ತರೆಲ್ಲ ಮೌನವಾಗಿರ್ತಾರೆ ಅಂತಂದ್ರೆ ಅವರು ಪ್ರಜಲ್ಪ ಮಾಡೋದಿಲ್ಲ. ಈ ಒಂದು ಅಂದ್ರೆ ಗ್ರಾಮ್ಯ ಕಥೆ ಅಂತ ನಾವ್ ಏನ್ ಹೇಳ್ತೀವಿ ಅಲ್ವಾ, ಅವ್ರ ಮನೇಲಿ ಏನ್ ಮಾಡಿದ್ರು, ಮತ್ತೆ ಅವ್ರ ಮನೇಲಿ ಏನು ಅಂದ್ರೆ ಅತ್ತೆ ಸೊಸೆಗೆ ಏನ್ ಜಗಳ ಆಯ್ತು, ಅಥವಾ ಇನ್ನೇನ್ ತಗೊಂಡ್ ಬಂದ್ರಿ, ಯಾವ ಹೊಸ ಒಡವೆ ತಗೊಂಡ್ರಿ, ಆ ತರದೆಲ್ಲ ಮಾತಾಡೋದಿಲ್ಲ. ಪ್ರಜಲ್ಪ ಅಂತ ನಾವ್ ಏನ್ ಹೇಳ್ತೀವಿ ಅವ್ರಿವ್ರ ಬಗ್ಗೆ, ಅದನ್ನ ಮಾತಾಡೋದಿಲ್ಲ. ಅದ್ರ ಬಗ್ಗೆ ಮೌನವಾಗಿರ್ತಾರೆ. ಆದ್ರೆ ಯಾವಾಗ್ಲೂ ಭಗವಂತನ ಬಗ್ಗೆನೆ ನಾವು ಇದಕ್ಕಿಂತ ಮುಂಚೆ ನಾವು ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ನಾವು ನೋಡಿದ್ವಿ ಅಲ್ವಾ, ಅವರು ಒಬ್ರಿಗೊಬ್ರು ಭಗವಂತನ ವಿಷಯದಲ್ಲೇನೆ ಅವರು ಮಾತಾಡ್ಕೊಂತ ಬಹು ತೃಪ್ತಿಯನ್ನ ಆನಂದವನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ಆ ತರ ಮೌನ ಇದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಭಗವಂತನ ಭಕ್ತರು ಯಾವಾಗ್ಲೂ ಸಮಚಿತ್ತದಲ್ಲಿ ಇರ್ತಾರೆ. ನೋಡಿ, ಇಲ್ಲಿ ಉಷ್ಣ ಶೀತ ಅದೆಲ್ಲನೂ ಸಹ ದೇಹಕ್ಕೆ ಸಂಬಂಧಪಟ್ಟಿರೋದು ಅಲ್ವಾ. ಈ ಮಾನ ಅಪಮಾನ ಮತ್ತೆ ಕೀರ್ತಿ ಅಪಕೀರ್ತಿ ಅವೆಲ್ಲನೂ ಸಹ ಮನಸ್ಸಿಗೆ ಸಂಬಂಧಪಟ್ಟಿರೋದು. ಅಂದ್ರೆ ಎಲ್ಲಾ ರೀತಿಯಲ್ಲೂ ಸಹ ಸಮಚಿತ್ತತೆ ಅಲ್ವಾ. ತುಂಬಾ ಶೆಕೆನಪ್ಪ, ಇವತ್ತು ಭಗವಂತನಿಗೆ ನಮಸ್ಕಾರ ಮಾಡೋದಿಲ್ಲ ಅಪ್ಪ, ತುಂಬಾ ಥಂಡಿ ಆಗ್ತಿದ್ಯಪ್ಪ, ನಾನು ಭಗವಂತನಿಗೆ ಭಕ್ತಿ ಮಾಡೋದಿಲ್ಲ, ಆತರ. ಅಂದ್ರೆ ದೇಹದ ವಿಚಾರಕ್ಕೆ ಸಂಬಂಧಪಟ್ಟಿರೋದು ಅಲ್ವಾ. ನಾವು ಪ್ರಭುಪಾದರನ್ನ ನೋಡಿದ್ವಿ ಅಲ್ವಾ, ಅವ್ರು ಅಮೆರಿಕಾದಲ್ಲಿ ಇದ್ರೂ ಸಹ ಅವ್ರದ್ದು ಏನು ಶೆಡ್ಯೂಲ್ ಇತ್ತು ಅದ್ ಯಾವತ್ತೂ ಸಹ ಬದಲಾವಣೆ ಆಗ್ತಿರ್ಲಿಲ್ಲ. ಅವರ ಶಿಷ್ಯರನ್ನೆಲ್ಲ ಕರ್ಕೊಂಡು ಅವರು ಒಂದ್ಸತಿ ಏನು ಗಂಗಾ ನದಿ ಕಡೆ ಹೋದಾಗ ತುಂಬಾ ಥಂಡಿ ಇರುತ್ತೆ. ಆಗ ಪ್ರಭುಪಾದರು ಮುಳುಗ್ಬಿಟ್ಟು ಅವರು ಮಾಮೂಲಿ ಅವರ ಕಾರ್ಯಕ್ಕೆ ಹೋಗ್ತಾರೆ. ಆದ್ರೆ ಶಿಷ್ಯರಿಗೆ ರೆಡಿ ಇರೋದಿಲ್ಲ ಅವರು. ಅಂದ್ರೆ ನೋಡಿ, ಅಂದ್ರೆ ಪ್ರಭುಪಾದರಿಗೆ ಅದು ಯಾವುದನ್ನು ಸಹ ವ್ಯತ್ಯಾಸನೇ ಇಲ್ಲ. ಶೀತ ಉಷ್ಣ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿರೋದು, ಮತ್ತೆ ಮನಸ್ಸಿಗೆ ಸಂಬಂಧಪಟ್ಟಿರೋದು, ಅಪಮಾನ ಮತ್ತೆ ಕೀರ್ತಿ ಅಪಕೀರ್ತಿ, ಮಾನ ಅಪಮಾನ, ಈ ತರದೆಲ್ಲ ಅಂದ್ರೆ ಎಲ್ಲಾ ರೀತಿಯಿಂದನು ಅವರು ಸಮಚಿತ್ತದಲ್ಲಿ ಇರ್ತಾರೆ ಭಗವಂತನ ಭಕ್ತರು. ಅಂತವ್ರು ನನಗೆ ಬಹು ಪ್ರಿಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವರು, ಇವಾಗ ನಾವು ಚೈತನ್ಯ ಚರಿತಾಮೃತ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಪರಮ ಶಿಷ್ಯರು 6 ಜನ ಇದ್ದಾರೆ, ಷಡ್ಗೋಸ್ವಾಮಿಗಳು. ಅವರೆಲ್ಲರೂ ಸಹ ಒಬ್ರಿಗಿನ ಒಬ್ರು ವಿದ್ಯಾವಂತರು. ಅವರು ಎಷ್ಟು ಸಿರಿವಂತರು ಅಂತಂದ್ರೆ ಅಷ್ಟು ಸಿರಿವಂತರು ಇರ್ತಾರೆ, ಅಷ್ಟು ಪ್ರಚಂಡ ಬುದ್ಧಿಶಾಲಿಗಳು. ಅವ್ರು ಎಲ್ಲವನ್ನ ಬಿಟ್ಬಿಟ್ಟು ಚೈತನ್ಯ ಮಹಾಪ್ರಭುಗಳಿಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗ್ಲಿಕ್ಕೋಸ್ಕರ ಅವರು ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದಾಗ ಅವ್ರಿಗೆ ಏನೇ ಒಂದು ಮನೆ ಮಠ ಏನು ಇಲ್ಲ. ಅವರು ವೃಂದಾವನದ ಒಂದೊಂದು ಮರದ ಕೆಳಗಡೆ ಅವರು ವಾಸ ಮಾಡ್ತಿರ್ತಾರೆ. ಒಂದು ಮರದ ಕೆಳಗಡೆನೂ ಸಹ ಅವರು 2 ರಾತ್ರಿಗಳಿಗಿಂತ ಹೆಚ್ಚು ಅವರು ವಾಸ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ನೋಡಿ, ನಮಗೆ ಚಿಕ್ಕ ಚಿಕ್ಕ ವಿಷಯದಲ್ಲೂ ಸಹ ಅಟ್ಯಾಚ್ಮೆಂಟ್. ಒಂದೇ ದಿಂಬು ಯೂಸ್ ಮಾಡ್ತಾರೆ, ಇದು ನನ್ ದಿಂಬು, ಈ ನನ್ ಟವಲ್ಲು, ನನ್ ಬುಕ್ಕು, ನನ್ ಪೆನ್ನು ಅಂತ ಒಂದು ಚಿಕ್ಕ ಚಿಕ್ಕ ವಸ್ತುಗಳಿಗೆ ನಮ್ಗೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಅದಕ್ಕೆ ಯಾವ್ದಕ್ಕೂ ಅಟ್ಯಾಚ್ಮೆಂಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರು ಒಂದು ಮರದ ಕೆಳಗಡೆನೂ ಸಹ ಅವರು 2 ದಿನಗಳಿಗಿಂತ ಹೆಚ್ಚು ಅವರು ಅಲ್ಲಿ ವಾಸ ಮಾಡ್ತಾ ಇರೋದಿಲ್ಲ ಅವರು.
ಅಂದ್ರೆ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದಾರೆ, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ತರನೇ ಪ್ರತಿಯೊಂದು ಪದಕ್ಕೂ ನೀವು ಅಂದ್ರೆ ಅರ್ಥ ಮಾಡ್ಕೊಂತ ಹೋದ್ರೆ ಅಗಾಧವಾಗಿದೆ ಅದರ ಅರ್ಥ. ಅಂದ್ರೆ ಭಗವಂತನಿಗೆ ಇಂತಹ ಭಕ್ತರು ಇಷ್ಟ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಮತ್ತೆ ನಾವಿಲ್ಲಿ ಕೊನೆಯ ಶ್ಲೋಕ ಇಲ್ಲಿ ಯಾರನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ, ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಾ ಇವ್ರು ಯಾರು ಅಂತ? ಹರೇ ಕೃಷ್ಣ. ಅಜಾಮೇಳನ ಮಾತಾಜಿ? ಇಲ್ಲ ಮಾತಾಜಿ, ಅವರು ಬಿಲ್ವಮಂಗಲ ಠಾಕೂರ್ ಇವರು. ಬಿಲ್ವಮಂಗಲ ಠಾಕೂರ್ ಅವರು ಭಗವಂತನ ಶುದ್ಧ ಭಕ್ತರು. ಅವರು ಬ್ರಾಹ್ಮಣನಾಗಿರ್ತಾರೆ. ಅವರು ಒಬ್ಬ ವೇಶ್ಯೆಯ ಸಂಪರ್ಕವನ್ನ ಇಟ್ಕೊಂಡಿರ್ತಾರೆ. ಒಂದ್ಸತಿ ಏನಾಗುತ್ತೆ, ಅವ್ರ ತಂದೆಯ ಶ್ರಾದ್ದ ಸೆರೆಮನಿ ಇರುತ್ತೆ. ಅವತ್ತಿನ ದಿವಸ ತುಂಬಾ ಮಳೆ ಬರ್ತಿರುತ್ತೆ. ಅವರು ಪ್ರತಿ ದಿವಸ ವೇಶ್ಯೆನ ಭೇಟಿ ಮಾಡ್ಲೇಬೇಕು. ಎಂತ ಸಂದರ್ಭ ಇದ್ರೂ ವೇಶ್ಯೆನ ನೋಡ್ದಲೇ ಇರ್ಲಿಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಅವತ್ತಿನ ದಿವಸ ತುಂಬಾ ಮಳೆ ಬರ್ತಾ ಇರುತ್ತೆ. ಇಲ್ಲಿ ಶ್ರಾದ್ದ ಬೇರೆ ಇರುತ್ತೆ. ಆದ್ರೂ ಸಹ ಲೇಟ್ ಆಗಿರುತ್ತೆ, ಕತ್ಲಾಗಿರುತ್ತೆ, ಮಳೆ ಅಂತ ಮಳೆ ಬರ್ತಾ ಇದೆ. ಆ ವೇಶ್ಯೆ ಮನೆಗೆ ಹೋಗ್ಬೇಕಂತಂದ್ರೆ ನದಿಯನ್ನ ದಾಟಿ ಬೇರೆ ಹೋಗ್ಬೇಕು. ಇಂತಹ ಸ್ಥಿತಿಯಲ್ಲೂ ಸಹ ಶ್ರಾದ್ದ ಮುಗಿಸ್ಕೊಂಡ್ಮೇಲೆ ಆ ವೇಶ್ಯೆನ ಭೇಟಿ ಮಾಡ್ಲಿಕ್ಕೋಸ್ಕರ ಆ ನದಿಯನ್ನ ದಾಟ್ಬೇಕಂತಂದ್ರೆ ಅಲ್ಲಿ ಯಾರು ಇಲ್ಲ, ಯಾಕಂದ್ರೆ ಮಳೆ ಬರ್ತಾ ಇದೆ. ದೋಣಿಗಾರ ಯಾರೂನು ಇಲ್ಲ. ಸೊ ಕೊನೆಗೆ ಅಲ್ಲಿ ಒಂದು ಶವ ಇರುತ್ತೆ. ಆ ಶವದ ಸಹಾಯದಿಂದ ಅವನು ಆ ನದಿಯನ್ನ ದಾಟಿ ಆ ಕಡೆ ತೀರಕ್ಕೆ ಹೋಗ್ತಾನೆ. ಆ ತೀರಕ್ಕೆ ಹೋದ್ಮೇಲೆ ರಾತ್ರಿ ಆಗಿರುತ್ತೆ. ಸೊ ಆ ವೇಶ್ಯೆ ಬಾಗ್ಲನ್ನ ಹಾಕೊಂಡ್ ಮಲ್ಕೊಂಡಿರ್ತಾಳೆ. ಇವನು ಆ ವೇಶ್ಯನ ನೋಡ್ಲೇಬೇಕು, ಭೇಟಿ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಆ ಕಾಂಪೌಂಡ್ ಅನ್ನ ದಾಟ್ಬೇಕಾಗಿರುತ್ತೆ. ಅಲ್ಲಿ ಹಾವಿರುತ್ತೆ. ಹಾವನ್ನ ಹಗ್ಗವಾಗಿ ಉಪಯೋಗಿಸ್ಕೊಂಡು ಆ ಒಂದು ಕಾಂಪೌಂಡ್ ಅನ್ನ ಆರಿ ಅವನು ಆ ವೇಶ್ಯೆ ಮನೆಗೆ ಹೋಗ್ತಾನೆ. ಬಾಗಿಲು ತಟ್ತಾನೆ. ವೇಶ್ಯೆಗೆ ಅವನನ್ನ ನೋಡಿ ದಿಗ್ಭ್ರಾಂತಳಾಗ್ತಾಳೆ. ಬಿಲ್ವಮಂಗಳ, ಏನ್ ಮಾಡ್ದೆ ನೀನು? ಇಂತಹ ರಾತ್ರಿಯಲ್ಲಿ ನನ್ನನ್ನ ಭೇಟಿ ಮಾಡಕ್ ಬಂದ್ಯಾ? ಇಷ್ಟು ಶ್ರಮವನ್ನ ನೀನು ಕೃಷ್ಣನನ್ನ ನೋಡ್ಲಿಕ್ಕೆ ನೀನು ತಗೊಂಡಿದ್ರೆ ನಿನ್ನ ಜೀವನವೇ ಸಾರ್ಥಕ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಆ ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾಳೆ. ಆ ಸೆಂಟೆನ್ಸ್ ಅನ್ನ ಕೇಳಿದ ತಕ್ಷಣನೇ ಅವನಿಗೆ ಮನ ಪರಿವರ್ತನೆ ಆಗುತ್ತೆ. ಅವನು ಏನು ಮಾತಾಡೋದಿಲ್ಲ. ಅವನು ವಾಪಸ್ಸು ವೃಂದಾವನದ ಕಡೆಗೆ ಅವನು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಮಾರ್ಗ ಮಧ್ಯದಲ್ಲಿ ಒಬ್ಬ ಸುಂದರ ಸ್ತ್ರೀ ಕಾಣಿಸ್ತಾಳೆ. ಮತ್ತೆ ಅವನ ಮನಸ್ಸು ಚಂಚಲ ಆಗುತ್ತೆ. ಆಗ ಅವನೇನ್ ಮಾಡ್ತಾನೆ, ಆ ಸುಂದರ ಸ್ತ್ರೀಯ ಮನೆಗೆ ಹೋಗ್ಬಿಟ್ಟು ಅವರ ಗಂಡನ ಪರ್ಮಿಷನ್ ತಗೊಂಡ್ಬಿಟ್ಟು ಆ ಸುಂದರ ಸ್ತ್ರೀ ತಲೆಗೆ ಒಂದು ಪಿನ್ನನ್ನ ಹಾಕೊಂಡಿರ್ತಾಳೆ. ಆ ಪಿನ್ನನ್ನ ಇಸ್ಕೊಂಡ್ಬಿಟ್ಟು ಎರಡೂ ಕಣ್ಣುಗಳನ್ನ ಅವನು ಚುಚ್ಕೊಂಡ್ಬಿಡ್ತಾನೆ. ಈ ಕಣ್ಣಿದ್ರೇನೆ ತಾನೇ ನನಗೆ ಈಗ ಭಗವಂತನ ಭಕ್ತಿನ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಎರಡೂ ಕಣ್ಣುಗಳನ್ನ ಕಳ್ಕೊಂಡು ಅವನು ವೃಂದಾವನಕ್ಕೆ ಬರ್ತಾನೆ. ವೃಂದಾವನಕ್ಕೆ ಬಂದು ಅವನು ಭಗವಂತನ ಭಕ್ತಿಯಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂತಾನೆ. ಎಷ್ಟು ಚೆನ್ನಾಗಿರುವಂತಹ ಬಿಲ್ವಮಂಗಲ ಠಾಕೂರ್ ಹೇಳಿರುವಂತಹ ಆ ಭಜನೆಗಳನ್ನ ನೀವು ಕೇಳಿದ್ರೆ ಅಷ್ಟು ಸುಂದರವಾಗಿದೆ. ಅವರು ಗೋಪಿಕಾಸ್ತ್ರೀಯರ ಭಕ್ತಿಯನ್ನ ಹೊಗಳ್ತಾ ಇದ್ದಾರೆ. ಗೋಪಿಕಾಸ್ತ್ರೀಯರು ಎಷ್ಟು ಭಕ್ತಿಯನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರ ಕೆಲಸ ಏನು, ಅವರು ಮೊಸರು, ಮಜ್ಜಿಗೆ, ತುಪ್ಪ, ಹಾಲು ಅದನ್ನೆಲ್ಲ ಮಾಡ್ಕೊಂಡು ಅವ್ರದನ್ನ ಮಾರೋದಕ್ಕೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗೋದು, ಅದೇ ಕೆಲಸ ಅಲ್ವಾ. ಅವ್ರೇನ್ ಮಾಡ್ತಾ ಇದಾರೆ, ಇದನ್ನೆಲ್ಲ ಮಾಡ್ಕೊಂಡು ಮಡಿಕೆಯಲ್ಲಿ ಇಟ್ಕೊಂಡು ಅವರು ಬೇರೆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಮಾರ್ತಾ ಇದಾರಲ್ವಾ. ಅವ್ರು ಹೇಗ್ ಮಾರ್ತಾ ಇದಾರೆ ಅಂತಂದ್ರೆ, ಅವರು ಅಂದ್ರೆ ಇವಾಗ 1 kg ತುಪ್ಪಕ್ಕೆ ಇಷ್ಟು ಬೆಲೆ ಅಂತ ನಾವು ಹಂಗೆ ಹೇಳ್ತೀವಲ್ವಾ. ಅವ್ರೇನ್ ಹೇಳ್ತಾ ಇದಾರೆ, ನೀವು ಕೃಷ್ಣನನ್ನ ತಗೊಳ್ಳಿ, ನೀವು ದಾಮೋದರನನ್ನ ತಗೊಳ್ಳಿ, ಗೋವಿಂದನನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವಾಗ್ಲೂ ಸಹ ಅವರು ಆ ಕೃಷ್ಣನ ಆ ಒಂದು ನಾಮಸ್ಮರಣೆಯಲ್ಲೇ ಅವರು ಇದ್ದಾರೆ. ಅದನ್ನ ಅವರು ಆ ರಜ ಭಕ್ತರ ಆ ಒಂದು ಭಕ್ತಿಯನ್ನ ಅವರು ಅವರ ಒಂದು ಬಿಲ್ವಮಂಗಲ ಠಾಕೂರ್ ಅವರ ಸ್ತೋತ್ರದಲ್ಲಿ ಅವರು ಹೇಳಿದ್ದಾರೆ. ಎಷ್ಟು ತುಂಬಾ ಸುಂದರವಾಗಿರುವಂತಹ ಸ್ತೋತ್ರಗಳು. ನೀವು ಮುಂದೆ ಅದನ್ನ ನೀವು ತಿಳ್ಕೊತೀರಾ. ಅಂದ್ರೆ ಇಲ್ಲಿ ನಾವು ಅವರನ್ನ ಅನುಸರಿಸಬಾರ್ದು. ನಾವಿಲ್ಲಿ ಅಂದ್ರೆ ಅವ್ರು ಇವಾಗ ಚುಚ್ಕೊಂಡ್ಬಿಟ್ರಲ್ಲ, ನಾವು ಚುಚ್ಕೊಂಡ್ಬಿಡೋಣ ಅಂತ ಅಲ್ಲ. ನಾವಿಲ್ಲಿ ಏನನ್ನ ಅವ್ರನ್ನ ಅನುಕರಣೆ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಅನುಸರಣೆ ಅಂತ ಹೇಳ್ತೀವಿ. ಅವ್ರು ಇವಾಗ ಕಣ್ಣುಗಳನ್ನ ಚುಚ್ಕೊಂಡಿದ್ರಲ್ಲ, ಅದನ್ನ ನಾವು ಅನುಕರಣೆ ಮಾಡಬಾರ್ದು. ಅವ್ರನ್ನ ಅನುಸರಣೆ ಮಾಡ್ಬೇಕು. ಅಂದ್ರೆ ಅವ್ರಿಗೆ ಭಕ್ತಿಗೋಸ್ಕರ ಅವರು ಎಂತಹ ಒಂದು ನಿರ್ಧಾರವನ್ನ ತಗೊಳ್ಲಿಕ್ಕೂ, ದೃಢ ನಿರ್ಧಾರವನ್ನ ತಗೊಳ್ಲಿಕ್ಕೂ ಅವ್ರು ತಯಾರಿದ್ರಲ್ಲ, ಅದನ್ನ ನಾವಿಲ್ಲಿ ಅವರ ಮಾರ್ಗವನ್ನ ಅನುಸರಿಸ್ಬೇಕೆ ಹೊರತು ನಾನು ಕಣ್ಣುಗಳನ್ನ ಚುಚ್ಕೊಂಡ್ಬಿಡೋಣಂತೆ ಅಂತ ಅಲ್ಲ. ನೋಡಿ, ಅಲ್ಲಿ ಭಗವಂತನೇ ಸ್ವತಃ ಅವರ ಭಜನನ್ನ ಕೇಳಿಕ್ಕೆ ಅವ್ರು ಬರ್ತಾ ಇದ್ರಂತೆ. ಮತ್ತೆ ಅವ್ರೇನೆ ಚಿಕ್ಕ ಬಾಲಕನ ರೂಪದಲ್ಲಿ ಬಂದು ಅವ್ರಿಗೆ ಕಾಣ್ತಾ ಇಲ್ವಲ್ಲ, ಅವ್ರಿಗೆ ಸಹಾಯ ಮಾಡ್ತಾ ಇದ್ರಂತೆ. ಅಂದ್ರೆ ನಾವು ಅವ್ರನ್ನ ಅನುಕರಿಸ್ಕೂಡ್ದು. ಅವರು ಹೇಳಿರೋದನ್ನ ಅವರು ಮಾಡಿ ತೋರಿಸೋದನ್ನ ನಾವು ಅನುಸರಣೆ ಮಾಡ್ಬೇಕು ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಗೆ ಇಲ್ಲಿ ಕೊನೆಯದಾಗಿ ಹೇಳ್ತಾ ಇದಾರೆ, ಹೇತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾಮತ್ ಪರಮ ಭಕ್ತಾಸ್ತೇತೀವ ಮೇ ಪ್ರಿಯಾಹ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರು ಅಂತ ಹೇಳ್ತಾರೆ. ನೋಡಿ, ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯ. ಪ್ರತಿ ಇದ್ರಲ್ಲೂ ಸಹ ಕೃಷ್ಣ ಹೇಳ್ತಾನೆ ಹೋಗ್ತಾರೆ, ಶ್ರದ್ಧೆದಲ್ಲಿ ನಾನು ಇವಾಗ ಹೋಗ್ಬಿಟ್ಟು ಇಷ್ಟೊಂದು ಹೂವ ತಗೊಂಡ್ಬಂದ್ಬಿಟ್ಟು ಅಲ್ಲಿ ದೇವ್ರ ಮನೆಯಲ್ಲಿ ಫೋಟೋಗೆಲ್ಲ ಸುರಿದ್ರೆ ಏನು ಪ್ರಯೋಜನ ಇಲ್ಲ. ಶ್ರದ್ಧೆಯಿಂದ ಒಂದೇ ಒಂದು
ಹೂವ ಇಟ್ರು ಸಹ ಭಗವಂತ ಅದನ್ನ ಸ್ವೀಕರಿಸ್ತಾನೆ ಅಲ್ವಾ. ನಮ್ಗೆ 9ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ನೀವು ಒಂದೇ ಒಂದು ಹೂವ, ಒಂದೇ ಒಂದು ಎಲೆ, ಒಂದೇ ಒಂದು ಪತ್ರೆ, ಒಂದೇ ಒಂದು ಹಣ್ಣು, ಸ್ವಲ್ಪ ನೀರನ್ನು ನೀವು ಭಕ್ತಿಯಿಂದ ನನಗೆ ಅರ್ಪಿಸಿದ್ರೆ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇವತ್ತಿನ ದಿವಸ ನಾವು ಭಕ್ತಿ ಯೋಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ನಮ್ಗೆ ಗೊತ್ತಿಲ್ಲ ನಾವು ಎಷ್ಟು ಪುಣ್ಯ ಮಾಡಿದೀವಿ ಅಂತ. ಯಾವುದೋ ಜನ್ಮದ ಪುಣ್ಯದಿಂದ ನಾವು ಈ 14 ಲೋಕದಲ್ಲಿ ಸುತ್ತಾಡ್ತಾ ಇದೀವಿ. ನಾವು ಒಂದೊಂದ್ಸತಿ ನಮ್ಗೆ ಒಳ್ಳೇದ್ ಮಾಡಿದಾಗ ನಮ್ಗೆ ದೇವತೆಗಳ ಶರೀರವೂ ಸಿಕ್ಕಿದೆ, ನಾವು ಕೆಟ್ಟದ್ ಮಾಡಿದಾಗ ನಾವು ಕೆಳಗಿನ ಲೋಕಗಳಿಗೂ, ನಾವು ಅದೋ ಲೋಕಗಳಿಗೂ ಹೋಗಿದೀವಿ. ಆದ್ರೆ ಈ ಬ್ರಹ್ಮಾಂಡದಲ್ಲಿ ಈ ತರ ಮೇಲೆ ಕೆಳಗಡೆ ಸುತ್ತಾಡ್ತಾ ಇದ್ದಾಗ ನಮ್ಗೆ ಯಾರೋ ಒಬ್ಬ ಭಕ್ತರ ಒಂದು ಸಂಪರ್ಕ ಸಿಕ್ಕಿದೆ ಈಗ ಅಲ್ವಾ. ಪ್ರಭುಪಾದರಂತ ಭಕ್ತರ ಸಂಪರ್ಕ ಸಿಕ್ಕಿದೆ. ನಮ್ಮ ಹೃದಯದಲ್ಲಿ ಈಗ ಭಕ್ತಿ ಅನ್ನೋ ಒಂದು ಬೀಜವನ್ನ ಬಿತ್ತಿದ್ದಾರೆ ಅವರು. ಅದು ಮೊಳಕೆನೂ ಸಹ ಹೊಡೆದಿದೆ. ನಾವ್ ಇವಾಗ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತಿದೀವಿ. ನೀವು ಇಲ್ಲಿ 12ನೇ ಚಾಪ್ಟರ್ ತನಕನೂ ಬಂದಿದ್ದೀರಾ. ಅದನ್ನ ನೀವು ಇವಾಗ ಪೋಷಣೆ ಮಾಡ್ಬೇಕು. ಅದು ಭಕ್ತಿ ಲತಾ ಬೀಜ ಅಂತ ಹೇಳ್ತಾರೆ. ಲತೆ ಅದು ಗಟ್ಟಿಯಾಗಿರುವಂತಹ ಒಂದು ಕಾಂಡ ಇರುವಂತಹ, ಇವಾಗ ಮಾವಿನ ಮರ ಇದೆಯಲ್ಲ ಆ ತರ ಅಲ್ಲ, ಅದೊಂದು ಲತೆ. ಅದನ್ನ ನಾವು ಸಂರಕ್ಷಿಸ್ಬೇಕಾದ್ರೂ ನಮ್ಮ ಕರ್ತವ್ಯ. ಅದನ್ನ ಹೇಗೆ ಸಂರಕ್ಷಿಸ್ಬೇಕು ಅಂತಂದ್ರೆ ಅದಿವಾಗ ಬೆಳೀತಾ ಹೋಗುತ್ತಂತೆ. ಬೆಳೀತಾ ಆ ಒಂದು ಭಕ್ತಿ ಲತಾ ಬೀಜ ಈ ಬ್ರಹ್ಮಾಂಡದ ಮೇಲಿನ ಲೋಕಗಳನ್ನೆಲ್ಲ, ನಾವು ಮಧ್ಯದಲ್ಲಿ ಇದೀವಲ್ವಾ, ಮೇಲಿನ ಲೋಕಗಳನ್ನೆಲ್ಲ ಅದು ಪಾಸ್ ಮಾಡಿ, ಬ್ರಹ್ಮಲೋಕವನ್ನು ಪಾಸ್ ಮಾಡಿ, ಈ 7 ಪದರಗಳನ್ನು ಪಾಸ್ ಮಾಡಿ, ಆ ಬ್ರಹ್ಮ ಜ್ಯೋತಿಯನ್ನು ಪಾಸ್ ಮಾಡಿ, ಅದು ಆ ಭಗವಂತನ ಆ ಗೋಲೋಕ ವೃಂದಾವನದಲ್ಲಿ ಹೋಗುತ್ತಂತೆ. ಹೋಗಿ ಭಗವಂತನ ಪಾದ ಕಮಲದಲ್ಲಿ ಅದು ಹಣ್ಣನ್ನ ಬಿಡ್ಲಿಕ್ಕೆ ಅದು ಶುರು ಮಾಡುತ್ತಂತೆ. ಅಂದ್ರೆ ನಾವು ಆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಇದೇ ದಾರಿ. ಸೊ ನಮ್ಗೆ ಅಲ್ಲಿ ನಾವು ನಮ್ಮ ಭಕ್ತಿಲತಾ ಬೀಜ ಈ ತರ ಬೆಳೀತಾ ಹೋದಾಗ ನಾವು ಅಂದ್ರೆ ಗೋಲೋಕ ವೃಂದಾವನಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅದನ್ನ ನಾವು ಪೋಷಣೆ ಮಾಡೋದು ನಮ್ಗೆ ಜವಾಬ್ದಾರಿ. ಹೇಗೆ ಪೋಷಣೆ ಮಾಡೋದು ಅಂದ್ರೆ, ನಮ್ಗೆ ಇವಾಗ ನವವಿಧ ಭಕ್ತಿಯನ್ನ ಹೇಳಿದ್ರಲ್ಲ, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ. ಅದರಲ್ಲಿ ನಮ್ಗೆ ಕಲಿಯುಗದಲ್ಲಿ ಈ ಒಂದು ಹರಿನಾಮವನ್ನ ನಾವು ಹೇಳ್ಕೋಬೇಕು. ಹರಿನಾಮ ಅನ್ನೋ ಒಂದು ನೀರನ್ನ ಹಾಕಿದ್ರೆ ಅದು ಆ ಭಕ್ತಿಲತಾ ಬೀಜ ಬೆಳ್ಕೊಂತ ಹೋಗುತ್ತೆ. ಆ ABCD ಆಫ್ ಕೃಷ್ಣ ಕಾನ್ಶಿಯಸ್ ಏನ್ ಹೇಳಿದ್ರು ಅದನ್ನ ಮಾಡ್ತಾ ಹೋದ್ರೆ ಈ ಭಕ್ತಿಲತಾ ಬೀಜ ಬೆಳ್ಕೊಂತ ಹೋಗುತ್ತೆ. ಆಮೇಲೆ ನಾವು ಗೋಲೋಕ ವೃಂದಾವನದಲ್ಲಿ ನಮ್ಗೆ ಯಾವ ಒಂದು ಭಾವದಲ್ಲಿ ನಮ್ಗೆ ಕೃಷ್ಣ ಜೊತೆ ನಮ್ಗೆ ಸಂಬಂಧವನ್ನ ಇಟ್ಕೋಬೇಕು, ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಎಂತಹ ರಸದಲ್ಲಿ ಬೇಕೋ ಅಂತಹ ರಸದಲ್ಲಿ ನಾವು ಕೃಷ್ಣನ ಜೊತೆ ನಾವು ಬಾಂಧವ್ಯವನ್ನ ನಾವು ಇಟ್ಕೋಬಹುದು. ಸೊ ಇವತ್ತಿನ ಅಧ್ಯಾಯದಲ್ಲಿ 20 ಶ್ಲೋಕಗಳಿತ್ತು. ಅರ್ಜುನ ಪ್ರಶ್ನೆಯನ್ನ ಕೇಳ್ತಾರೆ, ಸಾಕಾರ ರೂಪನ ನಿರಾಕಾರ ರೂಪನ ಅಂತ. ಸೊ ಕೃಷ್ಣ ಹೇಳ್ತಾರೆ, ಸಾಕಾರ ರೂಪ ನಿರಾಕಾರ ರೂಪ ಎರಡರಿಂದನೂ ಸಹ ನನ್ನನ್ನ ಪಡಿಬಹುದು. ಆದ್ರೆ ಸಾಕಾರ ರೂಪ ಪರಿಪೂರ್ಣವಾದದ್ದು, ನಿರಾಕಾರ ರೂಪ ಅತಿ ಕ್ಲಿಷ್ಟಕರವಾದದ್ದು, ಮತ್ತೆ ಅದರ ಗುರಿನೂ ಸಹ ಅಪರಿಪೂರ್ಣ ಅಂತ ಹೇಳ್ತಾರೆ. ಭಕ್ತಿ ಹಂತಗಳನ್ನ ಹೇಳ್ತಾರೆ, ಅನನ್ಯ ಭಕ್ತಿ, ಸಾಧನಾ ಭಕ್ತಿ, ನಿಷ್ಕಾಮ ಕರ್ಮಯೋಗ ಹೇಳ್ತಾರೆ. ಈ ಮೂರನ್ನು ಸಹ ಅದು ಭಗವಂತನ ಭಕ್ತಿ ಮಾರ್ಗಗಳು. ಈ ಮೂರನ್ನು ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನೀನ್ ಅಟ್ಲೀಸ್ಟ್ ಕರ್ಮಫಲ ತ್ಯಾಗವನ್ನ ಮಾಡು, ಜ್ಞಾನವನ್ನ ಬೆಳೆಸ್ಕೋ. ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಶ್ರೇಷ್ಠ ಅಂತ ಹೇಳ್ತಾರೆ. ಅದಾದ್ಮೇಲೆ 8 ಶ್ಲೋಕದಲ್ಲಿ ನನಗೆ ಎಂತಹ ಭಕ್ತ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಮ್ಗೆ ತಿಳಿಸಿಕೊಟ್ರು. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿ ಕ್ಷಣವೂ ಕೃಷ್ಣನ ಸ್ಮರಣೆ ಮಾಡ್ತಾರಿ, ಒಂದು ಕ್ಷಣವೂ ಕೃಷ್ಣನನ್ನ ಮರೆತು ಇರಬೇಡಿ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಟೈಮ್ ಹೋಗಿದ್ದೆ ಧನ್ಯವಾದಗಳು. ಗೊತ್ತಾಗ್ಲಿಲ್ಲ. ತುಂಬಾ ಹರೇ ಚೆನ್ನಾಗಿ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲ ಅಂತಂದ್ರೆ ನೀವು ಪ್ರಿಯಾಸ್ತಕ ಅಂತ ಹೇಳಿದ್ರಲ್ಲ ಮಾತಾಜಿ, ಮಾತಾಜಿ ಪ್ರಿಯಾಸ್ತಕ ಅಂತ ಹೇಳಿದ್ರಲ್ಲ ನೀವು, ಅದಂದ್ರೆ 13ನೇ ಶ್ಲೋಕದಿಂದ 20ನೇ ಶ್ಲೋಕ ತನಕ ನಾವ್ 8 ಶ್ಲೋಕಗಳನ್ನ ಹೇಳ್ಕೊಂಡ್ರೆ ಅದು ಪ್ರಿಯಾಸ್ತಕ ಅಂತ ಆಗುತ್ತೆ ಮಾತಾಜಿ. ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಶೇರ್ ಮಾಡ್ಕೋಬೇಕಂದ್ರೆ ಶೇರ್ ಮಾಡ್ಕೋಬಹುದು, ಅಥವಾ ರಿಯಲೈಸೇಷನ್ ಆಗಿದ್ರೆ ಅಯ್ಯೋ ಈ ತರ ನನಗೆ ಗೊತ್ತೇ ಇರ್ಲಿಲ್ಲ ಅಂತ ಆತರ ನೀವು ರಿಯಲೈಸೇಷನ್ ಇದ್ರೂ ಹೇಳ್ಕೋಬಹುದು, ಅಥವಾ ಅನಿಸಿಕೆ, ಅಭಿಪ್ರಾಯ, ಫೀಡ್ಬ್ಯಾಕ್ ಏನನ್ನಾದ್ರೂ ನೀವು ಹೇಳ್ಬೋದು. ಹರೇ ಕೃಷ್ಣ.